ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರಿಯ ಜೇಂಕಾರ ಆಧ್ಯಾತ್ಮ ಭೀಮಧುಸಾರ ನಗುವ ಮನಸೇ ಸಾಕು ನಮಗೆ ಹಗಲು ಗನಸೇ ಬೇಡ ಮನೆಯ ತುಂಬ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ತಂದೆ ತಾಯಿ ದೈವ ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು ದಿನಕರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು ದಯೆ ತೋರೋ ಧರಣಿಯಂತೆ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬೋ ಓಂಕಾರನಾದವೋ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರಿಯ ಜೇಂಕಾರ ಆಧ್ಯಾತ್ಮ ಭೀಮಧುಸಾರ. ಥ್ಯಾಂಕ್ ಯು. ಅಂಚನೆ ಸುತ್ತಮುತ್ತ ಎತ್ತನಂಚಿನ ಬಂದಲು ದಯಮಲ್ತದೆ ವೇದಿಕೆದ ಎದುರು ಮೇಟ ಉಪನಂಚಿನ ಚೇರ್ದ ಮಿತ್ತು ಕುಲ್ಲುದು ನಮ್ಮೊಟ್ಟಿಗೆ ಸಹಕರಿಸೋಡೊಂದು ಕೇನೊಂದು ನಾನು ದುಂಬುದ ಒಂಜಿ ಪದ್ಯನ ಪನೆರ ಬರೊಂದುಲೇರು ಸಂದೇಶ್ ರೈ ಮೇರ್ ಅಂಚನೆ ಇನಿ ನಮ್ಮ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಕಂಡೂರು ನಡಪಿನಂಚಿನ ಅದ್ಧೂರಿಯಾಯಿನಂಚಿನ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳಗು ಬೈದನಂಚಿನ ಮಾತ್ತ ಬಿ ನೆರೆಗ್ಲ ಕುಡರ ಮಂಜುಶ್ರೀ ಟೀಮ್ ಪುತ್ತೂರು ತಂಡದ ಪರವಾದ ಈ ಕಾರ್ಯಕ್ರಮಗೂ ಸ್ವಾಗತವನ್ನು ಕೋರೊಂದು ನನ್ನ ದುಂಬುಗೂ ಒಂಜಿ ಭಕ್ತಿಗೀತೆ ಪನೆರುಲೇರು ಸಂದೇಶ್ ರೈ ಬೆಟ್ಟಂಪಾಡಿ. ಹಲೋ
hal, check, hal, check, hal. 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 महादेवी कटीलेश्वरी सिंगारुडु मेरेरे महादेवी कटीलेश्वरी सिंगारुडु मेरेरे तन्न मल्लिಗೆರಲಂಕಾರು ತಿಳಿಪೆ ಸಂತೋಷನು ಪಡೆದೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಬೆಳಗಲೆ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ ಸಿಂಗಾರೊಡು ಮೆರೆದೆ
ಸುತ್ತಲ ಮಲ್ಲಿಗೆ ಪೂ ಬರಡಿನ ಪೊಲ್ಲುದ ಕಂಬೆನ ಓರ್ಮೆಲ ಮಲ್ಲಿಗೆ ಪೂ ಅರಳಿ ಐಸಿರ ದೇವಿನ ಸುತ್ತಲ ಮಲ್ಲಿಗೆ ಪೂ ಪರಡಿನ ಪೊಲ್ಲುದ ಕಂಬೆನ ಓರ್ಮೆಲ ಮಲ್ಲಿಗೆ ಪೂ ಅರಳಿ ಐಸಿರ ದೇವಿನ ಬಂಗಾರದ ತೇರು ಎಳೆದು ಬಂಗಾರದ ಕಿರಣ ಬೀರು ಬಂಗಾರದ ಆರತಿ ಸೂರ್ಯ ದೇವರ ಬಂಗಾರದ ತೇರು ಎಳೆದು ಬಂಗಾರದ ಕಿರಣ ಬೀರು ಬಂಗಾರದ ಆರತಿ ಸೂರ್ಯ ದೇವರ ಮುಕ್ಕೋಟಿ ದೇವತೆಲೆ ಅಕ್ಕ ಸೊಡುಬುಟ್ಟು ಸೇರೊಂದು ಸುಗಿತೆರತ್ತ ಸಾರ ತರುಟು ಮೈಮೆ ದುರ್ಗೇನ ಮೈಮೆ ದುರ್ಗೇನ ಮೈಮೆ ದುರ್ಗೇನ ಮಲ್ಪುಲೆ ಆರತಿ ಪರಮೇಶ್ವರಿಗೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಬೆಳಗಲೆ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ ಸಿಂಗಾರೊಡು ಮೆರೆದೆ ಪೊಲ್ಲು ತೋಚರಪ್ಪ ಕಟಿಲ ಭಾಮರಿ ಎಂಚಿನ ಪುಣ್ಯ ಕೊರಿಯರಪ್ಪ ಪರಮೇಶ್ವರಿ ಏತು ಪೊಲ್ಲು ತೋಜರಪ್ಪ ಕಟಿಲ ಭಾಮರಿ ಎಂಚಿನ ಪುಣ್ಯ ಕೊರಿಯರಪ್ಪ ಪರಮೇಶ್ವರಿ ಪುಣ್ಣಮೆ ರಾತ್ರದ ಪುಣ್ಣಮೆ ಚಂದ ಪುಣ್ಣಮೆ ಬಲ್ಪುದ ಬೋಣೆ ದೈಸಿರಣ ಪುಣ್ಣಮೆ ರಾತ್ರದ ಪುಣ್ಣಮೆ ಚಂದ್ರನ ಪುಣ್ಣಮೆ ಬಲ್ಪುದ ಬೋಣೆ ದೈಸಿರಣ ಭಕ್ತೇನ ಪಾಡಿನ ಮಲ್ಲಿಗೆ ದೈರಾಶೀಡೆ ತಿಳಿತೆರತ್ತ ಭ್ರಮರಾಂಬೆ ಮುಗುರು ತೆಲಿಕೇನೆ ಮುಗುರು ತಿಳಿಕೇನೆ ಮುಗುರು ತಿಳಿಕೇನೆ ಮಲ್ಪುಲೆಯ ಆರತಿ ಪರಮೇಶ್ವರಿಗೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ ಬೆಳಗಲೆ ಆರತಿ ಕಟೀಲೇಶ್ವರಿಗೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ ತನ್ನ ಮಲ್ಲಿಗೆದ ಅಲಂಕಾರವು ತಿಳಿಪೆ ಸಂತೋಷನು ಪಡೆದೆ ಸಂತೋಷನು ಪಡೆದೆ ಸಂತೋಷನು ಪಡೆದೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ ಮಲ್ಪುಲೆ ಆರತಿ ಪರಮೇಶ್ವರಿಗೆ ದುರ್ಗಾ ಪರಮೇಶ್ವರಿಗೆ
ಆಗಲೇ ಆರತಿ ಕಟೀಲೇಶ್ವರಿಗೆ. ಥ್ಯಾಂಕ್ ಯು. ಧನ್ಯವಾದಗಳು ಸಂದೇಶ್ ಗೆಜ್ಜಗೇರಿ ಅವರಿಗೆ. ಹಾಗೆ ಇನ್ನು ಮುಂದಕ್ಕೆ ಶ್ರುತಿ ಜೆ ಮಂಜೇಶ್ವರ ಇವರಿಂದ ಒಂದು ಗೀತೆ. ಮೈಸೂರು ವಿಭಾಗ ಮಟ್ಟದ ಈ ಕೃಷಿ ಮೇಳವನ್ನು ನಮ್ಮ ಪುತ್ತೂರಿನಲ್ಲಿ ತಂದು ತಮಗೆಲ್ಲರಿಗೂ ಪ್ರದರ್ಶನ ಹಾಗೆ ಅದರ ಸದುಪಯೋಗವನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದಂತಹ, ಅದರ ಹಿಂದೆ ಕೆಲಸವನ್ನು ಮಾಡಿ ಈ ನಮ್ಮ ಊರಿನಲ್ಲಿ ಇಷ್ಟೊಂದು ದೊಡ್ಡ ಕೃಷಿ ಮೇಳವನ್ನು ಏರ್ಪಾಟು ಮಾಡಲು ಯಾರೆಲ್ಲ ಕಾರಣಕರ್ತರಾಗಿದ್ದೀರಾ ತಮಗೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳು ಹಾಗೆ ಕೃತಜ್ಞತೆಗಳನ್ನು ಕೂಡ ನಾವು ತಿಳಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರುತಿ ಜೆ ಮಂಜೇಶ್ವರ ಇವರಿಂದ ಒಂದು ಹಾಡು. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಉಳಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯನ್ನು ಬೆಳಕಾಗಿ ಮಾಡು. ದಯೆ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ ಆರತಿ ನಿತ್ಯ ಬೆಳಗುವೆ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ. ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ
ಧನ್ಯವಾದಗಳು. ದಯಮಾಡಿ ನಿಮ್ಮ ಅಮೂಲ್ಯವಾದ ಚಪ್ಪಾಳೆಯನ್ನು ನಾವು ನಿರೀಕ್ಷೆ ಮಾಡ್ತೇವೆ. ಯಾಕೆಂತ ಹೇಳಿದರೆ ಒಬ್ಬ ಕಲಾವಿದನಿಗೆ ಕೊಡುವಂಥ ಸ್ಮರಣಿಕೆಯಾಗಲಿ, ಹೊದಿಸುವಂಥ ಶಾಲೆಗಿಂತಲೂ ಅಥವಾ ಕೊಡುವಂಥ ದುಡ್ಡಿಗಿಂತಲೂ ನಿಮ್ಮ ಪ್ರೀತಿಯ ಚಪ್ಪಾಳೆ ಎನ್ನುವಂಥ ಆಶೀರ್ವಾದವೇ ಎಲ್ಲಕ್ಕಿಂತ ಮಿಗಿಲು. ಹಾಗಾಗಿ ಮತ್ತೆ ಮತ್ತೆ ನಾವು ನಿಮ್ಮ ಚಪ್ಪಾಳೆಯನ್ನು ನಿರೀಕ್ಷೆ ಮಾಡುತ್ತಾ ಇದೀಗ ಒಬ್ಬನೇ ಒಬ್ಬ ಶಿವನೊಬ್ಬನೇ ಅನ್ನುವಂತಹ ಈಶ್ವರನ ಹಾಡಿನೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಅದ್ಧೂರಿಯಾದಂತಹ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಚಾಲನೆ ಆಗಲಿಕ್ಕುಂಟು. ಒಂದಿಷ್ಟು ಗಣ್ಯರು ನಮ್ಮಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಇನ್ನೊಂದಷ್ಟು ಗಣ್ಯರು ಇನ್ನೇನು ನಮ್ಮ ಜೊತೆ ಸೇರಿಕೊಳ್ಳಿಕ್ಕೆ ಬಾಕಿ ಇದ್ದಾರೆ. ಹಾಗಾಗಿ ಇದೀಗ ಒಬ್ಬನೇ ಒಬ್ಬ ಶಿವನೊಬ್ಬನೇ ಅನ್ನುವಂಥ ಒಂದು ಗೀತೆಯೊಂದಿಗೆ ಜುನಾತನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇ ನೆಗಿರುವೆನೆಂದೆ ನನ್ನ ಕಣ್ಣು ತೆರೆದೆರೆದು ಒಳಗನ್ನು ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಪೊರೆಯಲು ತೆರೆಯಲು ಒಬ್ಬನೇ ಪೊರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ದೋಣಿಯೆಂದೆ ತಂದೆಯಾಗಿ ನೀನು ಬಂದೆ ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಮಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬನೇ ಮಂಜುನಾಥ ಮಂಜುನಾಥ ಮಂಜುನಾಥ
ಥ್ಯಾಂಕ್ ಯು. ಹಾಗೆ ಇನ್ನು ಮುಂದಕ್ಕೆ ಸಂದೇಶ್ ಶ್ರೀ ಅವರು ಮತ್ತೊಂದು ಹಾಡಿನ ಮೂಲಕ ಈ ವೇದಿಕೆಯ ಮೇಲೆ ಬರಲಿಕ್ಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಈಗಷ್ಟೇ ಒಬ್ಬರು ನನ್ನ ಪರಿಚಯದವರು ಸಿಕ್ಕಿದ್ರು. ಅವರು ಹೇಳಿದರು, ನನಗೆ ದುಡ್ಡು ಮಾಡೋದೇ ಮುಖ್ಯ ಅಲ್ಲ, ಇನ್ನು ಸ್ವಲ್ಪ ಹೊಟ್ಟೆಗೆ ತಿನ್ನುವುದನ್ನು ಕೂಡ ನಾವು ನೋಡಿಕೊಳ್ಬೇಕಾಗ್ತದೆ ಅಂತ. ಯಾಕಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ನಾವು ದುಡ್ಡನ್ನು ಹೇಗೆ ಬೇಕಿದ್ರೂ ಸಂಪಾದನೆ ಮಾಡ್ಬೋದು, ಆದರೆ ನಮ್ಮ ಸಸ್ಯ ರಾಶಿ ಸಂಕುಲಗಳೆಲ್ಲ ಸರ್ವನಾಶ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಆದರೂ ನಾವು ಸ್ವಲ್ಪ ಕೃಷಿ ಅಥವಾ ಇನ್ನಿತರ ಗಿಡಗಳನ್ನು ಬೆಳೆಸಿ ನಮ್ಮ ಪ್ರಕೃತಿಯನ್ನು ಹಸಿರಾಗಿಸೋಣ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ನೋಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳೋಣ ಅಂತ ಎಲ್ಲ ಕೃಷಿಕ ಸಮಾಜ ಬಾಂಧವರಲ್ಲಿ ಕೇಳಿಕೊಳ್ತಾ ಮುಂದಕ್ಕೆ ಸಂದೇಶ್ ಶ್ರೀ ಇವರಿಂದ ಒಂದು ಗೀತೆ. ಹಲೋ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆಯೊಂಗಿನ ನಿಶೆ ಹಾಡೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಗಿಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸ ಬಗೆಯೊಂಗಿನ ನಿಶೆ ಹಾಡೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವಣಿಂದರೆದೆ. ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾಯವಣಿಯಾದೆ. ನನ್ನೆದ ಸ್ಪಂದನ ನಿನ್ನೆದ ಚೇತನ. ಪ್ರೇಮದಲ್ಲಿ ಜೀವ ಭಾವನಾಟ್ಯವಾಡಿ ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತುಂಬಿದೆ. ಹೊಸ ಬಗೆಯೊಂಗಿನ ನಿಶೆ ಹಾಡೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇರೆ ವಿರಹದ ಬೇದನೆ ಮುಗಿಲನ್ನು ಸೇರಿದೆ.
ತೀರದ ದಾಗದಲ್ಲಿ ಬೀರಿದ ಕಾತರಕ್ಕೆ ಮೇರೆಯ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೀರ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿಗೂ ಹಾಯಾಗಿ ಹಾಡಿದೆ. ಹೊಸ ಬಗೆಗೊಮ್ಮಿನಣಿಸಿ ಸಾರೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸಂದೇಶ್ ಶ್ರೀ ಅವರಿಗೆ. ಹಲೋ ಚೆಕ್. ಎಲ್ಲ ಮಳಿಗೆದಾರರ ಗಮನಕ್ಕೆ ನೋಡಿ, ತಮ್ಮ ತಮ್ಮ ವಸ್ತುಗಳನ್ನು ತಮ್ಮ ತಮ್ಮ ಮಳಿಗೆಯಲ್ಲಿ ಇಳಿಸಿದ ಕೂಡಲೇ ಆ ರಥಬೀದಿಯಿಂದ ಆದಷ್ಟು ಬೇಗನೆ ವಾಹನಗಳನ್ನು ಖಾಲಿ ಮಾಡಿ ಪಾರ್ಕಿಂಗ್ ಜಾಗದಲ್ಲಿ ಹಾಕಬೇಕು. ಸಂಚಾರಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಮಳಿಗೆದಾರರೆಲ್ಲ ತಮ್ಮ ತಮ್ಮ ವಾಹನಗಳನ್ನು ಕೂಡಲೇ ಪಾರ್ಕಿಂಗ್ ಸ್ಥಳಕ್ಕೆ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಂತರ ಉದ್ಘಾಟನಾ ಸಮಾರಂಭ ಆಗುವ ಹೊತ್ತಿನಲ್ಲಿ ಮಳಿಗೆಯಲ್ಲಿ ಒಬ್ಬರಿದ್ದರೆ ಸಾಕು, ಉಳಿದಂಥ ಎಲ್ಲ ಮಳಿಗೆದಾರರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹರಿ ಓಂ. ಎಲ್ಲ ಕೃಷಿಕರಲ್ಲಿ ಹಾಗೂ ರೈತಾಪಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಮೆರವಣಿಗೆ ಆರಂಭ ಆಗಲಿಕ್ಕಿದೆ. ಇಲ್ಲಿ ಕುಳಿತಿರತಕ್ಕಂಥ ಎಲ್ಲ ರೈತಾಪಿ ಬಂಧುಗಳು, ಕೃಷಿಕರು ಹಾಗೂ ಬಂದಂಥ ಎಲ್ಲ ನಮ್ಮ ಬಂಧುಗಳು ದಯಮಾಡಿ ದೇವಸ್ಥಾನದ ಎದುರುಗಡೆಗೆ ಹೋಗಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮೆರವಣಿಗೆ ನಡೀಲಿಕ್ಕಿದೆ. ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಹಾಗೂ ವಿವಿಧ ಸಂಸ್ಥೆಗಳ ವತಿಯಿಂದ ನಡೆಯತಕ್ಕಂಥ ಈ ಒಂದು ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮದ ಸ್ವರೂಪ ಈ ರೀತಿ ಇರ್ತದೆ. ಮೊದಲಿಗೆ ಮೆರವಣಿಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆಯಿಂದ, ಆ ನಂತರ ದ್ವಾರ ಉದ್ಘಾಟನೆ, ತದನಂತರ ಮಳಿಗೆ ಉದ್ಘಾಟನೆ, ಆ ನಂತರ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನ, ಆಮೇಲೆ ನಾಡಗೀತೆ, ರೈತಗೀತೆ, ಸ್ವಾಗತ ಕಾರ್ಯಕ್ರಮ, ಗೌರವ ಅರ್ಪಣೆ, ಪ್ರಾಸ್ತಾವಿಕ, ಉದ್ಘಾಟನೆ, ಸನ್ಮಾನ, ಪುರಸ್ಕಾರ, ಗೌರವ ಅರ್ಪಣೆ, ಆನಂತರ ಉದ್ಘಾಟಕರ ಮಾತು, ಅತಿಥಿಗಳ ಮಾತು, ಅಧ್ಯಕ್ಷರ ಮಾತು, ಧನ್ಯವಾದ ಹಾಗೂ ರಾಷ್ಟ್ರಗೀತೆ. ಒಟ್ಟು ಈ ದಿವಸದ ಕಾರ್ಯಕ್ರಮದ ಸ್ವರೂಪ ಈ ರೀತಿ ಇರ್ತದೆ. ಎಲ್ಲ ಕೃಷಿಕರು ಹಾಗೂ ರೈತರು ಈ ಕಾರ್ಯಕ್ರಮ ಪೂರ್ತಿ ಇದ್ದು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಕೃಷಿಕರು ಹಾಗೂ ರೈತರು ಹಾಗೂ ಸನ್ಮಾನ ಪಡೆಯತಕ್ಕಂಥ ರೈತಾಪಿ ಬಂಧುಗಳು ದಯಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗಡೆಗೆ ಹೋಗಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ಮೆರವಣಿಗೆ ಆರಂಭ ಆಗ್ತದೆ. ದಯಮಾಡಿ ಎಲ್ಲರೂ ಕೂಡ ದೇವಸ್ಥಾನದ ಎದುರುಗಡೆಗೆ ತೆರಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಕ್ಕೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸುದೇಶ್ ರೈ ಇವರಿಂದ ಒಲಿತು ಮಾಡು ಮನುಷ್ಯ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ.
ನಗು ನಗುತ್ತ ಬಾಳಬೇಕು. ದ್ವೇಷ ಎಂಬ ಕಂತೆ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು. ದ್ವೇಷ ಎಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಹಿಂದೆ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತ ಹೋಗಬ್ಯಾಡ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗಬ್ಯಾಡ. ದ್ವೇಷವೆಂಬ ವಿಷವ ಸುರಿಯ ಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಸ ನೀನಿರುಳು 3 ದಿವಸ. ಒಳಿತು ಮಾಡು ಮನುಸ ನೀನಿರುಳು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಹಾಡನ್ನು ಹಾಡಿದ್ದೀರಿ. ಹಲೋ ಹಲೋ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಧರ್ಮಸ್ಥಳ, ಪುತ್ತೂರು ಮಹತ್ವಪುರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲ ಪ್ರತಿಷ್ಠಾನ ಪುತ್ತೂರು ಇದರ ಸಹಯೋಗದೊಂದಿಗೆ ಮೈಸೂರು ವಿಭಾಗ ಪಟ್ಟದ 3 ದಿವಸದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರಾ ಕಾರ್ಯಕ್ರಮ ಕೆಲವೇ ಕ್ಷಣದಲ್ಲಿ ಈ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ಈಗ ತಾನೇ ನಮ್ಮ ಜೊತೆ ಮಾನ್ಯ ಕೃಷಿ ಸಚಿವರು, ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವಂತಹ ಚೆಲುವರಾಯ ಸ್ವಾಮಿ ಸರ್ ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿ ಎಲ್ಲ ಅತಿಥಿ ಅಭ್ಯಾಗತರು ಇದರ ಈ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಇದೇ ತಾನೇ ಬೇರೆ ಬೇರೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ರೈತ ಬಂಧುಗಳಿಗೆ ಪುರಸ್ಕಾರ ನಡೆಯುವಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಅದರ ನಂತರ ಬೇರೆ ಬೇರೆ ವ್ಯಕ್ತಿಗಳಿಂದ ಕೃಷಿ ಗೋಷ್ಠಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿಕ್ಕಿದೆ. ವೇದಿಕೆಯ ಮುಂಭಾಗದಲ್ಲಿ ಬೇರೆ ಬೇರೆ ಸ್ಟಾಲ್ಗಳಿದೆ, ಆಹಾರ ಮೇಳೆಗಳಿದೆ. ಎಲ್ಲ ರೈತರ ಬಂಧುಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತೇಳಿ ಸಂಘಟಕರ ಪರವಾಗಿ ವಿನಮ್ರವಾದಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಇದೀಗ ಸಂಜೆಯ ರಾಗಕ್ಕೆ ಅನ್ನುವಂಥ ಒಂದು ಗೀತೆಯೊಂದಿಗೆ
ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ, ಚೆಲ್ಲಾಡಿದೆ ಈಗ ರಂಗೇರಿದೆ, ಚೆಲ್ಲಾಡಿದೆ ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ನೆಲದ ಮೇಲೆ ನೆರಳನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಮರಗಿಡ ನೆಲದ ಮೇಲೆ ನೆರಳನು ಹಾಸಿದೆ, ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ತಿಂಗಳು ಮೂಡಿ ಬೆಳಕಿನ ಕೋಡಿ, ಚೆಲ್ಲಾಡಿದೆ ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನೆ ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನೆ ಸವರಿದೆ, ಒಳಗೂ ಹೊರಗೂ ವ್ಯಾಪಿಸಿ ಯೌವನ ಕೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಹೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ತಳದಲ್ಲಿ ಎಂತಹ ಕನಸಿನ ಲೋಕವ ತೆರೆದಿದೆ. ಹೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ, ತಳದಲ್ಲಿ ಎಂತಹ ಕನಸಿನ ಲೋಕವ ತೆರೆದಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ, ಚೆಲ್ಲಾಡಿದೆ ಈಗ ರಂಗೇರಿದೆ, ಚೆಲ್ಲಾಡಿದೆ ಈಗ ರಂಗೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಥ್ಯಾಂಕ್ ಯು. ಒಂದು ಜೋರಾದ ಚಪ್ಪಾಳೆ ನಿಮ್ಮಿಂದ ಅಪೇಕ್ಷೆ ಪಡುತ್ತಾ ಇನ್ನು ಮುಂದಕ್ಕೆ
ನಮ್ಮ ಶ್ರುತಿ ಜೆ ಮಂಜೇಶ್ವರ ಇವರಿಂದ ಒಂದು ಗೀತೆ, ಇನ್ನೊಂದೆರಡು ಮೂರು ಗೀತೆಗಳಲ್ಲಿ ನಮ್ಮ ಕಾರ್ಯಕ್ರಮ ಕೊನೆಗೊಳ್ಳಲಿಕ್ಕಿದೆ. ಯಾಕಂತ ಹೇಳಿದರೆ ಇನ್ನಷ್ಟು ಬಹಳಷ್ಟು ಮಟ್ಟದ ಅದ್ಧೂರಿ ಕಾರ್ಯಕ್ರಮ, ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಈ ದೇವಸ್ಥಾನದ ಗದ್ದೆಯಲ್ಲಿ ನಡೀತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮೇಲೆ ಸಭಾ ಕಾರ್ಯಕ್ರಮ ಹಾಗೆ ಬೇರೆ ಉಳಿದಂಥ ಕಾರ್ಯಕ್ರಮಗಳು ಶುರುವಾಗುವ ಕಾರಣ ಒಂದೆರಡು ಗೀತೆಗಳಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಟ್ರಸ್ಟ್ ಶ್ರೀ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲ ಪ್ರತಿಷ್ಠಾನ ರೀ ಪುತ್ತೂರು ಇದರ ಸಹಯೋಗದೊಂದಿಗೆ 3 ದಿನಗಳ ಕಾಲ ನಡೆಯತಕ್ಕಂಥ ಈ ಕೃಷಿ ಮೇಳದ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈಗಾಗಲೇ ನಮ್ಮ ಕರ್ನಾಟಕ ಘನ ಸರ್ಕಾರದ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿಯವರು ಕೆಲವೇ ನಿಮಿಷಗಳಲ್ಲಿ ದೇವಸ್ಥಾನದ ಎದುರುಗಡೆಗೆ ಆಗಮಿಸಲಿದ್ದಾರೆ. ಹಾಗೂ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಇವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಈ ತಾಲೂಕಿನ ಶಾಸಕರು ಇಂದಿನ ಸಭೆ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಅಲ್ಲದೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಗರದ ಮಹಾದೇವಪ್ಪ ಅವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಭಾ ಕಾರ್ಯಕ್ರಮ ನಡೆಯುವ ಮೊದಲು ದೇವಸ್ಥಾನದ ಎದುರುಗಡೆಯಿಂದ ಮೆರವಣಿಗೆ ನಡೀಲಿಕ್ಕಿದೆ. ಎಲ್ಲ ಕೃಷಿಕರು ಹಾಗೂ ರೈತಾಪಿ ವರ್ಗದವರು ದಯಮಾಡಿ ದೇವಸ್ಥಾನದ ಎದುರುಗಡೆಗೆ ಹೋಗಿ ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ನಂತರ ಎಲ್ಲರೂ ಕೂಡ ಬಂದು ಈ ಸಭಾಂಗಣದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ತಮ್ಮ ಮುಂದೆ ಈ ಒಂದು ಹಾಡುಗಾರಿಕೆ ಮುಂದುವರಿಯಲಿಕ್ಕಿದೆ. ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲ್ಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇ ನಾನಾಗುವೆ ಗುಟ್ಟ್ಯಾಕೆ ನನ್ನ ಬಳಿ ಹೇಳಿರೆ ನನ್ನ ನಾ ಹೇಗ ಮರೆಯಲೇ ತೊರೆ
ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿದೆ ಚಿರಕಾಲ ಇಲ್ಲೇ ಇರಲೇ ನಗುತ್ತಿರು ನೀಲಿ ಮುಗಿಲೇ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ 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 ನವಿಲೇ. ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿ, ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರಾ ಸಭಾ ಕಾರ್ಯಕ್ರಮ ಕೆಲವೇ ನಿಮಿಷದಲ್ಲಿ ಇಲ್ಲಿ ಪ್ರಾರಂಭಗೊಳ್ಳಿಕ್ಕಿದೆ. ಎಲ್ಲ ಸ್ಟಾಲ್ಗಳಲ್ಲಿ ಇದ್ದಂತಹ ರೈತ ಬಂಧುಗಳು ಈ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಂತಹ ವಿಜಯಕುಮಾರ್ ಕೋರಂಗ ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ನನ್ನಂತಹ ಒಂದು ಪುಟ್ಟ ಕಲಾವಿದನಿಗೆ, ನಾನು ಹವ್ಯಾಸಿ ಕಲಾವಿದ, ಪ್ರೊಫೆಷನಲಿ ಕಲಾವಿದರಲ್ಲ, ನಾವೆಲ್ಲ ಹವ್ಯಾಸಿ ಕಲಾವಿದರು. ನಮ್ಮಿಂದ ಆದಷ್ಟು ಮಟ್ಟಿಗೆ ನಾವೇನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅಷ್ಟೇ. ನಮ್ಮಲ್ಲಿರುವಂಥ ಏನಾದರೂ ತಪ್ಪುಗಳು ದೋಷಗಳಿದ್ದರೆ ದಯಮಾಡಿ ತಾವುಗಳು ತಿದ್ದಿಕೊಂಡು ತಮ್ಮ ಮೇಲೆ ಕೃಪೆಯನ್ನು ತೋರಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇನ್ನೇನು ಒಂದೆರಡು ಗೀತೆಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಗಂಧದ ಗುಡಿ ಚಿತ್ರದಿಂದ ನಾವಾಡುವ ನುಡಿಯೇ ಕನ್ನಡ ನುಡಿ. ವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಕನ್ನಡ ನುಡಿ. ನಾವಿರುವ ಕಾಣವೆ ಕಂದದ ಗುಡಿ, ಅಂದದ ಗುಡಿ ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ಕಾಣವೆ ಕಂದದ ಗುಡಿ, ಅಂದದ ಗುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ. ಹಸುರಿನ ಬನಸಿರಿಗೆ ಒಳಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೇಸಿದಳು, ಈ ಕಂದದ ಗುರಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಮಾಡುವ
ಆಹಾ ಆಹಾ ಓಡಿದ ಚಿಂತೆಗಳು ಕುಣಿದಾಡುತ್ತವೆ ಚಿಮ್ಮುತ್ತ ಓಡಿವೆ ಚಿಂತೆಗಳು ಕುಣಿದಾಡುತ್ತ ನಡೆದಿವೆ ನವಿಲುಗಳು ಮುಗಿಲಲ್ಲಿ ಚುಂಬಿಸುವ ಆಸೆಯಲ್ಲಿ ಕೂಗಾಡುತ್ತ ನಿಂತಿದ್ದ ಮರಗಳಲ್ಲಿ ಹಾಡುತ್ತಿರೆ ಮಾನಾಡಿಗಳು ಇದೆಯಲ್ಲಿ ಸಂತಸದ ಹೊನಲು ಇದು ವನ್ಯ ಮೃಗಗಳ ಲೋಕವೋ ಈ ಭೂಮಿಗೆ ಇಳಿದ ನಾಕವೋ ಗೌರವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಕಂದದ ಗುಡಿ ಕಂದದ ಗುಡಿ ಚಂದದ ಗುಡಿ ಆಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಕಂದದ ಗುಡಿ ಕಂದದ ಗುಡಿ ಚಂದದ ಗುಡಿ ಚಂದದ ಗುಡಿ ಶ್ರೀ ಗಂಧದ ಗುಡಿ ಆಹಾ ಥ್ಯಾಂಕ್ ಯು. ಹಾಗೆ ಇನ್ನು ಮುಂದಕ್ಕೆ ಗೀತೆಯನ್ನು ಹಾಡಲು ನಮ್ಮೊಂದಿಗಿದ್ದಾರೆ ಶ್ರುತಿ ಜೆ ಮಂಜೇಶ್ವರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯ ಮೇಲೆ ಸಭಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಲಿಕ್ಕಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ, ದ್ವಾರ ಉದ್ಘಾಟನೆ, ಮಳಿಗೆ ಉದ್ಘಾಟನೆ, ಆಹಾರ ಮೇಳಗಳ ಉದ್ಘಾಟನೆ, ತದನಂತರ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಈ ಒಂದು ಕೃಷಿ ಮೇಳದಲ್ಲಿ ಇಂದು ಮಧ್ಯಾಹ್ನ 2:30ರಿಂದ 4:30 ತನಕ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಸಹಯೋಗದೊಂದಿಗೆ ಮಾಹಿತಿ ಗೋಷ್ಠಿ, ಗೇರು ಕೃಷಿ ತಾಂತ್ರಿಕತೆಗಳು. ಇದರಲ್ಲಿ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಶ್ರೀಯುತ ಕಡಮಜಲು ಸುಭಾಷ್ ರೈ ಪ್ರಶಸ್ತಿ ಪುರಸ್ಕೃತ ಗೇರು ಕೃಷಿಕರು ಹಾಗೂ ವಿಜ್ಞಾನಿಗಳು DCR ಪುತ್ತೂರು. ಸಂಜೆ 5:30ರಿಂದ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಒಂದು ನೃತ್ಯ ರೂಪಕ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಎಂಬ ಒಂದು ನೃತ್ಯ ರೂಪಕ ನಡೀಲಿಕ್ಕಿದೆ. ಇದಕ್ಕೆ ನೃತ್ಯ ಸಂಗಮ ಅಂತ ಹೇಳುವಂಥ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೇವೆ. ಇದನ್ನು ಪ್ರಸ್ತುತಿಪಡಿಸುವವರು ಗುರು ಶ್ರೀ ವಿದ್ಯಾಶ್ರೀ ರಾಧಾಕೃಷ್ಣ ಮತ್ತು ತಂಡ, ಗಾನ ನೃತ್ಯ ಅಕಾಡೆಮಿ ಮಂಗಳೂರು. ಇವರಿಂದ ಸಂಜೆ ಸತ್ಯಮೇವ ಜಯತೆ ಎಂಬಂಥ ಒಂದು ನೃತ್ಯ ರೂಪಕ ನಡೀಲಿಕ್ಕಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಜಾಲು ಶುಭಾಶ್ರೈ ಅನ್ನುವಂಥ ಮಾತಿಗೆ ಒಂದು ನೆನಪಾಗ್ತಾ ಇದೆ. ಇಲ್ಲೇ ಇದ್ದಾರೆ ಉತ್ತಮ ಗೇರು ಕೃಷಿಕರು, ಅದೆಷ್ಟೋ ಪ್ರಶಸ್ತಿಗಳ ಪುರಸ್ಕೃತರು. ನಾನು ಒಂದು ಲೆಕ್ಕದಲ್ಲಿ ಈ ವೇದಿಕೆ ಮೇಲೆ ನಿಂತಿದ್ದೇನೆ ಅನ್ನೋದಕ್ಕೆ ಅವರು ಒಬ್ಬರು ಕೂಡ ಕಾರಣರಾಗ್ತಾರೆ. ಯಾಕಂತ ಹೇಳಿದರೆ ಅವರಿಗೆ ನೆನಪಿದೆ ಇಲ್ಲವೋ ಗೊತ್ತಿಲ್ಲ. ಅತಿ ಸಣ್ಣ ಆದಿರುವಂಥ ಸಂದರ್ಭದಲ್ಲಿ ನಾವು ಭಜನೆಗೆ ಹೋಗ್ತಾ ಇದ್ವಿ ನಮ್ಮ ಊರಲ್ಲಿ. ಆವಾಗ ಅವರು ಕೊಳಲು ಊದುವ ಹವ್ಯಾಸವನ್ನು ಇಟ್ಟುಕೊಂಡಿದ್ದರು. ನನ್ನಲ್ಲಿ ಒಂದು ಪದ್ಯವನ್ನು ಹಾಡಿ ಅದಕ್ಕೆ ತಕ್ಕನಾಗಿ ಅವರು ಕೊಳಲನ್ನು ಊದಿ ಒಂದು ವೇದಿಕೆಯ ಮೇಲೆ ನನ್ನನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ದು ಅದು ಪ್ರಥಮ ಬಾರಿ. ಆ ಕಾರಣದಿಂದಾಗಿ ಇಲ್ಲದರೆ ಧನ್ಯವಾದಗಳು ಸರ್, ಶಿರಸ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇದೇ ಕಾರಣದಿಂದಾಗಿ ನಾವು ಇವತ್ತು ಈ ವೇದಿಕೆಯ ಮೇಲೆ ನಿಮ್ಮೆದುರು ನಿಂತಿದ್ದೇವೆ ಅನ್ನೋದಕ್ಕೆ ನಮಗೆ ಹೆಮ್ಮೆ ಆಗ್ತಿದೆ. ನಿಮ್ಮಂತಹ ಒಬ್ಬ ಹಿರಿಯ ವ್ಯಕ್ತಿಗಳು ನಿಮ್ಮ ಎದುರು ನಾವು ನಿಂತದ್ದಕ್ಕೆ ನಾವು ಗೌರವ ಪಡ್ತೇವೆ ಅನ್ನುವಂತಹ ಮಾತನ್ನು ತಿಳಿಸ್ತಾ ಮುಂದಕ್ಕೆ ಆನಂದ ಪರಮಾನಂದ ಅನ್ನುವಂಥ ಭಕ್ತಿಗೀತೆಯನ್ನು ಹಾಡುವಂಥ ಒಂದು ಸಣ್ಣ ಪ್ರಯತ್ನ.
ಪರಮಾನಂದ ಹರಿ ಹರಿಗ ಅಮರಿ ಸರಿ 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 ಪಮ ಗಮರಿ ಸಮಾನಂದ ಪರಮಾನಂದ ಪರಮಾನಂದ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸೂನೆ ಭವ್ಯಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ. ಗುರುವು ತಂದ ಪುಣ್ಯದಿಂದ ಜನುಮಾನಂದ. ಸರಿ ಸರಿಗ ಮಮರಿ ಸರಿ 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 ಮಮ ಗಮರಿ ಸಮಾನಂದ ಪರಮಾನಂದ ಪರಮಾನಂದ. ವಂಶದ ಲತೆಯಲ್ಲಿ ವಂಶದ ಸುಮವಾಗಿ ಅರಳುವ ಮಗನಿಂದ ಮಧುರಾನಂದ. ಬೆಳೆಯುವ ಶಶಿಯಂತೆ ಮಗನನು ಮೆರೆದಾಗ ನೆತ್ತವರುಡನಲ್ಲಿ ಸ್ವರ್ಗಾನಂದ. ದಾನ ಧರ್ಮಗಳ ಫಲದಲ್ಲಿ ಆ ಮಗನು ದಾನ ಧರ್ಮಗಳ ಫಲದಲ್ಲಿ ಆ ಮಗನು ನೂರು ಕಾಲ ಬಾಳಿದಾಗ ಪುಣ್ಯಾನಂದ. ನಾವು ತಂದ ಪುಣ್ಯದಲ್ಲಿ ನಮಗಾನಂದ. ಸರಿ ಸರಿಗ ಮಮರಿ ಸರಿ 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 ಮಮ ಗಮರಿ ಸಮಾನಂದ ಪರಮಾನಂದ 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 ಪರಮಾನಂದ. ಥ್ಯಾಂಕ್ ಯು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ವೇದಿಕೆಯ ಮೇಲೆ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅನಂತರ ನಮ್ಮ ಕೃಷಿ ಮೇಳ ಚಾಲನೆಗೊಳ್ಳುವುದಕ್ಕಿಂತ ಮೊದಲು ಇನ್ನು ಒಂದು ಅಥವಾ ಎರಡು ಗೀತೆಗಳಲ್ಲಿ ನಮ್ಮ ಕಾರ್ಯಕ್ರಮ ಪೂರ್ಣ ವಿರಾಮದ ಚುಕ್ಕೆಯನ್ನು ಪಡ್ಕೊಳ್ತದೆ. ಹಾಗೆ ಮುಂದಕ್ಕೆ ಇದೀಗ ಅಯ್ಯಪ್ಪ ಮಾಲಾಧಾರಿಗಳ ವಿಶೇಷ ಈ ವಾರ. ಇನ್ನೇನು 4-5 ದಿನಗಳಲ್ಲಿ ಶಬರಿಮಲೆಯ ದಿವ್ಯ ಜ್ಯೋತಿಯ ದರ್ಶನ ಆಗುವಂಥ ಸಂದರ್ಭ. ಹಾಗಾಗಿ ಶ್ರೀ ಅಯ್ಯಪ್ಪನ ಒಂದು ಗೀತೆಯನ್ನು ಹಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ.
ಕೇಶದಿಂದ ನಾ ಕಂಡೆ ಕಾನನವಾಸ ಕಲಿಯುಗ ಬರದ ಕಾನನವಾಸ ಕಲಿಯುಗ ಬರದ ಕಾಲಿನ ಬಳಿ ನಾ ಬಂತೆ ನಿನ್ನ ಕಾಲಿನ ಬಳಿ ನಾ ಬಂತೆ ಶ್ರೀ ಕೇಶದಿಂದ ನಾ ಕಂಡೆ ಕಾನನವಾಸ ಕಲಿಯುಗ ಬರದ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ನಿರುಪಮ ಭಾಗ್ಯ ನಿರ್ಮಲ ದರ್ಶನ ಅನುಪಾನಂದ ನಿನ್ನ ನಾಮ ಸಂಕೀರ್ತನ ಅಸುಲಭ ಸಾಫಲ್ಯ ನಿನ್ನ ವರದಾನ ಅದಕ್ಕಾಗಿ ಅವಲಂಬ ನಿನ್ನ ಸನ್ನಿಧಾನ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ನಿನ್ನ ಬಳಿ ಬಂದೆ ನಿನ್ನ ಕಾಲಿನ ಬಳಿ ಬಂದೆ ಶ್ರೀ ಕೇಶದಿಂದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾನನವೆಲ್ಲ ಓಂಕಾರವಿರಲು ಕಾನನವೆಲ್ಲ ಓಂಕಾರವಿರಲು ಕಾಲದ ತಾಳಕ್ಕೆ ನಾಳೆಯು ಬರಲು ಕಾಣದ ಕಾಲವು ಆಸೆಯು ತರಲು ಮೋಹವು ಮಾಯೆಯು ಭವದಿ ಬರೇ ಕಾನನವಾಸ ಕಲಿಯುಗ ಬರದ ಕಾನನವಾಸ ಕಲಿಯುಗ ಬರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶದಿಂದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಧನ್ಯವಾದಗಳು. ಹಾಗೆ ನಿಮ್ಮಿಂದ ಮತ್ತೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ ನಿಮ್ಮ ಪ್ರೀತಿಯ ಕೈ ಚಪ್ಪಾಳೆ ಬಂಧುಗಳೇ. ನಾನು ಆಗೊಮ್ಮೆ ಹೇಳಿದ್ದೆ ನೋಡಿ, ಶಾಮಿಯಾನದವರು ಶಾಮಿಯಾನ ತಗೊಂಡು ಹೋಗ್ತಾರೆ, ಚೇರ್ ಅಥವಾ ಮೈಕದವರು ಮೈಕ್ ಸೌಂಡ್ ಸಿಸ್ಟಮ್ ತಗೊಂಡು ಹೋಗ್ತಾರೆ. ಇಲ್ಲಿರುವಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಅವರವ್ರದ್ದನ್ನು ಅವರವ್ರು ತಗೊಂಡು ಹೋಗ್ತಾರೆ. ನಾವು ಮಾತ್ರ ನಮ್ಮ ಪ್ರೀತಿ ಅನ್ನುವಂಥ ಗೌರವದ ಚಪ್ಪಾಳೆಯನ್ನು ಮಾತ್ರ ಈ ವೇದಿಕೆ ಮೇಲಿಂದ ತಗೊಂಡು ಹೋಗ್ತಾ ಇದ್ದೇವೆ. ಹಾಗಾಗಿ ಈ ನಿಮ್ಮ ಗೌರವದ ಚಪ್ಪಾಳೆಗಾಗಿ ವಂದಿಸುತ್ತಾ ಮತ್ತೆ ನಮ್ಮ ಮುಂದೆ ಹಾಡಲಿಕ್ಕೆ ಸುದೇಶ್ ರೈ ತಿಂಗಳಡಿಯವರು ನಮ್ಮ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ದೊಡ್ಡ ವೇದಿಕೆಯ ಮೇಲೆ ಅದ್ಧೂರಿಯಾದ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಬೆಳಗ್ಗೆಯಿಂದ ಸಂಜೆ ತನಕ ನಾನಾ ರೀತಿಯ ಕಾರ್ಯಕ್ರಮಗಳು, ಹಾಗೆ ಇಲ್ಲಿ ಸುತ್ತಮುತ್ತಲಿನ
ಪ್ರದೇಶದಲ್ಲಿ ಬಗೆ ಬಗೆಯ ಸಸ್ಯಗಳಾಗಿರ್ಬೋದು ಅಥವಾ ಮಾಹಿತಿಗಳಾಗಿರ್ಬೋದು ನಮಗೆ ಬೇಕಾದಂತಹ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಧರ್ಮಸ್ಥಳ, ಸುದ್ದಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು ಮಹತ್ವಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ, ರೈತ ಕುಡ್ಲ ಪ್ರತಿಷ್ಠಾನ ಪುತ್ತೂರು ಇದರ ಸಹಯೋಗದೊಂದಿಗೆ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರಾ ಕಾರ್ಯಕ್ರಮ ಕೆಲವೇ ನಿಮಿಷದಲ್ಲಿ ಉದ್ಘಾಟನೆಗೊಳ್ಳಿಕ್ಕಿದೆ. ಅದಕ್ಕೆ ಮುಂಚಿತವಾಗಿ ಮೆರವಣಿಗೆ ಬಂದ ನಂತರ ದ್ವಾರ, ಮಲ್ಲಿಗೆ, ಆಹಾರ ಮೇಳೆಗಳ ಉದ್ಘಾಟನೆ ಆದ ನಂತರ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಅದರ ನಂತರ ಎಲ್ಲ ಸಾಧನೆಗೈದಂತಹ ರೈತರಿಗೆ ಇಲ್ಲಿ ಸನ್ಮಾನ ಗೌರವ ನಡೀಲಿಕ್ಕಿದೆ. ಬೇರೆ ಬೇರೆ ಗೋಷ್ಠಿಗಳು ನಡೆದಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ರೈತ ಬಂಧುಗಳು ಸಹಕರಿಸಬೇಕು ಅಂತಲೇ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಚಂದಿರನಿಲ್ಲದ ಆ ಬಾನಿನಲ್ಲಿ ತಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು, ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ, ದಿಸೆಯಿಲ್ಲ, ಅಳುವ ಕಣ್ಣಿಗೆ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ತಕ್ಕಡಿಯಾಗಿ ಈ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಕಾಣೋದೇ ಕಥೆಗಳಾಗಿ ಕಾಣುತ್ತಮ್ಮ. ಮನುಷ್ಯನಾಸಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ. ಇನಿಯಾಟ ಹುಡುಗಾಟ ಎತ್ತವರೆಲ್ಲರ ಆ ಬಾನಿನಲ್ಲಿ ಬೆಳಗುಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ.
ಮುಂದೆ ಭಗವನ ಆಳುವಂಥದು. ನಾಯಿ ಒಳ್ಳೆಯದು ಎಲ್ಲ ಕೆಟ್ಟದು ಬಂದ ಹಾಗೆ ನುಡಿಯೋದು ಹಾಗೆ ನೋಡಿಕೊಳ್ತಿತ್ತು ನಂಬಿಕೆಯೇ ಇಂಥ ಊರು ಬಿಟ್ಟವರ ಕಾಯೋ ಊರುಗೋಲು ಆದರೆ ಊರು ಬಿಟ್ಟವರ ಮುಂದೆ ಮೇಲು ಯಾರೋ ಬರೆದೋರು ಇಲ್ಲದ ಆ ಬಾಣಿಯಲ್ಲಿ ಹುಡುಗ ಒಬ್ಬ ಕುರುಡರು ನಾಳಿಲ್ಲಿ ಹರಿ ಓಂ. ಈಗಾಗಲೇ ಮೆರವಣಿಗೆ ಆರಂಭ ಆಗಿದೆ. ಮೆರವಣಿಗೆಯ ಮೂಲಕ ಇವತ್ತಿನ ಈ ಕಾರ್ಯಕ್ರಮದ ಗಣ್ಯ ಅತಿಥಿಗಳು ಆಗಮಿಸಿ ಅನೇಕ ಮಳಿಗೆಗಳನ್ನು ಉದ್ಘಾಟಿಸಿ ಧ್ವಜಾರೋಹಣವನ್ನು ಮಾಡಿ ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಈ ಒಂದು ಸಭಾಂಗಣಕ್ಕೆ ಆಗಮಿಸುತ್ತಿದ್ದಾರೆ. ಎಲ್ಲ ಸ್ಟಾಲ್ಗಳಲ್ಲಿರತಕ್ಕಂಥ ರೈತಾಪಿ ಜನರು ಹಾಗೂ ಕೃಷಿಕರು ದಯಮಾಡಿ ಸಭಾಂಗಣದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಾಗೇನೆ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಫರೀದ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರು ಹಾಗೂ ಸನ್ಮಾನ್ಯ ಶ್ರೀ ಚಲುವರಾಯ ಸ್ವಾಮಿ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ, ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ನಗರದ ಮಹದೇವಪ್ಪ ಆಡಳಿತ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ, ಶ್ರೀ ಕ್ಯಾಪ್ಟನ್ ವಿಜೇಶ್ ಚೌಟ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲೆ, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯರು ಭಾರತ ಸರ್ಕಾರ, ಶ್ರೀ ಡಿ ವೇದವ್ಯಾಸ ಕಾಮತ್ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಶ್ರೀ ಡಾಕ್ಟರ್ ಭರತ್ ಶೆಟ್ಟಿ ವೈ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ, ಶ್ರೀ ರಾಜೇಶ್ ನಾಯ್ಕ್ ಯು ಶಾಸಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ, ಶ್ರೀ ಉಮಾನಾಥ ಎ ಕೋಟ್ಯಾನ್ ಶಾಸಕರು ಮೂಡಬದ್ರೆ ವಿಧಾನಸಭಾ ಕ್ಷೇತ್ರ, ಕುಮಾರಿ ಭಾಗಿರಥಿ ಮುರುಳಿಯ ಶಾಸಕರು ಸುಳ್ಯ ವಿಧಾನಸಭಾ ಕ್ಷೇತ್ರ, ಶ್ರೀ ಎಸ್ ಎಲ್ ಭೋಜೇಗೌಡ ಶಾಸಕರು ಕರ್ನಾಟಕ ವಿಧಾನಸಭಾ ಕ್ಷೇತ್ರ, ಶ್ರೀ ಮಂಜುನಾಥ ಭಂಡಾರಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷರು ಹಕ್ಕುಬಾಧ್ಯತೆ ಸಮಿತಿ ವಿಧಾನ ಪರಿಷತ್, ಶ್ರೀ ಪ್ರತಾಪ್ ಸಿಂಹ ನಾಯ್ಕಕ್ಕೆ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಶ್ರೀ ಐವನ್ ಡಿಸೋಜಾ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷರು ಎಸ್ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ, ಶ್ರೀ ಧನಂಜಯ ಸರ್ಜೆ ಶಾಸಕರು ಕರ್ನಾಟಕ ವಿಧಾನ ಪರಿಷತ್, ಶ್ರೀ ರವಿರಾಜ ಹೆಗಡೆ ಅಧ್ಯಕ್ಷರು ಕೆಎಂಎಫ್ ಮಂಗಳೂರು, ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀ ಮಂಜುನಾಥ ಗೌಡ ಎಸ್ಆರ್ ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ, ಶ್ರೀ ಮನೋಜ್ ಮಿನೇಜಸ್ ಪ್ರಾದೇಶಿಕ ನಿರ್ದೇಶಕರು ಕೃಷಿ ವಿಭಾಗ ಕೇಂದ್ರ ಕಚೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಾಗೂ ಶ್ರೀ ಬಾಬುನಾಯ್ಕ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಇಸಿ ಟ್ರಸ್ಟ್ ಶ್ರೀ ಕಾಕ ಜಿಲ್ಲೆ, ಶ್ರೀ ಜಿಎಸ್ ಜಯಸ್ವಾಮಿ ಅಧಿಕಾರಿ ಕಾರ್ಯದರ್ಶಿ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಕರ್ನಾಟಕ, ಶ್ರೀ ತಾರನಾಥ್ ಗಟ್ಟಿ ಕಾಪಿಕಾಡ್, ಶ್ರೀ ಎಚ್ ಎಂ ರೇವಣ್ಣ, ಶ್ರೀ ಕೆ ಹರೀಶ್ ಕುಮಾರ್, ಶ್ರೀ ಉಮರ್ ಯುಎಚ್, ಶ್ರೀ ಎಂ ಎ ಕಪೂರ್, ಶ್ರೀಮತಿ ಲಾವಣ್ಯ ಬಲ್ಲಾಳ್ ಜೈನ್, ಶ್ರೀಮತಿ ಮಮತಾ ಡಿಎಸ್ ಗಟ್ಟಿ, ಶ್ರೀ ಟಿ ಎಂ ಶಾಹಿದ್, ಶ್ರೀ ಜೋಕಿಮ್ ಸ್ವಾನಿ, ಶ್ರೀ ಎಂಪಿ ಶ್ರೀನಾಥ್, ಶ್ರೀಮತಿ ಶಾಲೆಟ್ ಪಿಂಟೋ, ಶ್ರೀಮತಿ ಮಾಲಾ ನಾರಾಯಣ ರಾವ್, ಶ್ರೀ ಭರತ್ ಮುಂಡೋಡಿ, ಶ್ರೀ ಎಂಪಿ ಶ್ರೀನಾಥ್, ಶ್ರೀ ಸದಾನಂದ ಮಾವಾಜಿ, ಶ್ರೀ ಸದಾಶಿವ ಬಲ್ಲಾಳ್, ಶ್ರೀ ಚಿಕ್ಕಸ್ವಾಮಿ, ಶ್ರೀ ಎಸಿ ಗೌಡ ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಯಕರುಗಳು ಈಗಾಗಲೇ ಮೆರವಣಿಗೆಯ ಮೂಲಕ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲ ಗಣ್ಯ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಜಂಟಿ ನಿರ್ದೇಶಕರ ಕಚೇರಿ ಲೋಕೋಪಯೋಗಿ ಕಟ್ಟಡ ಮಂಗಳೂರು ದಾಖ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರೀ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಟ್ಲ ಪ್ರತಿಷ್ಠಾನ ಶ್ರೀ ಪುತ್ತೂರು ಇವುಗಳ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ
ನಡೀಲಿಕ್ಕಿದೆ. ಎಲ್ಲ ಗಣ್ಯ ಅತಿಥಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹರಿ ಓಂ. ವಿಘ್ನ ವಿನಾಶಕ ಮಹಾಗಣಪತಿ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪುತ್ತೂರಿನ ಒಡೆಯ ಮಹತೋಬಾರ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ, ಸುದ್ದಿ ಮಾಹಿತಿ ಟ್ರಸ್ಟ್, ಸುದ್ದಿ ಅರಿವಿ ಕೇಂದ್ರ ಪುತ್ತೂರು, ರೈತ ಗುಡ್ಲ ಪ್ರತಿಷ್ಠಾನ ಇದರ ವತಿಯಿಂದ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರ ಜಾತ್ರಾ ಗದ್ದೆಯಲ್ಲಿ ಇವತ್ತಿನಿಂದ ಸೋಮವಾರದವರೆಗೆ ಆಯೋಜನೆಗೊಂಡಿರುವಂತ ಮೈಸೂರು ವಿಭಾಗದ 8 ಜಿಲ್ಲೆಗಳನ್ನು ಒಳಗೊಂಡಂತ ಕೃಷಿ ಮೇಳ ಸಸ್ಯ ಜಾತ್ರೆಯ ಉದ್ಘಾಟನಾ ಸಮಾರಂಭಕ್ಕಾಗಿ ನಾವು ಸಜ್ಜುಗೊಳ್ತಾ ಇದ್ದೇವೆ. ಸೇರಿರುವಂತಹ ಎಲ್ಲ ಸಜ್ಜನ ಸಭಾಸದರ ಹಿರಿಯರ ಅನುಮತಿಯನ್ನು ಕೋರ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಗೆ ಎಲ್ಲ ಗಣ್ಯ ಅತಿಥಿಗಳು ಆಗಮಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ, ವಿಶೇಷವಾಗಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈಗಳು, ಉದ್ಘಾಟನೆ ಮಾಡುವಂತಹ ಸನ್ಮಾನ್ಯ ಚೆಲುವರಾಯ ಸ್ವಾಮಿ ಕೃಷಿ ಸಚಿವರು, ಯುಟಿ ಫರೀದ್ ಖಾದರ್, ದಿನೇಶ್ ಗುಂಡೂರಾವ್ ಅವರು, ನಗರದ ಮಹಾದೇವಪ್ಪ, ಸಂಸದರು, ಶಾಸಕರುಗಳು, ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಪಂಜುಗುಡ್ಡೆ ಈಶ್ವರ ಭಟ್ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮನೋಜ್ ಮಿನಿಜಾ ಕೃಷಿ ವಿಭಾಗದ ಪ್ರಾದೇಶಿಕ ನಿರ್ದೇಶಕರು, ಬಾಬು ನಾಯಕ್ ಅವರು, ಜಯಸ್ವಾಮಿ ಅವರು ಮತ್ತು ಎಲ್ಲ ನಮ್ಮ ಕೃಷಿಕ ಸಮಾಜದ ಜಿಲ್ಲೆಯ ಪದಾಧಿಕಾರಿಗಳು, ಕೃಷಿ ಮೇಳದ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ರೈ ಕೋರಂಗ, ಸಂಚಾಲಕರಾಗಿರುವಂತಹ ಸಂಜೀವ ಮಡ್ಡನೂರ್ ಅವರು, ಕಾರ್ಯಾಧ್ಯಕ್ಷರಾಗಿರುವಂತಹ ಪದ್ಮನಾಭ ರೈಕಲ್ಲಡ್ಕ, ಕುಸುಮಾಧರ ಎಣ್ಣಿ, ಚಂದ್ರ ಕೋರ್ಚಾರ್ ಅವರು, ಸುದ್ದಿ ಸಮೂಹ ಸಂಸ್ಥೆಗಳ ಸುದ್ದಿ ಅರಿವು ಕೇಂದ್ರದ ಪ್ರಮುಖರಾಗಿರುವಂತಹ ನಮಿತಾ ಅವರು, ರೈತ ಗುಡ್ಲ ಪ್ರತಿಷ್ಠಾನದ ಭರತ್ ರೈ ಸೊರಕೆ ಅವರು, ನಮ್ಮ ಈಗಾಗಲೇ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪಂಜುಗುಡ್ಡೆ ಈಶ್ವರ ಭಟ್ ಅವರಿದ್ದಾರೆ, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಆಯುಕ್ತಾಲಯ ಬೆಂಗಳೂರಿನ ಗೌರವಾನ್ವಿತ ಶ್ರೀ ಎಚ್ ಕೆಂಪೇಗೌಡ ಅವರು, ಇವರೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಇದೀಗ ಕಾರ್ಯಕ್ರಮವನ್ನ ನಾಡಗೀತೆ ರೈತ ಗೀತೆಯ ಮೂಲಕ ಪ್ರಾರಂಭಿಸ್ತಾ ಇದ್ದೇವೆ. ಈ ನಾಡಗೀತೆ ರೈತ ಗೀತೆಯನ್ನು ಹಾಡಬೇಕು ಅಂತೇಳಿ ನಮ್ಮ ರಾಜ್ಯ ಮಟ್ಟದ ಪ್ರತಿಭೆ ಗುರುಪ್ರಿಯ ಕಾಮತ್, ಶಿವಾನಂದ ಶೆಣೈ ಪುತ್ತೂರು, ಚಂದ್ರಶೇಖರ್ ಹೆಗಡೆ ಪುತ್ತೂರು, ಪವಿತ್ರ ರೂಪೇಶ್ ಅವರು ನಿರ್ವಹಿಸಬೇಕು ಅಂತೇಳಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಪದಾಧಿಕಾರಿಗಳು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. जय भारत जननीय तनुजाते, जय हे कर्नाटक माते, जय सुंदर जीवनಗಳ ನಾಡೆ, जय हे रस ಋಷಿಗಳ ನೀಡೆ, ಭೂದೇವಿಯ ಮಗುಟದ ನಮನಿ, ಕನ್ನಡ ಚಂದಕ ಹೊನ್ನಿನ ಗಣಿ, ರಾಘವ ಮಧುಸೂದನ भारत जननीय तनुजाते, जय हे कर्नाटक माते.
ಲಕ್ಷರಿ ಪನ್ನ ಪಂಪನಪುರಿ ಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಗೋವಿಗಳ ಪುಣ್ಯಾರಾಮ ಆನಂದ ರಾಮಾನಂದ ವೀರನ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಡಿನ ನಾಡೆ ಜಗನರನೆ ನೀಲಗಿರಿ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರದಂಡ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ರೈತಗೀತೆ ರಚನೆ ರಾಷ್ಟ್ರಕವಿ ಕುವೆಂಪು. ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ
ಹೂವಿನ ಮೇಲೆ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, 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 ಉಳುವ ಯೋಗಿಯ ನೋಡಲ್ಲಿ. ನಾಡಗೀತೆ ರೈತ ಗೀತೆಯನ್ನು ಹಾಡಿದಂಥ ಪ್ರಿಯಕ ಮತ್ತು ಶಿವಾನಂದ ಶೆಟ್ಟಿ, ಚಂದ್ರಶೇಖರ್ ಹೆಗಡೆ, ಪವಿತ್ರ ರೂಪೇಶ್ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಇವತ್ತು ಅತ್ಯುತ್ತಮ ಕೃಷಿ ಸಾಧಕ ಪ್ರಶಸ್ತಿ, ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪ್ರಶಸ್ತಿ, ಕೃಷಿ ಸಲಕರಣೆ ಉತ್ಪಾದಕ ಉದ್ಯಮಿ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ. ಅಂತ ಎಲ್ಲ ಗಣ್ಯರು ಈಗ ನಮ್ಮ ಸಂಘಟನೆಗಳ ಚೇರನಾಗತಕ್ಕಂಥ ಎದುರು ಬಂದು ಕೂತ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಆಲ್ರೆಡಿ ಕೂತವರಲ್ಲಿ ಹಿಂದೆ ಬಹಳಷ್ಟು ದಯವಿಟ್ಟು ಮುಂದೆ ಬರಬೇಕು. ಪಂಜುಗುಂಡೇಶ್ವರ ವೇದಿಕೆಯಲ್ಲಿದ್ದಾರೆ ಪ್ರೇಮನ್ ಕೋರ್ಯ, ಜಿಟಿ ರಾಜ್ಯ ಕಾಂತಪ್ಪ ಪೂಜಾರಿ, ಅರವಿಂದ ಕೊಳ್ಳಕ್ಕೊಚ್ಚಿ, ಡಿಎನ್ ಚಂದ್ರಶೇಖರ, ಪ್ರತಿಭಾ ಹೆಗಡೆ, ಪ್ರಮೀಳಾ ಎಸ್ ಶೆಟ್ಟಿ, ವೆಂಕಪ್ಪಜಿ ಗೋಲ್ಡಮಂಜರು, ಲಿಂಗಪ್ಪ ಮಡಿವಾಳ, ಮೋಹನ್ದಾಸ್ ಕಾಮತ್, ಚಿನ್ನಪ್ಪ ಪೂಜಾರಿ, ತೀರ್ಥರಾಮ ಪೈತರ್ಕ, ಗಂಗಯ್ಯಗೌಡ ಪಾದೆ, ಮಾಧವ ಸಾಲಿಯನ್ ಉಳ್ಳಾಲ, ಕೇಶವಗೌಡ ಮೇಗುತ್ತು, ಕೆಪಿ ಮಹಮ್ಮದ್ ಸಾದಿಕ್, ಪುರುಷೋತ್ತಮ್ BS ತಾವು ಸಭಾ ಮಧ್ಯದಲ್ಲಿ ಇದ್ರೆ ದಯವಿಟ್ಟು ಎದುರು ಬಂದು ಕೂತ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಆದಷ್ಟು ತುರ್ತಾಗಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಚಿವರು ಕೂಡ ಬಹಳಷ್ಟು ತುರ್ತಲ್ಲಿದ್ದಾರೆ. ಇದೀಗ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ನಮ್ಮ ಈ ಕೃಷಿ ಮೇಳ ಸಸ್ಯ ಜಾತ್ರೆ ಸಮಿತಿಯ ಕಾರ್ಯಾಧ್ಯಕ್ಷರು, ನಮ್ಮ ರಾಜ್ಯ ಪ್ರತಿನಿಧಿಗಳು, ಹಿರಿಯರಾಗಿ ಕೃಷಿಕ ಸಮಾಜದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಬಂಟ್ವಾಳ ಮತ್ತು ಜಿಲ್ಲೆಯನ್ನು ಪ್ರತಿನಿಧಿಸಿದಂಥ ಸನ್ಮಾನ್ಯ ಪದ್ಮನಾಭ ರೈ ಕಲ್ಲಡ್ಕ ಅವರು ಇದೀಗ ಅತ್ಯಂತ ಚುಟುಕಾಗಿ ಸ್ವಾಗತ ಭಾಷಣವನ್ನು ಮುಗಿಸಲಿಕ್ಕಿದ್ದಾರೆ. ಇದೀಗ ಪದ್ಮನಾಭ ರೈಗಳು. ಪುತ್ತೂರು ಮಹತೋಬಾರ ಮಾಲಿಂಗೇಶ್ವರ ದೇವರ ಸನ್ನಿಧಾನಕ್ಕೆ ಸಾಷ್ಟಾಂಗವಾಗಿ ಎರಗುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಅತಿಥಿಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ಕೃಷಿ ಬಾಂಧವರೇ, ನಾನು ಹೆಚ್ಚು ಹೊತ್ತು ಸ್ವಾಗತ ಮಾಡೋದಿಲ್ಲ. ಯಾಕಂದರೆ ಈಗಾಗಲೇ ಸಚಿವರಿಗೆ ಮಧ್ಯಾಹ್ನದ ಫ್ಲೈಟಲ್ಲಿ ಬ್ಯಾಂಗ್ಳೂರಿಗೆ ಹೋಗೋರಿದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ಸಮಾರಂಭ ಇಲ್ಲಿ ಈ ವಿಭಾಗೀಯ ಮಟ್ಟದ ಕೃಷಿ ಸಮ್ಮೇಳನ ಆಗಬೇಕಾದ್ರೆ, ಈ ಒಂದು ಕಾರ್ಯಕ್ರಮ ಇಷ್ಟೊಂದು ದೊಡ್ಡದಾಗಿ ನಡೀಬೇಕಾದ್ರೆ ಅದಕ್ಕೆ ನಮ್ಮ ಕೃಷಿ ಸಚಿವರ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈ ಒಂದು 8 ಜಿಲ್ಲೆಗಳ ಒಂದು ಕೃಷಿ ಮೇಳವನ್ನು ಮಂಗಳೂರಿನಲ್ಲಿ ಮಾಡುವ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ 7 ಜಿಲ್ಲೆಗಳ ಇತರ ಸದಸ್ಯರುಗಳು ಮತ್ತು ನಮ್ಮ ಸಚಿವರು ಒಟ್ಟಾಗಿ ನೀವು ಮಂಗಳೂರಲ್ಲಿ ಮಾಡಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಅದನ್ನು ಪುತ್ತೂರಿನಲ್ಲಿ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ಮಂಗಳೂರಿನಿಂದ ನಾವು ಪುತ್ತೂರಿಗೆ ನಾವು ಒಪ್ಪಿದ್ದೇವೆ ಮತ್ತು ಈ ದೇವಸ್ಥಾನದ ಒಂದು ಒಟ್ಟಾರದಲ್ಲಿ ನಾವು ಇದನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ ನಾವು ಕೂಡ ಹಿಂದೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕಲಿಯತಕ್ಕಂಥ ವಿದ್ಯಾರ್ಥಿಗಳೆಲ್ಲ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕಲಿತದ್ದು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿರಂತರವಾಗಿ ನಾನು 8 ವರ್ಷ ಇಲ್ಲಿ ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಈ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದವನು. ಇವತ್ತು ಈ ಒಂದು ಸಮಾರಂಭಕ್ಕೆ ಬಿಡು ಇಲ್ಲದಿದ್ದರೂ ಕೂಡ ನಮ್ಮ ಸಚಿವರು ಬರಲೇಬೇಕು ಅಂತ ಹೇಳುವಂಥ ನಾವು ಒತ್ತಾಯವನ್ನು ಮಾಡಿದಾಗ ಖಂಡಿತವಾಗಿ ನಾನು ಬರ್ತೇನೆ ಅಂತ ಹೇಳುವಂಥ ವಿಚಾರವನ್ನು ನಮ್ಮ ಮಂಜುನಾಥ್ ಭಂಡಾರಿಯವರು ಕೂಡ ಅದರೊಂದಿಗೆ, ಅದೇ ರೀತಿ ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಕೂಡ ಅವರ ಒತ್ತಾಯದ ಒಂದು ಮೇರೆಗೆ ಅವರು ಇಲ್ಲಿಗೆ ಬರಲಿಕ್ಕೆ ಒಂದು ಅವಕಾಶ ಆಗಿದೆ. ಅವರಿಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಒಬ್ಬ ಉತ್ತಮ ಸಚಿವನಾಗಿ ಕೃಷಿ ಬಗ್ಗೆ ಅನೇಕ ವಿಚಾರಗಳನ್ನು ಹಮ್ಮಿಕೊಂಡು ಇವತ್ತು ವಿಶೇಷವಾದಂಥ ಕೃಷಿಕರಿಗೆ ಕೊಡುಗೆಯನ್ನು ನೀಡತಕ್ಕಂಥ ಓರ್ವ ಭಾಳಷ್ಟು ಒಳ್ಳೆಯ ವಾಗ್ಮಿ ಕೂಡ ನಮ್ಮ ಸಚಿವರನ್ನು ಚೆಲುವರಾಯ ಸ್ವಾಮಿಯವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶಾಸಕರಾದ ಅಶೋಕ್ ಕುಮಾರ್ ರೈ ಅವ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ. ಪುತ್ತೂರಿನವ್ರಿಗೆ ಎಲ್ಲ ಗೊತ್ತಿದೆ. ತಾನು ಗಳಿಸಿದಂಥ ಸ್ವಲ್ಪ ಸಂಪತ್ತನ್ನು ಪರರಿಗೆ ಹಂಚಿ ನಮ್ಮ ಪ್ರತಿಯೊಬ್ಬ ಬಡವರನ್ನು ಕೂಡ ಮೇಲ್ಮಟ್ಟಕ್ಕೆ ತರಬೇಕು, ಬಡತನ ರೇಖೆಯಿಂದ ಮೇಲೆತ್ತಬೇಕು ಮತ್ತು ಸರ್ಕಾರದ ಸಿಗತಕ್ಕಂಥ ಸವಲತ್ತುಗಳನ್ನು ಕಾನೂನಾತ್ಮಕವೂ ಕೂಡ ತರುವಲ್ಲಿ ನಮ್ಮ ಅಸೆಂಬ್ಲಿಯಲ್ಲಿ ಭಾಳಷ್ಟು ಒಂದು ಹೆಸರುವಾಸಿ ಮಾಡಿದಂಥ ತರುಣ ಶಾಸಕರು. ಅವರನ್ನು ಕೂಡ ನಾನು ಇದಕ್ಕೆ ಅವರ
ಸಂಪೂರ್ಣ ಒಂದು ಬೆಂಬಲದಿಂದ ನಾವು ಇಲ್ಲಿ ಮಾಡಿದ್ದಾರೆ. ಅವರ ಹತ್ರ ಫಸ್ಟಿಗೆ ಅವರ ಹತ್ರ ಮಾತಾಡಿ ಅವರ ಒಪ್ಪಿಗೆ ಮೂಲಕ ನಾವು ಈ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಜುನಾಥ್ ಭಂಡಾರಿಯವರು, ನಿಕಟಪುರ ಅಧ್ಯಕ್ಷರು ಮಂಜುನಾಥ್ ಭಂಡಾರಿಯವರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷರು, ಹಕ್ಕುಬಾಧ್ಯತಾ ಸಮಿತಿ ವಿಧಾನ ಪರಿಷತ್, ಇವರನ್ನು ಕೂಡ ಕೇಳಿಕೊಂಡ ಮೇರೆಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ಅಸೆಂಬ್ಲಿಯಲ್ಲಿ ಮಾತಾಡಿಕೊಂಡು ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಒಬ್ಬ ಈ ಒಂದು ವಿಚಾರದಲ್ಲಿ ಭಾಳಷ್ಟು ಅನುಭವಿ ರಾಜಕಾರಣಿ ಅಂತ ಹೇಳ್ಬೋದು. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರು ನಗರದ ಮಹದೇವಪ್ಪನವರು, ನಮಗೂ ಭಾಳ ಸ್ನೇಹಿತರು, ಭಾಳ ವರ್ಷದಿಂದ ಕೃಷಿಕ ಸಮಾಜದಲ್ಲಿ ಸ್ನೇಹಿತರು, ಭಾಳ ದೊಡ್ಡ ವಾಗ್ಮಿ ಮತ್ತು ಈ ಒಂದು ರಾಜ್ಯದ ಎಲ್ಲ ಇತಿಹಾಸವನ್ನು ತಿಳಿದಿರ್ತಕ್ಕಂಥವರು ಮಹದೇವಪ್ಪನವರು. ನಮ್ಮ ಮಂಜುನಾಥ್ ಭಂಡಾರಿ ಅವರಿಗೆ ಗೊತ್ತಿರ್ಬೋದು, ಅಲ್ಲಿ ಅವ್ರದ್ದು ಒಂದೇ ಶಿವಮೊಗ್ಗ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮಾಡಿ ಅಂತೇಳಿ ಒಂದು ನಮಗೆ ಒಂದು ಉತ್ಸಾಹವನ್ನು ನಮಗೆ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸುಳ್ಯದ ಶಾಸಕರಾದಂಥ ಭಾಗೀರಥಿ ಮುರುಳ್ಯ ಇವರು ಭಾಳಷ್ಟು ಕಾರ್ಯಕ್ರಮ ಹಾಕ್ಕೊಂಡು ಜನಸೇವೆಯನ್ನು ಮಾಡ್ತಾ ಇರುವಂಥ ಒಬ್ಬ ಮಹಿಳಾ ಶಾಸಕಿ. ಭಾಳಷ್ಟು ಅವರ ಹೆಸರುಗಳನ್ನ ನಾವು ಕೇಳ್ತಾ ಇದ್ದೇವೆ. ಅದು ಭಾಗೀರಥಿ ಮುರುಳ್ಯರವ್ರನ್ನ ಕೂಡ ನಾನು ಈ ಒಂದು ವೇದಿಕೆಗೆ ಬಹಳಷ್ಟು ಸ್ವಾಗತದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಾವು ದೇವಸ್ಥಾನದ ಅಧ್ಯಕ್ಷರು ಪಂಜಿಗುಡ್ಡೆ ಈಶ್ವರ ಭಟ್ರ ಹತ್ರ ಸಹಕಾರವನ್ನು ಕೇಳಿದ್ದು. ಯಾಕಂದರೆ ನಮ್ಮ ಶಾಸಕರು ಮತ್ತು ಅವರು ಒಟ್ಟಿಗೆ ಸೇರಿಕೊಂಡು ಈ ಒಂದು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ, ದೇವರ ಆಶೀರ್ವಾದವೂ ಇದೆ ಅಂತ ಹೇಳಿ ಈ ಒಂದು ಸಮಾರಂಭಕ್ಕೆ ಜಾಗವನ್ನು ನೀಡಿ ಇಲ್ಲಿ ಮಾಡಿ ದಿನನಿತ್ಯ ಅವರು ನಮ್ಮೊಂದಿಗೆ ಇದ್ದುಕೊಂಡು ಭಾಳಷ್ಟು ಮೀಟಿಂಗ್ಗಳನ್ನು ಕೂಡ ನಾವು ಅವರ ಒಂದು ನೇತೃತ್ವದಲ್ಲಿ ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರಿಗೆ ಪಂಜಿಗುಡ್ಡೆ ಈಶ್ವರ ಭಟ್ರಿಗೆ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡ್ತೀನಿ. ಮನೋಜ್ ಮೆನೇಜಸ್ರವರು ಪ್ರಾದೇಶಿಕ ನಿರ್ದೇಶಕರು, ಕೃಷಿಕ ವಿಭಾಗ, ಕೇಂದ್ರ ಕಚೇರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ, BC ಧರ್ಮಸ್ಥಳ, ಇವರ ಒಂದು ಸಹಕಾರದಿಂದ ನಾವು ಕೃಷಿಕರನ್ನು ಮತ್ತು ಕೃಷಿ ಬಗ್ಗೆ ವಿಶೇಷ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ನಮ್ಮ ಇತ್ತೀಚೆಗೆ ನಮ್ಮ ಆಡಳಿತಾಧ್ಯಕ್ಷರು ಮಹದೇವಪ್ಪನವರು ಆಗಿರುವಂಥದ್ದು. ಅದಕ್ಕಿಂತ ಮುಂಚೆ ಮಂಜುನಾಥ್ ಗೌಡ SR ಅವರು ಅಧ್ಯಕ್ಷರಾಗಿದ್ದರು. ಅವರ ಸಂದರ್ಭದಲ್ಲಿ ನಾವು ಈ ಒಂದು ಮೇಳವನ್ನು ನಾವು ಸ್ಯಾಂಕ್ಷನ್ ಮಾಡಿಸಿಕೊಂಡು ಇಲ್ಲಿ ಮಾಡಿದ್ದೇವೆ. ಅವರ ಸಹಕಾರವನ್ನು ಕೂಡ ನಾನು ಮಂಜುನಾಥ್ ಗೌಡ ಅವರ ಸಹಕಾರವನ್ನು ಕೂಡ ನಾನು ಸ್ಮರಿಸಿಕೊಂಡು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಬಾಬು ನಾಯ್ಕ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರು, ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರು, ಅವರ ಸಹಕಾರದಿಂದ ನಾವು ಇಡೀ ಜಿಲ್ಲೆಯಲ್ಲಿ ಕೃಷಿಕ ಸಮಾಜವನ್ನು ಬಹಳಷ್ಟು ಉತ್ತಮ ರೀತಿಯಲ್ಲಿ ಒಂದು ಮಾಡಿಕೊಂಡು ಇವತ್ತು ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಮತಿ ಲಾವಣ್ಯ ಬಳ್ಳಾಲ್ ಜೈನ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಬೆಂಗಳೂರು, ಇದರ ಅಧ್ಯಕ್ಷರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸ್ನೇಹಿತರಾದ TM ಶಾಹಿದ್ ತೆಕ್ಕಿಲ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಜಿ ಶಾಸಕರು, ನಮ್ಮ ಈ ಒಂದು ಸಮಿತಿಯ ಸಂಚಾಲಕರು ಆದಂಥ, ಅದರ ನೇತೃತ್ವವನ್ನು ವಹಿಸಿಕೊಂಡಂಥ ಸಂಜೀವ ಮಠಂದೂರವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ
ಸದಾನಂದ ಮಾವೋಜಿ ಅಧ್ಯಕ್ಷರು, ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಭರತ್ ಮುಂಡೋಡಿ ಅವರು ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದಕ್ಷಿಣ ಕನ್ನಡ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಎಂ ಕೆಂಪೇಗೌಡ ನಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರಾಗಿ, ನಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರಾಗಿ, ಕೃಷಿ ನಿರ್ದೇಶಕರಾಗಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಜಂಟಿ ಕೃಷಿ ನಿರ್ದೇಶಕರ ಕೃಷಿ ಆಯುಕ್ತಾಲಯದಲ್ಲಿ ಕಾರ್ಯನಿರ್ವಹಿಸ್ತಿರುವಂಥ ಕೆಂಪೇಗೌಡರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಜಿಲ್ಲೆಯ ಸಮಯದ ಅಭಾವದಿಂದಾಗಿ ನಮ್ಮ ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳನ್ನು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ತಾಲೂಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ಎಲ್ಲ ಕೃಷಿಕರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ, ಏನಾದರೂ ಕೆಲವರದ್ದು ಹೆಸರುಗಳು ಬಿಟ್ಟು ಹೋಗಿದರೆ ದಯಮಾಡಿ ಕ್ಷಮಿಸಿ. ಯಾಕಂದರೆ ಸಚಿವರಿಗೆ ಈಗಾಗಲೇ ಬೇರೆ ಕಾರ್ಯಕ್ರಮ ಇರೋದರಿಂದ ನಾವು ಈ ಸ್ವಾಗತ ಭಾಷೆಯನ್ನು ಇಲ್ಲಿಂದಲೇ ನಿಲ್ಲಿಸಿಕೊಂಡು ಎಲ್ಲರಿಗೆ ಶುಭ ಕೋರುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಎಲ್ಲರನ್ನ ಸ್ವಾಗತಿಸಿದಂಥ ಸನ್ಮಾನ್ಯ ಪದ್ಮನಾಭರೈಗಳಿಗೆ ಒಂದು ಪ್ರಾಸ್ತಾವಿಕ ಇತ್ತು ಸರ್, ಅವರಿಗೆ ಒಂದು ಮನವಿ ಮಾಡಲಿಕ್ಕಿತ್ತು ಸಚಿವರಿಗೆ. ಮತ್ತೆ ಮಾಡೋದು ಸರ್? ಸರಿ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ, ದೀಪ ಬೆಳಗಿಸುವುದು ಮತ್ತು ತೆಂಗಿನ ಸಿಂಗಾರವನ್ನು ಅರಳಿಸುವಂಥದ್ದು. ನಮಗೆ ದೀಪ ಜ್ಞಾನದ ಸಂಕೇತ, ತೆಂಗಿನ ಸಿಂಗಾರ ಸಮೃದ್ಧಿಯ ಸಂಕೇತ. ಕೃಷಿ ಮೇಳ ಉದ್ಘಾಟನೆಗೊಳ್ತಾ ಇದೆ. ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಧರ್ಮಸ್ಥಳ, ಪುತ್ತೂರು ಮಾತೋಬರ ಮಾಲಿಂಗೇಶ್ವರ ದೇವಸ್ಥಾನ, ಸುದ್ದಿ ಮಾಹಿತಿ ಟ್ರಸ್ಟ್, ಸುದ್ದಿ ಅರಿವು ಕೇಂದ್ರ, ರೈತ ಕುಟ್ಲ ಪ್ರತಿಷ್ಠಾನದ ವತಿಯಿಂದ ನಡೆಯುವಂಥ ಕೃಷಿ ಮೇಳ ಸಸ್ಯ ಜಾತ್ರೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಳ್ತಾ ಇದೆ. ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಶಾಲು ಹೂವಿನ ಗೌರವವನ್ನು ಕೊಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಜಿಲ್ಲೆಯ ಕೃಷಿಕ ಸಮಾಜದ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಎಲ್ಲೂ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಶರತ್ ಅಡ್ಕಾರ್, ಚಂದ್ರ ಕೋಲ್ಚರ್, ತಾರಣತಿಕಾಯರ್ಗ, ಬಾಳಪ್ಪ ಪೂಜಾರಿ, ಉದಯರೈ, ಶೀನಪ್ಪ ಶೆಟ್ಟಿ, AT ಕುಸುಮಾದ, ರಾಜಾರಾಮ್ ಪ್ರಭು, BM ಉಮ್ಮಾರ್, ಬದ್ರುದ್ದೀನ್, ವಿಶ್ವನಾಥ್ ನಾಯಕ್, ಹಾಗೆ ಎಲ್ಲ ತಾಲೂಕಿನ ನಿರ್ದೇಶಕರುಗಳು ಬಹುತೇಕ ಇಲ್ಲಿ ಇದ್ದಾರೆ. ಹೆಸರನ್ನ ಹೇಳುವಷ್ಟು ಸಮಯ ಇಲ್ಲ. ಎಲ್ಲರೂ ಬಂದು ಎಲ್ಲ ಅತಿಥಿಗಳಿಗೆ ಬೊಕ್ಕೆ ಮತ್ತು ಶಾಲನ್ನ ಹಾಕಿ, ಹಸಿರು ಕೃಷಿಯ ಸಮೃದ್ಧಿಯ ಸಂಕೇತ ಶಾಲನ್ನ ಹಾಕಿ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ, ಈ ಮಧ್ಯದಲ್ಲಿ ಕೃಷಿ ಸಚಿವರಿಗಿರುವಂತಹ ಮನವಿಯ ಬಗ್ಗೆ ಸಂಜೀವ ಮಠಂದರು ಮಾಜಿ ಶಾಸಕರು ಈ ಸಂದರ್ಭದಲ್ಲಿ ಒಂದು ಉಲ್ಲೇಖವನ್ನು, ಪ್ರಾಸ್ತಾವಿಕ ನುಡಿಗಳನ್ನು ಕೂಡ ಆಡಬೇಕು. ಕೃಷಿಕರ ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಈ ಮಧ್ಯದಲ್ಲಿ ಎಲ್ಲ ಅತಿಥಿಗಳನ್ನ ನಮ್ಮ ಎಲ್ಲ ಪದಾಧಿಕಾರಿಗಳು ಶಾಲಿನೊಂದಿಗೆ ಗೌರವಿಸಬೇಕು. ಆ ಬಳಿಕ ನಾವು ಸಚಿವರು ನಮ್ಮ ಒಂದು ಕಿರು ಗೌರವವನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದೀಗ ಸಂಜೀವ ಮಠಂದೂರ್ ಅವರು. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಅಂತ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಇವತ್ತು ಒಂದು ಐತಿಹಾಸಿಕವಾದಂಥ ಕೃಷಿ ಮೇಳದಲ್ಲಿ ಭಾಗವಹಿಸಿ ಇದನ್ನು ಉದ್ಘಾಟನೆ ನೆರವೇರಿಸಿದಂಥ ಕರ್ನಾಟಕ ಘನ ಸರ್ಕಾರದ ಕೃಷಿ ಸಚಿವರು, ಹಿರಿಯರು ಅಂತ ಚಲುವರಾಯಸ್ವಾಮಿಯವರೇ, ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕ್ಷೇತ್ರದ ಶಾಸಕರಂತ ಅಶೋಕ್ ಕುಮಾರ್ ರೈ ಅವರೇ, ಶಾಸಕರಂತ ಭಾಗೀರಥಿ ಮುರಳಿ ಅವರೇ, ಮಂಜುನಾಥ್ ಭಂಡಾರಿ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಬಂಧುಗಳೇ, ಸೇರಿರುವಂಥ ಎಲ್ಲ ಕೃಷಿಕ ಬಂಧುಗಳೇ, ನಮ್ಮ ಹಿರಿಯರು ಒಂದು ನಾಣ್ಣುಡಿಯನ್ನು ಹೇಳ್ತಾರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ. ಕೃಷಿಕನಿಗೆ ಯಾವಾಗಲೂ ಸುಭೀಕ್ಷೆ ಅಂತೇಳಿ. ಆ ಕೃಷಿಕನಿಗೆ ಸುಭೀಕ್ಷೆಯನ್ನು ನೀಡಲಿಕ್ಕೆ ಇವತ್ತು ಕೃಷಿಕ ಸಮಾಜ ಈ ಭಾಗದಲ್ಲಿ ಒಂದು ವಿಭಾಗ ಮಟ್ಟದ 8 ಜಿಲ್ಲೆಯ ಈ ಒಂದು ಕೃಷಿ ಸಮ್ಮೇಳನವನ್ನು ನೆರವೇರಿಸಿ, ಈ ಭಾಗದ ರೈತರು ಕೂಡ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬಲ್ಲರು. ಈ ಭಾಗದ ಕೃಷಿಕರು ಕೂಡ ಇವತ್ತು ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಕೃಷಿಕ ಸಮಾಜದ ಮುಖಾಂತರ ಸರ್ಕಾರಕ್ಕೆ ಒಂದಷ್ಟು ಮನವಿಯನ್ನು ಮಾಡುವ ಮುಖಾಂತರ, ಆ ಸರ್ಕಾರದ ಮುಖಾಂತರ ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ಈ ಕೃಷಿಕ ಸಮಾಜ ಮಾಡಬಹುದು ಎನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಕೃಷಿಕರ ಒಂದು ಸಮ್ಮೇಳನ ನಡೀತಾ ಇದೆ. 1918ರಲ್ಲಿ ಕೃಷಿಕ ಸಮಾಜ ಆರಂಭ ಆಯಿತು. 1940ರಲ್ಲಿ ಕೃಷಿಕ ಸಮಾಜ ಸೊಸೈಟಿ ಆ್ಯಕ್ಟ್ ಪ್ರಕಾರ
ಅಧಿಕೃತವಾಗಿ ನೋಂದಾವಣೆಯಾಗಿ ಇವತ್ತು ಕರ್ನಾಟಕದ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಕೃಷಿ ಸಚಿವರಾದ ಚೆಲುವರಾಯ ಸ್ವಾಮಿ ಅವರು ಇವತ್ತು ಆ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಇವತ್ತು ಬಹುಶಃ ಕೃಷಿಕರ ಪರವಾಗಿ ನಾನಿದ್ದೇನೆ, ಕೃಷಿಕರ ಬದುಕಿನೊಟ್ಟಿಗೆ ಒಬ್ಬ ಸಚಿವನಿದ್ದೇನೆ ಅಂತೇಳಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ಪ್ರಥಮವಾಗಿ ಬಂದು ನಮಗೆ ಆ ಒಂದು ಹಾರೈಕೆ ಮಾಡಲಿಕ್ಕಿದ್ದಾರೆ. ಇಂಥ ಒಂದು ಕೃಷಿಕ ಸಮಾಜ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ರೈತಾಪಿ ವರ್ಗ ಒಂದಷ್ಟು ಅಡಿಕೆ, ಕಾಳುಮೆಣಸು, ತೆಂಗು, ಇವತ್ತು ರಬ್ಬರ್, ಅದೇ ರೀತಿಯಲ್ಲಿ ಗೇರು ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಇವತ್ತು ಬೆಳೆಯುತ್ತಾ ಒಂದಷ್ಟು ಈ ಸಮಾಜದಲ್ಲಿ ಒಂದು ಒಳ್ಳೆಯ ಬದುಕನ್ನು ಮಾಡುವಂಥ, ಬದುಕನ್ನು ಕಟ್ಟಿಕೊಂಡು ಬಹುಶಃ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ಈ ಭಾಗದ ಕೃಷಿಕರು ಮಾಡ್ತಾ ಇದ್ದಾರೆ. ಇಂಥ ಕೃಷಿಕರ ಬದುಕು ಇವತ್ತು ನೆಮ್ಮದಿಯ ಬದುಕು ಅಂತ ಹೇಳಿದರೆ ಖಂಡಿತ ನೆಮ್ಮದಿಯ ಬದುಕಲ್ಲ. ಇವತ್ತು ಈ ಮಲೆನಾಡು ಭಾಗದಲ್ಲಿರುವಂಥ ರೈತರಿಗೆ ಇವತ್ತು ಕಾಡು ಪ್ರಾಣಿಗಳ ಕಾಟ, ಬಹುಶಃ 5 ಜೀವ ಸಚಿವರೇ ಆನೆ ತುಳಿದು ಆನೆಯಿಂದ ನಮ್ಮ ರೈತರು 5 ಜನ ತೀರಿ ಹೋದರು. ಇದರಿಂದ ವನ್ಯಜೀವಿಗಳ ಮತ್ತು ಆ ಮಾನವರ ಸಂಘರ್ಷದಲ್ಲಿ ಇವತ್ತು ಕೃಷಿಕರ ಬದುಕಿದೆ. ಆ ಬದುಕಿನೊಟ್ಟಿಗೆ ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅದರ ಒಟ್ಟಿಗೆ ಇವತ್ತು ವಾಣಿಜ್ಯ ಬೆಳೆ ಅಡಿಕೆ ಈ ಭಾಗದಲ್ಲಿ ಬಹುಶಃ ನಮ್ಮೆಲ್ಲರ ಜೀವನಾಡಿ. ಆ ಅಡಿಕೆ ಇವತ್ತು ಬಹುರಾಜ್ಯ ಒಂದು ಸಂಸ್ಥೆ ಕ್ಯಾಂಪ್ಕೋ 3,500 ಕೋಟಿ ವ್ಯವಹಾರ ಮಾಡ್ತಿರುವಂಥ ಕ್ಯಾಂಪ್ಕೋ ಇವತ್ತು ನಮ್ಮೆಲ್ಲ ಅಡಿಕೆಯನ್ನು ಖರೀದಿ ಮಾಡ್ತಾ ಇದೆ. ಇಂಥ ಅಡಿಕೆ ಬೆಳೆಗಾರರು ಇವತ್ತು ಒಂದಷ್ಟು ಹಳದಿ ರೋಗ, ಎಲೆಚುಕ್ಕೆ ರೋಗ ಮತ್ತು ಆ ಕಾಂಡ ಕೊರೆಯುವ ಹುಳದಿಂದ ಒಂದಷ್ಟು ಅಡಿಕೆ ಇವತ್ತು ನಾಶ ಆಗ್ತಾ ಇದೆ. ಇಂಥ ಆ ಅಡಿಕೆ ನಾಶ ಆಗುವಂಥ ಸಂದರ್ಭದಲ್ಲಿ, ಪ್ರಾಕೃತಿಕ ವಿಕೋಪ ಆಗುವಂಥ ಸಂದರ್ಭದಲ್ಲಿ ಸರ್ಕಾರ ಬಹುಶಃ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನೊಂದು ಬಹುಶಃ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಇರಬೇಕಿದ್ರೆ, ಸಮಯಕ್ಕೆ ಸರಿಯಾಗಿ ಆ ಕೃಷಿ ಸಾಲವನ್ನು ಕಟ್ಟಬೇಕಿದ್ರೆ ಬಹುಶಃ ನಮಗೆಲ್ಲ ಹವಾಮಾನ ಆಧಾರಿತವಂಥ ಬೆಳೆ ವಿಮೆ ಒಂದು ದೊಡ್ಡ ವರದಾನವಾಗಿತ್ತು. ಆದರೆ ಈ ಸಲ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾದಾಗ ಬಹುಶಃ ಆ ಒಂದು ಇನ್ಶೂರೆನ್ಸ್ ಕಂಪನಿ ಮತ್ತು ಇಲಾಖೆಯ ಒಂದಷ್ಟು ಸಮಸ್ಯೆಗಳಿಂದಾಗಿ ಇವತ್ತು ಸರಿಯಾದಂಥ ಬೆಳೆ ವಿಮೆಯನ್ನು ಬರಲಿಲ್ಲ. ಮಾನ್ಯ ಸಚಿವರೇ, ಪ್ರತಿ ಗ್ರಾಮ ಪಂಚಾಯತಲ್ಲಿ ಒಂದು ಮಳೆ ಮಾಪಕವನ್ನು ಇಡ್ತೀರಾ, ಇನ್ನೊಂದು ಹವಾಮಾನ ಮಾಪಕ ಇಡ್ತೀರಾ, ಅದು ಸರಿಯಾಗಿ ಕೆಲಸ ನಿರ್ವಹಿಸದೇ ಇರುವ ಕಾರಣ ಬಹುಶಃ ನಮಗೆ ಸರಿಯಾಗಿ ಬೆಳೆ ವಿಮೆ ಬರಲಿಲ್ಲ ಎನ್ನುವಂಥದ್ದು ರೈತರ ಕೊರಗು ಮತ್ತು ನಮ್ಮ ಜನಪ್ರತಿನಿಧಿಗಳ ಅಳಲು. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಹಡಿಲು ಬಿದ್ದಂಥ ಭಾಳಷ್ಟು ಕೃಷಿ ಭೂಮಿ ಇದೆ. ಪಕ್ಕದ ಕೇರಳದಲ್ಲಿ ಹಡಿಲು ಬಿದ್ದಂಥ ಗದ್ದೆಯನ್ನು ನಾಟಿ ಮಾಡುವವರಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾರೆ ಮಾನ್ಯ ಸಚಿವರೇ. ಬಹುಶಃ ಇಲ್ಲಿಯೂ ಅಂಥ ಪ್ರೋತ್ಸಾಹ ಧನವನ್ನು ಕೊಟ್ಟರೆ ಬಹುಶಃ ಇಲ್ಲಿಯ ರೈತರು ಕೂಡ ಹಡಿಲು ಬಿದ್ದ ಗದ್ದೆಯನ್ನು ಕೃಷಿ ಮಾಡಬಹುದು ಎನ್ನುವಂಥದ್ದು ನಮ್ಮ ನಂಬಿಕೆ. ಅದೇ ರೀತಿಯಲ್ಲಿ ಕೃಷಿ ಇಲಾಖೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಿದ್ರೆ ಒಳ್ಳೆಯ ಸಿಬ್ಬಂದಿಗಳು ಬೇಕು. ಆ ಸಿಬ್ಬಂದಿ ಕೊರತೆಯಿಂದಾಗಿ ಇವತ್ತು ರೈತರಿಗೂ ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಈ ಒಂದು ಕೃಷಿ ಮೇಳದ ಮುಖಾಂತರ ಆಗ್ಬೋದು ಅನ್ನೋಂಥ ನಂಬಿಕೆ. ಅದರ ಜೊತೆಯಲ್ಲಿ ಇವತ್ತು ಇಲ್ಲಿ ಕೃಷಿ ಯಂತ್ರೋಪಕರಣಗಳ ಆ ಒಂದು ಪರಿಚಯ ಮಾಡುವಂಥ ಕೆಲಸ ಈ ಒಂದು ಕೃಷಿ ಮೇಳ ಮಾಡ್ತಾ ಇದೆ. ಇವತ್ತು ಆಧುನಿಕ ಕೃಷಿಯ ಒಟ್ಟಿಗೆ ವೈಜ್ಞಾನಿಕ ತಂತ್ರಜ್ಞಾನ ಬಳಕೆಯ ಕೃಷಿಯನ್ನು ಹೇಗೆ ಮಾಡಬೇಕು ಅಂತೇಳಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಪಾರಂಪರಿಕ ಕೃಷಿ, ಇವತ್ತು ನಾವು ಸಾವಯವ ಪದಾರ್ಥಗಳಿಗೆ ಒತ್ತು ಕೊಟ್ಟು ಯಾವ ರೀತಿಯಾಗಿ ರೈತ ಸಾವಯವ ವಿಷಮುಕ್ತ ಆಹಾರವನ್ನು ಉತ್ಪಾದನೆ ಮಾಡಬೇಕೆನ್ನುವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಸಾವಯವ ಕೃಷಿಯ ಜೊತೆಯಲ್ಲಿ ಇವತ್ತು ಈ ಬಾರಿ ಇಲ್ಲಿ ಪಾರಂಪರಿಕವಾಗಿ ಮಾಡುವಂಥ ಆ ಭತ್ತ ಇರ್ಬೋದು, ಹಿಂದೆ ನಾವು ಅನಾದಿ ಕಾಲದಿಂದ ಏನು ಅಡಿಕೆಯನ್ನು ಬೆಳೀತಾ ಇದ್ದೇವೋ ಇದರ ಬಗ್ಗೆ ಕೂಡ ಒಂದಷ್ಟು ನಮ್ಮ ವಿಜ್ಞಾನಿಗಳಿಂದ ಮಾಹಿತಿಯನ್ನು ಕೊಡುವಂಥ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಬಹುಶಃ ಇವತ್ತು ದಕ್ಷಿಣ ಕನ್ನಡ ಕೃಷಿಕ ಸಮಾಜ ಒಂದು ಮಾದರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ಕರ್ನಾಟಕ ಘನ ಸರ್ಕಾರದ ಸಚಿವರು ಅದನ್ನು ಉದ್ಘಾಟನೆ ಮಾಡುವ ಮುಖಾಂತರ ಆ ಕೃಷಿಕರ ಬದುಕು ಇನ್ನೂ ಕೂಡ ನೆಮ್ಮದಿಯ ಬದುಕು, ಸ್ವಾವಲಂಬಿ ಸ್ವಾಭಿಮಾನಿ ಬದುಕು ಅಂತೇಳಿ ತೋರಿಸಿಕೊಡುವಂಥ ಕೆಲಸವನ್ನು ನಮ್ಮ ಸಚಿವರು ಇವತ್ತು ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾನು ದಕ್ಷಿಣ ಕನ್ನಡ ಕೃಷಿಕ ಸಮಾಜದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಸನ್ಮಾನ್ಯ ಸಂಜೀವ ಮಟ್ಟೊಂದೂರವರು
ಮಾಜಿ ಶಾಸಕರು ಮತ್ತು ಈ ಕೃಷಿ ಮೇಳದ ಸಂಚಾಲಕರಾಗಿ ಕಳೆದ 25-30 ದಿನಗಳಿಂದ ನಮ್ಮ ಜೊತೆ ಎಲ್ಲ ಕಡೆ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾ ಇದರ ಯಶಸ್ಸಿಗೆ ಕಟ್ಟಿಬದ್ಧರಾಗಿ ಕೆಲಸ ಮಾಡಿದ ತಮಗೆ ವಿಶೇಷವಾದ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲೆಗೆ ನಮ್ಮ ಸಚಿವರು ಬಂದಿದ್ದಾರೆ. ಪುತ್ತೂರಿಗೆ ತಾವು ಪ್ರಥಮ ಬಾರಿಗೆ ಬರ್ತಾ ಇದ್ದೀರಿ ಸರ್. ಹಾಗಾಗಿ ಒಂದು ಸಣ್ಣ ನಮ್ಮ ಕಿರು ಗೌರವವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಒಂದು ಕಿರು ಗೌರವವನ್ನು ಸ್ವೀಕಾರ ಮಾಡಿ ನಮ್ಮ ಮನಸ್ಸನ್ನು ಖುಷಿಪಡಿಸಬೇಕು ಮತ್ತು ರೈತರಿಗೆ ಪೂರಕವಾದಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇನ್ನಷ್ಟು ನಮ್ಮ ಕರಾವಳಿ ಭಾಗದ ರೈತರಿಗೆ ಪೂರಕವಾದಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು. ಎಲ್ಲರೂ ನಮ್ಮ ಪುಟ್ಟದಾದಂಥ ನಮ್ಮ ಕರಾವಳಿಯ ಸಣ್ಣ ಊರಿನ ಪುಟ್ಟದಾದಂಥ ಗೌರವವನ್ನು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದಾದ ತಕ್ಷಣ ಸಚಿವರ ಹತ್ರ ನಾವು ವಿನಂತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ವಿಶೇಷವಾಗಿ ನಾವು ಇವತ್ತು ಆಯೋಜನೆ ಮಾಡಿರುವಂಥದ್ದು 8 ತಾಲೂಕಿನಿಂದ ಅತ್ಯುತ್ತಮ ಕೃಷಿಕರನ್ನ, ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕರನ್ನ, ಅತ್ಯುತ್ತಮ ಕೃಷಿ ಸಲಕರಣೆ ಉತ್ಪಾದಕ ಉದ್ಯಮಿಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ಆ ಒಂದು ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಲಿಕ್ಕೆ ಮಹೇಶ್ ಕೆ ಸವಣೂರವರು ತಯಾರಾಗಬೇಕು. ನಮ್ಮ ಸಂಘಟಕರು ಚೇರನ್ನು ಹಾಕುವ ಮುಖಾಂತರ ಅವರಿಗೆ ಸಹಕಾರ ನೀಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಹೇಶ್ ಕೆ ಸವಣೂರು ಮತ್ತು ಚಂದ್ರ ಕೋಲ್ಚಾರ್ ಅದನ್ನು ನಿರ್ವಹಣೆ ಮಾಡ್ತಾರೆ. ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆಯಲಿರತಕ್ಕಂಥ ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್, ಶ್ರೀ ಕೆ ಪ್ರೇಮನಾಥ ಶೆಟ್ಟಿ ಕೋರಿಯ ಬಳತಿಲ, ಶ್ರೀ ಟಿ ಜೆ ರಾಜರಾಮ ಭಟ್, ಶ್ರೀ ಕಾಂತಪ್ಪ ಪೂಜಾರಿ, ಶ್ರೀ ಅರವಿಂದ ಮುಲ್ಲಂ ಕೊಚ್ಚಿ, ಶ್ರೀ ಡಿ ಎಸ್ ಚಂದ್ರಶೇಖರ, ಶ್ರೀಮತಿ ಪ್ರಭಾ ಎಸ್ ಹೆಗಡೆ, ಶ್ರೀಮತಿ ಪ್ರಮೀಳಾ ಎಸ್ ಶೆಟ್ಟಿ, ಶ್ರೀ ನಾಗಪ್ಪ ಪೂಜಾರಿ ಕೊಟ್ರೊಟ್ಟು ಮೂಡಬಿದ್ರೆ, ಇವರೆಲ್ಲರೂ ಕೂಡ ವೇದಿಕೆಗೆ ಬಂದು ಈ ಒಂದು ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರ ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್ ಪುತ್ತೂರು ತಾಲೂಕು, ಶ್ರೀ ಕೆ ಪ್ರೇಮನಾಥ ಶೆಟ್ಟಿ ಕೋರಿಯ ಬಾಳ್ತಿಲ ಬಂಟ್ವಾಳ ತಾಲೂಕು, ಶ್ರೀ ಟಿ ಜಿ ರಾಜಾರಾಮ್ ಭಟ್ ಉಳ್ಳಾಳ ತಾಲೂಕು, ಶ್ರೀ ಕಾಂತಪ್ಪ ಪೂಜಾರಿ ಬೆಳ್ತಂಗಡಿ ತಾಲೂಕು, ಶ್ರೀ ಅರವಿಂದ ಮುಲ್ಲಂ ಕೊಚ್ಚಿ ಕಡಬ ತಾಲೂಕು, ಶ್ರೀ ಡಿ ಎಸ್ ಚಂದ್ರಶೇಖರ್ ಸುಳ್ಯ ತಾಲೂಕು, ಶ್ರೀಮತಿ ಪ್ರತಿಭಾ ಎಸ್ ಹೆಗಡೆ ಮಂಗಳೂರು ತಾಲೂಕು, ಶ್ರೀಮತಿ ಪ್ರಮೀಳಾ ಎಸ್ ಶೆಟ್ಟಿ ಮುಲ್ಕಿ ತಾಲೂಕು, ಶ್ರೀ ನಾಗಪ್ಪ ಪೂಜಾರಿ ಕೊಟ್ರೋಟು ಮೂಡಬಿದ್ರೆ ತಾಲೂಕು. ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರ ಶ್ರೀ ಪಂಜಿಗುಡ್ಡೆ ಈಶ್ವರ ಭಟ್, ಅಧ್ಯಕ್ಷರು ಮಹತ್ವಪರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾಪನಾ ಸಮಿತಿ ಪುತ್ತೂರು, ಪ್ರಗತಿಪರ ಕೃಷಿಕರು ಗೌರವಾನ್ವಿತರೇ, ಪುತ್ತೂರು ತಾಲೂಕು ಪಡ್ನೂರು ಗ್ರಾಮದ ಪಂಜಿಗುಡ್ಡೆ ಪ್ರಗತಿಪರ ಕೃಷಿಕರು, ಹಿರಿಯ ಸಹಕಾರಿ ಧುರೀಣರಾಗಿದ್ದಂತಹ ಕೇಶವ ಪಂಜಿಗುಡ್ಡೆ ಮತ್ತು ಕಮಲಮ್ಮ ದಂಪತಿಗಳ ಪುತ್ರರಾಗಿ ಜುಲೈ 1969ರಲ್ಲಿ ಜನಿಸಿರುತ್ತೀರಿ. ಬಾಲ್ಯದಿಂದಲೇ ಕ್ರೀಡೆ ಮತ್ತು ಕೃಷಿಯಲ್ಲಿ ಆಸಕ್ತಿ ಹೊಂದಿರುವಂತಹ ತಾವು ಕೃಷಿ ಕ್ಷೇತ್ರ ಉತ್ತಮ ಸಾಧನೆ ಮಾಡಿ ಪ್ರಗತಿಪರ ಕೃಷಿಕರಾಗಿ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತೀರಿ. ಮಾತ್ರವಲ್ಲದೆ ಹಲವಾರು ಕೃಷಿಕರಿಗೆ ಕೃಷಿಯ ಸವಿಯನ್ನು ಉಣಬಡಿಸಿ ರೈತಾಪಿ ವರ್ಗದವರಿಗೆ ಮಾರ್ಗದರ್ಶಿಯಾಗಿ ರೈತ ಮಿತ್ರ ಎನಿಸಿಕೊಂಡಿರುತ್ತೀರಿ. ಪ್ರಸ್ತುತ ನೀವು ಪುತ್ತೂರಿನ ಪ್ರಸಿದ್ಧ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಕೋಶಾಧಿಕಾರಿಯಾಗಿ ಪುತ್ತೂರು ಕಿಲ್ಲೆ ಮೈದಾನ ನಡೆಯುವಂಥ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುತ್ತೀರಿ. ಪ್ರಸ್ತುತ ನಿಮ್ಮ ಸಾಧನೆಗೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್, ಶ್ರೀ ಮಹತ್ವಪುರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಹಾಗೂ ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು ಇದರ ಸಂಯೋಗದೊಂದಿಗೆ 2022 ಜನವರಿ 10, 11, 12 ಪುತ್ತೂರು ಮಹತ್ವಪುರ ಮಾಲಿಂಗೇಶ್ವರ ದೇವಸ್ಥಾನ ಜಾತ್ರಾ ಗದ್ದೆಯಲ್ಲಿ ನಡೆಯುವಂತಹ ಮೈಸೂರು ವಿಭಾಗದ ಕೃಷಿ ಮೇಳ ಮತ್ತು ಸಸ್ಯ ಜಾತ್ರೆ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಾ ಇದ್ದೇವೆ. ಅಭಿನಂದನೆಗಳು. ಶ್ರೀ ರಾಜಾರಾಮ್ ಭಟ್ ಪ್ರಗತಿಪರ ಕೃಷಿಕರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಗೌರವಾನ್ವಿತರೇ, ಉಳ್ಳಾಲ ತಾಲೂಕು ಉರ್ನಾಡು ಗ್ರಾಮದ ಪ್ರತಿಷ್ಠಾ ತೆಂಕನಜ್ಜ ಮನೆತನದ ಪಟೇಲರ ಗಣಪತಿ ಭಟ್ ಮತ್ತು ಶಾರದಮ್ಮ ದಂಪತಿಗಳ ಪುತ್ರರಾಗಿ 19 ಏಪ್ರಿಲ್ 1964ರಂದು ಜನಿಸಿರುತ್ತೀರಿ. ತಮ್ಮ ಪ್ರಾಥಮಿಕ ಶಿಕ್ಷಣ ಭಾರತಿ ಅನುದಾನಿತ ಶಾಲೆಯಲ್ಲಿ ಆರಂಭಿಸಿ ತಾವು ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ ಮುಡಿಪು ಜೂನಿಯರ್ ಕಾಲೇಜಿನಲ್ಲಿ ಪೂರೈಸಿತ್ತು. ಅನುದಾನಿತ ಶಾಲೆಯಲ್ಲಿ ಆರಂಭಿಸಿ ಪ್ರೌಢ ಮತ್ತು
ತದನಂತರ ಮಂಗಳೂರಿನ ಗೋಕರ್ಣ ಹತ್ತಿರ ವಿದ್ಯಾಸಂಸ್ಥೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪದವಿ ಶಿಕ್ಷಣವನ್ನು ಪಡೆಯುತ್ತಿರುತ್ತೀರಿ. ತಾವು ವಿದ್ಯಾರ್ಥಿ ದಶೆಯಲ್ಲಿ ನಾಯಕತ್ವ ಗುಣವನ್ನು ಮೈಗೂಡಿಸುವುದು ವಿದ್ಯಾರ್ಥಿ ನಾಯಕನಾಗಿ ರೂಪುಗೊಂಡಿರುತ್ತೀರಿ. ಚಿಕ್ಕಂದಿನಿಂದಲೇ ನಾಯಕತ್ವದ ಹೊಂದಿರುವ ತಾವು ಕುರುನಾಡು ಮಂಡಲ ಪಂಚಾಯತ್ ಅನೇಕ ರಾಜಕೀಯ ಸಂಸ್ಥೆಗಳಲ್ಲಿ SCC ಬ್ಯಾಂಕಿನಲ್ಲಿ ಸೊಸೈಟಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿಮ್ಮನ್ನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರ ನೀಡಿ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರ ಕಾಂತಪ್ಪ ಪೂಜಾರಿ, ಪ್ರಗತಿಪರ ಕೃಷಿಕರು, ಬೆಳ್ತಂಗಡಿ ತಾಲೂಕು ಕಾಶಿಪಟ್ಟಣ ಗ್ರಾಮದ ಕಲ್ಲೊಟ್ಟು ಎಂಬಲ್ಲಿರುವ ಪಡ್ಯೋಡಿ ಓಡಿ ಪೂಜಾರಿ ಮತ್ತು ಅಪ್ಪಿ ಪೂಜಾರಿ ದಂಪತಿಗಳ ಪುತ್ರರಾಗಿ 6ನೇ ಜನವರಿ 1955ರಂದು ಜನಿಸಿರುತ್ತೀರಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಾಶಿಪಟ್ಟಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಕೆಲವು ಸ್ನೇಹಿತರ ಸಾಹಸದಿಂದ ದುಶ್ಚಟಕ್ಕೆ ಬಲಿಯಾಗಿ ದುಶ್ಚಟದ ದಾಸನಾಗಿ ಕುಡಿತಕ್ಕೋಸ್ಕರ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದ ನೀವು 1983 ವಿಷಯದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನಡೆಸುವಂತಹ ಮಧ್ಯವರ್ಜನ ಶಿಬಿರದಲ್ಲಿ ತಾವು ಶಿಬಿರಾರ್ಥಿಯಾಗಿ ಸೇರಿ ಮಧ್ಯವರ್ಜವನ್ನು ಯೋಜಿಸಿದ್ದೀರಿ. ತದನಂತರ ಅನೇಕ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಕೃಷಿಕರಾಗಿ ಮೂಡಿ ಬಂದಿದ್ದೀರಿ. ನಿಮಗೆ ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರ ಶ್ರೀ ಅರವಿಂದ ಮುಲ್ಲಕೊಚ್ಚಿ, ಪ್ರಗತಿಪರ ಕೃಷಿಕರು, ಇವರು ಕಡಬ ತಾಲೂಕಿನವರು. ಅತ್ಯುತ್ತಮ ತನ್ನ ಕೃಷಿಯನ್ನು ಮಾಡುವುದರ ಮೂಲಕ ಉತ್ತಮ ಕೃಷಿಕರಾಗಿ ಬೆಳೆದು ಬಂದಿದ್ದಾರೆ. ಇವರಿಗೆ ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ DS ಚಂದ್ರಶೇಖರ, ಪ್ರಗತಿಪರ ಕೃಷಿಕರು, ಇವರು ಸುಳ್ಯ ಭಾಗದವರು. ಸುಳ್ಯ ಅಮರಪಟ್ನೂರು ಭಾಗದಂತಹ ಇವರು ಬೇರೆ ಬೇರೆ ಕೃಷಿಯನ್ನು ತೊಡಗಿಸಿಕೊಂಡು ಉತ್ತಮ ಕೃಷಿಕರಾಗಿ ಮೂಡಿ ಬಂದಿದ್ದಾರೆ. ಅತ್ಯುತ್ತಮ ಕೃಷಿ ಸಾಧಕರಾದಂಥ ಶ್ರೀಮತಿ ಪ್ರಮೀಳಾ S ಶೆಟ್ಟಿ, ಪ್ರಗತಿಪರ ಕೃಷಿಕರು, ಇವರು ಮುಲ್ಕಿ ತಾಲೂಕಿನವರು. ಉತ್ತಮ ಕೃಷಿಯನ್ನು ಮಾಡುವುದರ ಮೂಲಕ ತನ್ನ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಅದೇ ರೀತಿ ನಾಗಪ್ಪ ಪೂಜಾರಿ, ಕೊಟ್ಟೊಟ್ಟು ಮೂಡಬುದ್ರೆ, ಇವರು ಮೂಡಬುದ್ರೆ ಭಾಗದವರು, ಪ್ರಗತಿಪರ ಕೃಷಿಕರು. ಅದೇ ರೀತಿ ಶ್ರೀಮತಿ ಪ್ರಮೀಳಾ S ಶೆಟ್ಟಿ, ಪ್ರಗತಿಪರ ಕೃಷಿಕರು, ಇವರು. ಅದೇ ರೀತಿ ಪ್ರತಿಭಾ ಹೆಗಡೆ, ಇವರು ಮಂಗಳೂರು ಭಾಗದವರು. ಇವರಿಗೆಲ್ಲ ಇವತ್ತು ಅತ್ಯುತ್ತಮ ಕೃಷಿ ಸಾಧಕ ಪುರಸ್ಕಾರವನ್ನು ಈ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ಮುಂದೆ ಅತ್ಯುತ್ತಮ ಕೃಷಿ ಕೂಲಿಕ ಕಾರ್ಮಿಕ ಪುರಸ್ಕಾರ ಶ್ರೀ ವೆಂಕಪ್ಪ ಜಿ ಗೋಳ್ತಮಜ್ಜಲು ಬಂಟ್ವಾಳ ತಾಲೂಕು, ಶ್ರೀ ಲಿಂಗಪ್ಪ ಮಡಿವಾಳ ಬೊಳ್ನಾಡ್ಕ ಬೆಳ್ತಂಗಡಿ ತಾಲೂಕು, ಶ್ರೀ ಮೋಹನ್ ದಾಸ್ ಕಾಮತ್ ನೀರಕಟ್ಟೆ ಪುತ್ತೂರು ತಾಲೂಕು, ಶ್ರೀ ಶೀನಪ್ಪ ಪೂಜಾರಿ ಕತ್ತರಿಗುಡ್ಡೆ ಕಡಬ ತಾಲೂಕು, ಶ್ರೀ ತೀರ್ಥರಾಮ ಬೈತಡ್ಕ ಸುಳ್ಯ ತಾಲೂಕು, ಶ್ರೀ ಗಂಗಯ್ಯ ಗೌಡ ಪಾದೆ ಮೂಡಬಿದ್ರೆ ತಾಲೂಕು, ಶ್ರೀ ಮಾಧವ ಸಾಲಿಯನ್ ಅಂಬುಗ ಬಂಟ್ವಾಳ ತಾಲೂಕು. ಇವರೆಲ್ಲರೂ ಕೂಡ ಒಂದು ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರಕ್ಕಾಗಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅತ್ಯುತ್ತಮ ಕೃಷಿ ಪುರಸ್ಕಾರ 9 ಜನರಿಗೆ ಇವತ್ತು ಕೃಷಿ ಮೇಳದಲ್ಲಿ ನೀಡಲಾಗಿದೆ. ಅದರ ನಂತರ ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರ ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರ ವೆಂಕಪ್ಪ ಜಿ ಗೋಳ್ತಮಜಲು, ದಯವಿಟ್ಟು ವೇದಿಕೆ ಬರಬೇಕು. ಲಿಂಗಪ್ಪ ಮಡಿವಾಲ ಬೊಲ್ನಾಡು, ಮೋಹನ್ ದಾಸ್ ಕಾಮತ್ ನೀರಗಟ್ಟೆ, ಶೀನಪ್ಪ ಪೂಜಾರಿ ಕತ್ತರಿಗುಡ್ಡೆ, ತೀರ್ಥರಾಮ ಬೈತಡ್ಕ, ಗಂಗಯ್ಯಗೌಡ ಪಾಡೆ ಮೂಡಬುದ್ರೆ, ಮಾಧವ ಸಾಲಿಯ ಅಂಬುಗ 7 ಜನ ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಅತ್ಯಂತ ಸಮಯದ ಅಭಾವ ಇದೆ, ತಕ್ಷಣ ವೇದಿಕೆ ಬರಬೇಕು. ಒಂದಷ್ಟು ಹರಿ ಓಂ. ವಿಮಾನದ ವಿಳಂಬಾದ ಕಾರಣ ಸಚಿವರಿಗೆ ತಡ ಆಯಿತು ಮತ್ತು ಅವರಿಗೆ ಮಧ್ಯಾಹ್ನ ಪುನಃ ಫ್ಲೈಟ್ ಬುಕ್ ಆಗಿದೆ. ಹಾಗಾಗಿ ಒಂದಷ್ಟು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಸನ್ಮಾನಿತರು ಏನಾದರೂ ವ್ಯತ್ಯಾಸ ಆಗಿದೆ ಕ್ಷಮಿಸಬೇಕು. ಎಲ್ಲರೂ ಈಗಾಗಲೇ ಉಲ್ಲೇಖ ಮಾಡಿದವರು ವೇದಿಕೆಗೆ ಬರಲಿ. ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರ ವೆಂಕಪ್ಪ ಜಿ ಗೋಳ್ತಮಜರು, ಇವರು ಬಂಟ್ವಾಳ ತಾಲೂಕಿನವರು. ಇವರು ಬೇರೆ ಬೇರೆ ತನ್ನನ್ನು ಕೃಷಿ ಕೂಲಿಮಿಕಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಇವರು ಗದ್ದೆ ಉಳುಮೆ ಅಥವಾ ಯಂತ್ರದ ಸಹಾಯದ ಮೂಲಕ ಉಳುಮೆ ಮಾಡುವಂಥದ್ದು, ಗದ್ದೆಯಲ್ಲಿ ನೇಜಿ ನೆಡುವಂಥದ್ದು, ಭತ್ತವನ್ನು ಕಟಾವು ಮಾಡುವಂಥದ್ದು, ಭತ್ತದ ಒಕ್ಕನೆ ಅಕ್ಕಿ ಮುಡಿ ಕಟ್ಟುವುದರಲ್ಲಿ ನಿಸ್ಸಾಮಿದರು, ಅಡಿಕೆ ಗುಂಡಿ ತೆಗೆಯುವುದು, ಅಡಿಕೆ ಕೊಯ್ಲು ಮಾಡುವುದು, ಮದ್ದು ಸಿಂಪಡಣೆ, ಬುಡ ಬಿಡಿಸುವುದು, ತೆಂಗಿನಕಾಯಿ ಕೀಳುವುದು, ಮರವನ್ನು ಕೊಡಲಿ ಅಥವಾ ಯಂತ್ರದ ಮೂಲಕ ಕಡಿಯುವುದು, ಇದೆಲ್ಲವನ್ನು ಇವರು ಇವರು ಸಾಧನೆ ಮಾಡಿರುತ್ತಾರೆ. ಇವರಿಗೆ ಅತ್ಯುತ್ತಮ ಕೂಲಿ ಮಾಲೀಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ.
ಅದರ ಜೊತೆಗೆ ಲಿಂಗಪ್ಪ ಮಡಿವಾಲ ಇವರ ಬೆಳ್ತಂಗಡಿ ತಾಲೂಕದವರು. ತಣ್ಣೀರು ಪಂಥ ಗ್ರಾಮದ ಬೊಲ್ನಾಡು ಎಂಬುದನ್ನು ಬಾಬು ಮಡಿವಾಳ ಮತ್ತು ನಾಗಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿರುವಂತಹ ಇವರು ಬೇರೆ ಬೇರೆ ತನ್ನ ಹೊಟ್ಟೆಪಾಡಿಗಾಗಿ ಕೂಲಿ ಕೆಲಸದ ಜೊತೆಗೆ ತನ್ನ ಮರವನ್ನು ಅಡಿಕೆಯನ್ನು ಹತ್ತುವಂಥದ್ದು, ಅಡಿಕೆ ಕೀಳುವಂಥದ್ದು ಅಥವಾ ಮದ್ದನ್ನು ಸಿಂಪಡಿಸುವಂಥದ್ದು, ತೆಂಗಿನಕಾಯಿ ಕೀಳುವುದು, ಕೊಂಬೆಯನ್ನು ಕಡಿಯುವುದು, ಗದ್ದೆ ಉಳುಮೆ, ಭತ್ತ ನಾಟಿ, ಭತ್ತ ಕಟಾವು ಇನ್ನಿತರ ಕೆಲಸ ಕಾರ್ಯಗಳನ್ನು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರುತ್ತಾರೆ. ಇವರಿಗೆ ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಮೋಹನ್ ದಾಸ್ ನೀರಕಟ್ಟೆ, ಇವರು ಪುತ್ತೂರು ತಾಲೂಕಿನ ಬಜತೂರು ಗ್ರಾಮದ ನೀರಕಟ್ಟೆಯವರು. ಇವರು ಸಹ ತಮ್ಮ ಕೃಷಿ ಕೂಲಿ ಕಾರ್ಯವನ್ನು ಮಾಡಿದ ಜೊತೆಗೆ ತನ್ನ ಜಮೀನಿನಲ್ಲಿ ಬೇರೆ ಬೇರೆ ಕೃಷಿಯನ್ನು ಮಾಡುವುದಕ್ಕೆ ಉತ್ತಮ ಕೃಷಿ ಕೂಲಿ ಕಾರ್ಮಿಕರಾಗಿ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಇನ್ನೋರ್ವರಾಗಿರುವಂತಹ ಕಡಬ ತಾಲೂಕಿನ ಶೀನಪ್ಪ ಪೂಜಾರಿ ಕತ್ತರಿಗುಡ್ಡೆ ಇವರು ಸಹ ಒಬ್ಬ ಉತ್ತಮ ಕೃಷಿ ಸಾಧಕ. ಬಲ್ಯ ಗ್ರಾಮದ ಪರಿಸರದಲ್ಲಿ ಕೂಲಿ ಕೆಲಸಗಾರರಾಗಿ ಜೀವನ ನಡೆಸಿಕೊಂಡು ಬಂದಿರುತ್ತಾರೆ. ರಬ್ಬರ್ ಟ್ಯಾಪಿಂಗ್, ಅಡಿಕೆ ಕೀಳುವುದು, ಮದ್ದು ಸಿಂಪಡಿಸುವುದು, ತೆಂಗಿನಕಾಯಿ ಕೀಳುವುದು, ಅಡಿಕೆ ಮತ್ತು ತೆಂಗಿನಕಾಯಿ ಸಿಪ್ಪೆ ಸುಲಿಯುವುದು ಹಾಗೂ ಇನ್ನಿತರ ಕೆಲಸ ಕಾರ್ಯ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದಾರೆ. ಇವರಿಗೆ ಅತ್ಯುತ್ತಮ ಕೃಷಿ ಕೂಲಿ ಕಾರ್ಮಿಕ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ತೀರ್ಥರಾಮ ಬೈತಡ್ಕ, ಇವರು ಸುಳ್ಯ ಉಬರಡ್ಕದ ಮಿತ್ತೂರು ಗ್ರಾಮ ಭಾಗದವರು. ಇವರು ಸಹ ತನ್ನ ಚಿಕ್ಕಂದಿನಲ್ಲಿ ಹೊಸ ಹೊಸ ತರಕಾರಿ ಕೃಷಿ ಇರ್ಬೋದು, ಮದ್ದು ಬಿಡಿಸುವಂಥದ್ದು, ತೆಂಗಿನಕಾಯಿ ಕಿಲೋ ಬಹಳ ಇನ್ನಿತರ ಕೆಲಸಗಳನ್ನು ಕಳೆದ 35 ವರ್ಷಗಳಿಂದ ಪ್ರಾಮಾಣಿಕತೆ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಅತ್ಯುತ್ತಮ ಕೃಷಿ ಕೂಲಿಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಗಂಗಯ್ಯ ಪಾತೆ ಮೂಡಬಿದ್ದರೆ ಅವರು ಕರ್ನಾಟಕ ಪ್ರದೇಶ್ ಕೃಷಿಕ್ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ್ ಸಮಾಜ ದಕ್ಷಿಣ ಕನ್ನಡ, ಮೈಸೂರು ವಿಭಾಗೀಯ ಈ ಒಂದು ಕೃಷಿ ಮೇಳವನ್ನು ಭಾಳ ಆಸಕ್ತಿಯಿಂದ ಹಮ್ಮಿಕೊಂಡಿದೆ. ಇದರ ಜೊತೆಗೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್, ಸುದ್ದಿ ಮಾಹಿತಿಯ ಟ್ರಸ್ಟು, ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲಿ ಪ್ರತಿಷ್ಠಾನ ಪುತ್ತೂರು ಮತ್ತು ಇಲ್ಲಿಯ ಶಾಸಕರು ಸಹಕಾರದೊಂದಿಗೆ ಭಾಳ ಬಹುಶಃ ತಾಲೂಕು ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಇಷ್ಟೊಂದು ವಿಸ್ತಾರವಾದಂಥ ಕೃಷಿ ಮೇಳವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಪ್ರಪ್ರಥಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದಕ್ಕೆ ಶಾಸಕರಿರ್ಬೋದು, ಕೃಷಿಕ್ ಸಮಾಜ ಇರ್ಬೋದು, ಇನ್ನಿತರೆ ಸಂಘಟನೆ ಇರ್ಬೋದು, ಎಲ್ಲರೂ ಕೈ ಜೋಡಿಸಿದ್ದೀರ. ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು, ಈ ಕ್ಷೇತ್ರದ ಯುವ ಶಾಸಕರು ಆದಂಥ ಅಶೋಕ್ ಕುಮಾರ್ ಅಯ್ಯವರೇ ಹಾಗೂ ಮತ್ತೊಬ್ಬ ನಮ್ಮ ಪಕ್ಷದ ಹಿರಿಯ ಮುಖಂಡರು, ವಿಧಾನ ಪರಿಷತ್ತಿನ ಸದಸ್ಯರು, ಪಕ್ಷದ ಕಾರ್ಯಾಧ್ಯಕ್ಷರು ಆದಂಥ ಮಂಜುನಾಥ್ ಭಂಡಾರಿಯವರೇ ಹಾಗೂ ಪಕ್ಕದ ಸುಳ್ಯ ಕ್ಷೇತ್ರದ ಶಾಸಕಿಯಾದಂಥ ನಮ್ಮ ಆತ್ಮೀಯರು ಆದಂಥ ಕುಮಾರಿ ಭಗೀರಥ ಮುರಳಿಯವರೇ ಹಾಗೂ ಈ ಒಂದು ಸಮ್ಮೇಳನ ಮಾಡಲಿಕ್ಕೆ ಭಾಳ ಆಸಕ್ತಿ ತಗೊಂಡಂಥ ನಮ್ಮ ರಾಜ್ಯದ ಕೃಷಿಕ್ ಸಮಾಜದ ಅಧ್ಯಕ್ಷರಾದಂಥ ನಗರದ ಮಹದೇವಪ್ಪನವರೇ ಹಾಗೂ ನಮ್ಮ ಈ ಒಂದು ಸಮಾರಂಭ ಆಗಲಿಕ್ಕೆ ಹೆಚ್ಚು ಜವಾಬ್ದಾರಿಯನ್ನು ವಹಿಸಿರ್ತಕ್ಕಂಥ ಒಂದು ಈ ದಕ್ಷಿಣ ಕನ್ನಡ ಕೃಷಿಕ್ ಸಮಾಜದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ರೈ ಅವರೇ ಹಾಗೂ ಇನ್ನೂ ಅನೇಕ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಂಜುನಾಥ್ ಗೌಡರು ನಿಕಟಪೂರ್ವ ಅಧ್ಯಕ್ಷರಿದ್ದಾರೆ, ಪಂಜಿಗುಡ್ಡೆ ಈಶ್ವರ್ ಭಟ್ರು ಇದ್ದಾರೆ ಹಾಗೂ ನಮ್ಮ ಸಹೀದ್ ತೆಕಿಲ್ಲಾ ಅವರಿದ್ದಾರೆ, ಶ್ರೀಮತಿ ಲಾವಣ್ಯ ಅವರು ಅಧ್ಯಕ್ಷರು ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯವರಿದ್ದಾರೆ ಹಾಗೂ ಹೊನ್ನಪ್ಪ ಜಿ ಗೌಡ ಜಂಟಿ ನಿರ್ದೇಶಕರಿದ್ದಾರೆ. ನಮ್ಮ ಕೆಂಪೇಗೌಡರು ಹಿಂದೆ ಇದ್ದಂಥ ಜಂಟಿ ನಿರ್ದೇಶಕರು ಸಹ ಆಸಕ್ತಿಯಿಂದ ಪುತ್ತೂರು ಬಗ್ಗೆ, ಮಂಗಳೂರು ಬಗ್ಗೆ ಇರ್ತಕ್ಕಂಥ ಅಭಿಮಾನದಿಂದ ಬಂದಿದ್ದಾರೆ ಹಾಗೂ ಶಿವಾನಂದ್ ಅವರು, ಭರತ್ ರಾಜ್ ಸೋರ್ಕೆ ಅವರು, ಪದ್ಮನಾಭ ಕಲ್ಲಡ್ಕಿಯವರು, ವಿಜಯಕುಮಾರ್ ಈಗಾಗಲೇ ಹೇಳಿದೆ, ರಾಕೇಶ್ ಅವರು ಮತ್ತು ಮಾಜಿ ಶಾಸಕರು ಈಗ ತಾನೇ ಕೆಲವು ಪ್ರಸ್ತಾಪವನ್ನು ನನ್ನ ಮುಂದೆ ಇಟ್ಟಿದ್ದಾರೆ.
ಇನ್ನು ಅನೇಕ ವೇದಿಕೆಯಲ್ಲಿ ಹಿರಿಯ ಕೃಷಿಕರಿದ್ದೀರಾ, ಈ ಭಾಗದ ರಾಜಕೀಯ ಗಣ್ಯರಿದ್ದೀರಾ, ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳಿದ್ದೀರಾ, ಮಾಧ್ಯಮ ಸ್ನೇಹಿತರಿದ್ದೀರಾ. ಈ ಕೃಷಿ ಮೇಳ ಅನ್ನೋದೇ ಒಂದು ರೈತರಿಗೆ ಅನೇಕ ಹೊಸ ಹೊಸ ವಿನೂತನವಾದಂಥ ಕೃಷಿಯನ್ನು ಪರಿಚಯಿಸ್ತಕ್ಕಂಥದ್ದು. ಮತ್ತು ಈ ಕೃಷಿ ಮೇಳ ಭಾಳ ಪ್ರಮುಖವಾಗಿ ಇವತ್ತು ನೋಡಿದ್ದೀರ, 300ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಹಾಕಿದ್ದೀರ. ಇವೆಲ್ಲ ಯಾವ ರೀತಿ ಬೈ ಪ್ರಾಡಕ್ಟನ್ನು ಮಾಡಲಿಕ್ಕೆ ಅವಕಾಶ ಇದೆ. ಕೃಷಿಕರು ಬೆಳೆಯೋದಷ್ಟೇ ಅಲ್ಲ, ಬೆಳೆದ ತಕ್ಷಣ ಮಾರ್ಕೆಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಕಲ್ತ್ಕೊಂಡ್ರೆ ಬಹುಶಃ ಅದರಿಂದ ಆದಾಯ ಭಾಳಷ್ಟು ನಿಮಗೆ 4-5 ಪಟ್ಟು ಆದಾಯ ಬರಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ನೀವು ಬೆಳೀತಕ್ಕಂಥ ಪದಾರ್ಥಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಅದನ್ನು ನೀವೇ ಮಾಡಲಿಕ್ಕೆ ಅವಕಾಶ ಇದೆ. ಮಧ್ಯ ಏಜೆನ್ಸಿಗಳು ತಗೊಂಡು ಅವ್ರು ಮಾಡಿ ಅವ್ರು ಮಾರಾಟ ಮಾಡ್ತಕ್ಕಂಥದ್ಕಿಂತ ನೀವೇ ತಾಲೂಕಿನಲ್ಲಿ ಅಥವಾ ಆ ಕೃಷಿ ಮಾಡ್ತಕ್ಕಂಥ ರೈತರು ಯಾರು ಬುದ್ಧಿವಂತರಿದ್ದೀರಾ ಅದನ್ನು ಬಳಸ್ಕೊಂಡು ಮಾಡೋದಾದರೆ ಇದಕ್ಕೆ ಒಂದು ದೊಡ್ಡ ನಿಮ್ಮೆಲ್ಲರಿಗೂ ಸಹಕಾರ ಸಿಗುತ್ತೆ. ಇವತ್ತು ಈ ಸಾಕಷ್ಟು ಸಮಸ್ಯೆಯನ್ನು ಹೇಳಿದ್ರು, ನಾನು ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದೆ, ಆದರೆ ಎಲ್ಲವನ್ನೂ ನಾನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತು 5 ಗ್ಯಾರಂಟಿ ಕೊಡ್ತಕ್ಕಂಥದ್ದು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಕೃಷಿ ಇಲಾಖೆಯಲ್ಲಿ ಅನೇಕ ಪರಿಕರಗಳನ್ನ ನಾವು ಕೊಡ್ತಾಯಿದ್ದೀವಿ. ಇವತ್ತು 5,000ಕ್ಕೂ ಹೆಚ್ಚು ಇನ್ಶೂರೆನ್ಸನ್ನು 5,000 ಕೋಟಿಗಿಂತ ಈ ರಾಜ್ಯದಲ್ಲಿ ಕಳೆದ 2 ವರ್ಷ ನಾವು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ನಮ್ಮ ಬೇರೆ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರಿನಲ್ಲಿ ಕೃಷಿ ಹೆಚ್ಚಿದೆ, ಆದರೆ ಮಂಗಳೂರು, ಉಡುಪಿ, ಕಾರವಾರ, ಶಿವಮೊಗ್ಗ, ಈ ಮಡಿಕೇರಿ ಈ ಭಾಗದಲ್ಲಿ ತೋಟಗಾರಿಕೆ ಹೆಚ್ಚಿದೆ. ತೋಟಗಾರಿಕೆನೆಲ್ಲ ಒಂದಷ್ಟು ಇನ್ಶೂರೆನ್ಸ್ ಸಮಸ್ಯೆ ಇದೆ, ನನಗೆ ಗೊತ್ತಿದೆ. ನಾನು ಮಲ್ಲಿಕಾರ್ಜುನವ್ರ ಹತ್ರ ಮಾತನಾಡಿದ್ದೀನಿ, ಅಧಿಕಾರಿಗಳ ಹತ್ರ ಮಾತನಾಡಿದ್ದೀನಿ, ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ. ಹಿಂದೆ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು 12ರಿಂದ 13 ಲಕ್ಷ ಈ ರಾಜ್ಯದಲ್ಲಿ ರೈತರು ರಿಜಿಸ್ಟರ್ ಮಾಡ್ಕೋತಿದ್ರು ಈ ಒಂದು ನಮ್ಮ ಇನ್ಶೂರೆನ್ಸ್ಗೆ. ಇವತ್ತು 27 ಲಕ್ಷವನ್ನು ದಾಟಿದ್ದಾರೆ ರೈತರು. 27 ಲಕ್ಷಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್. ಹಾಗಾಗಿ 5,000 ಕೋಟಿಗಿಂತನೂ ಸಹ ಹೆಚ್ಚು ಇವತ್ತು ಇನ್ಶೂರೆನ್ಸು ಬರಲಿಕ್ಕೆ ಅನುಕೂಲ ಆಗಿದೆ. ಸ್ವಲ್ಪ ತೋಟಗಾರಿಕೆಯಲ್ಲಿ ಇರ್ತಕ್ಕಂಥ ನ್ಯೂನತೆಯೂ ಸಹ ಮುಂದಿನ ದಿನದಲ್ಲಿ ಸರಿಪಡಿಸ್ತೀವಿ. ಆವಾಗ ಈ ಭಾಗದ ರೈತರಿಗೂ ಸಹ ಆ ಸಮಸ್ಯೆಯನ್ನು ಬಗೆಹರಿಯುತ್ತೆ. ಅದರ ಜೊತೆಗೆ ಈ 2.5 ವರ್ಷದಲ್ಲಿ ಈ ಒಂದು ಸಬ್ಸಿಡಿ ಏನಿದೆ 2,500 ಕೋಟಿಗಿಂತನೂ ಹೆಚ್ಚು ಈ ರಾಜ್ಯದ 31 ಜಿಲ್ಲೆಗೆ ನಾವು ನಮ್ಮ ಸರ್ಕಾರ ಸಬ್ಸಿಡಿಯನ್ನು ಸಹಾಯಧನವನ್ನು ಕೊಡ್ತಕ್ಕಂಥದ್ದನ್ನು ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಇವತ್ತು ನಿಮಗೆ ಅದು ಉಪಯೋಗ ಇಲ್ಲ. ನಮ್ಮ ಹುಬ್ಳಿ ಮತ್ತು ಗುಲ್ಬರ್ಗ ಭಾಗಕ್ಕೂ ಉಪಯೋಗ ಆಗಿದೆ. ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ನಾವು ಕೊಟ್ಟಿದ್ದೀವಿ. 50 ಲಕ್ಷ ಸಬ್ಸಿಡಿ SC/STಗೆ, 40 ಲಕ್ಷ ಜನರಲ್ಲಿಗೆ. ಸೊ ಕಬ್ಬು ಕಟಾವು ಮಾಡುವಂಥ ಮಿಷನ್, ಆ ಥರದ ಒಂದು ದೊಡ್ಡ ಪರಿವರ್ತನೆಯನ್ನೇ ಬದಲಾವಣೆಯನ್ನೇ ಇವತ್ತಿನ ನಮ್ಮ ಸಿದ್ದರಾಮಯ್ಯನವರು ಇರ್ಬೋದು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಇರ್ಬೋದು, ನಾನು ಕೃಷಿ ಸಚಿವನಾದ ಮೇಲೆ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ಬಹುಶಃ ಕೃಷಿನಲ್ಲಿ ಬದಲಾವಣೆ ಕಾಣಬೇಕು ಅಂದರೆ ಒಂದು 10 ವರ್ಷ ಆಗುತ್ತೆ. ಸೊ ಹಿಂದೆ ನಾವು ಆಹಾರವನ್ನು ಬೇರೆ ದೇಶದಿಂದ ತರಿಸ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು. ಇವತ್ತು ದಿನೇ ದಿನೇ ನಾವೇ ಬೇರೆ ದೇಶಕ್ಕೆ ಕೊಡುವಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಇವತ್ತು 82-83 ಲಕ್ಷ ಹೆಕ್ಟೇರ್ನಲ್ಲಿ ನಾವೇನು ಕೃಷಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಏರಿಯಾ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗಲ್ಲ, ಕಟ್ಟ ಆಗುತ್ತೆ. ಏರಿಯಾ ದಿನೇ ದಿನೇ ಬೇರೆ ಬೇರೆ ಕಾರಣಕ್ಕೋಸ್ಕರ ಇಂಡಸ್ಟ್ರಿಯಲ್ಗಿರ್ಬೋದು ಅಥವಾ ಬೇರೆ ಬೇರೆ ರೆಸಿಡೆನ್ಷಿಯಲ್ ಏರಿಯಾಕ್ಕಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗ್ತದೆ. ಆದರೆ ಸಮ್ಮಿಶ್ರ ಬೆಳೆಯನ್ನು ಬೆಳೀತಕ್ಕಂಥ ಪದ್ಧತಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇಂಟಿಗ್ರೇಟೆಡ್ ಕೃಷಿಯನ್ನು ಕನಿಷ್ಠ 20-30% ನಾವು ಈಗಾಗಲೇ ಪ್ರಾರಂಭ ಆಗಿದೆ. ಆ 30% ಅಂದರೆ ಬಹುಶಃ 8-3-24-25 ಲಕ್ಷ ಹೆಕ್ಟೇರ್ ಜಾಸ್ತಿ ನಾವು ಕೃಷಿಯನ್ನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಈ ರೀತಿ ಅನೇಕ ಆಧುನಿಕವಾದಂಥ ಕೃಷಿ ಇರ್ಬೋದು, ತಂತ್ರಜ್ಞಾನವನ್ನು ಉಪಯೋಗಿಸ್ತಕ್ಕಂಥದ್ದು, ಮೆಕನೈಜೇಷನ್ ಹೋಗ್ತಕ್ಕಂಥದ್ದು, ಇದೆಲ್ಲವನ್ನು ನೀವು ಅಳವಡಿಸ್ಕೊಳ್ಳೋದೇ ಆದರೆ ಆದಾಯ ಮೂಲವನ್ನು ಹೆಚ್ಚು ಕಾಣಲಿಕ್ಕೆ ಅವಕಾಶ ಆಗುತ್ತೆ. ನೀವೇನು
1 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು, ನೀವಲ್ಲಿ ಸೊ ಒಂದು ಒಳ್ಳೆಯ ನಮ್ಮ ಯೂನಿವರ್ಸಿಟಿ ಸೈನ್ಸಿಸ್ಟ್ಗಳಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳಿರ್ಬೋದು, ಈ ಎಲ್ಲವನ್ನು ಸಂಪೂರ್ಣವಾಗಿ ನೀವು ಉಪಯೋಗಿಸ್ಕೊಳ್ಳೋದೇ ಆದರೆ ಕೃಷಿನಲ್ಲಿ ನೀವು ಆದಾಯವನ್ನು ಕಾಣಲಿಕ್ಕೆ ಅವಕಾಶ ಇದೆ. ನಾವು ಸಹ ಅನೇಕ ಈ ವರ್ಷ ಕಳೆದ 2 ವರ್ಷದಲ್ಲಿ ಸಾಕಷ್ಟು ಬಿತ್ತನೆ ಬೀಜದಲ್ಲಿ ಇರ್ತಕ್ಕಂಥ ಅನೇಕ ವ್ಯತ್ಯಾಸಗಳನ್ನು ಸರಿಪಡಿಸ್ತಕ್ಕಂಥದ್ದು ಇರ್ಬೋದು, ಅಥವಾ ಗೊಬ್ಬರದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ನಾವು ಭಾಳ ಎಚ್ಚರಿಕೆಯಿಂದ ಬಗೆಹರಿಸ್ತಕ್ಕಂಥದ್ದು ಇರ್ಬೋದು. ಕೇಂದ್ರದಿಂದ 3.5 ಲಕ್ಷ ಟನ್ ಈ ಸಲ ಇಡೀ ರಾಷ್ಟ್ರದಲ್ಲೇ ಕಡಿಮೆ ಆದಾಗಲೂ ನಮ್ಮ ರಾಜ್ಯದಲ್ಲಿ ಅತ್ಯಂತ ವಿಕೋಪಕ್ಕೆ ಹೋಗದೇ ಇರೋ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕೃಷಿ ಭಾಗ್ಯ ಕೆಲವೇ ತಾಲೂಕಿನಲ್ಲಿದ್ದಂಥದ್ದನ್ನು ಇಡೀ 224 ಕ್ಷೇತ್ರದಲ್ಲೂ ಕೃಷಿ ಭಾಗ್ಯವನ್ನು ಕೊಟ್ಟು ಪ್ರಪಂಚದಲ್ಲೇ ಈ ಕೃಷಿ ಭಾಗ್ಯ ಯಶಸ್ವಿಯನ್ನು ಕಂಡು ಈಗ 2 ತಿಂಗಳಿಂದ ಇದರ ಬಗ್ಗೆ ಬೇರೆ ಪ್ರಪಂಚದವರು ಕರೆದು ನಮ್ಮ ರಾಜ್ಯದ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿರ್ತಕ್ಕಂಥದ್ದು ನೀವು ಪತ್ರಿಕೆಯಲ್ಲಿ ಓದಿರ್ಬೋದು. ಕೇಂದ್ರದ ಕೃಷಿ ಸಚಿವರು ಬಂದು ನಮ್ಮ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಕೃಷಿನಲ್ಲಿ ಪ್ರಥಮ ಸ್ಥಾನ ಇದೆ ಅನ್ನೋದನ್ನು ಸಹ ನೀವು ಪತ್ರಿಕೆಯಲ್ಲಿ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೃಷಿ ಯಾಂತ್ರೀಕರಣ ಇರ್ಬೋದು, ಕೃಷಿ ಸಂಸ್ಕರಣೆ ಇರ್ಬೋದು, ಸೂಕ್ಷ್ಮ ನೀರಾವರಿಗೆ 45% ಸಬ್ಸಿಡಿ. ಇದನ್ನ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ SC STಗೆ 90 ಇತ್ತು, ಬೇರೆ ರೈತರಿಗೆ 45 ಇತ್ತು. ಬೇರೆ ರೈತರಿಗೂ 90% ನಾವು ಸಬ್ಸಿಡಿನ ಕೊಡ್ತಕ್ಕಂಥದ್ದನ್ನು ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿದ್ದೀವಿ. 7 ವರ್ಷಕ್ಕೆ ನಂತರ ಪರಿಕರಗಳನ್ನ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ, ಜನರಲ್ಗೆ SC STಗೆ ಮಾತ್ರ ಇತ್ತು. ಅದನ್ನು ನಾನೇ ಮಾಡಲಿಕ್ಕೆ ಅವಕಾಶ ಇದ್ದರಿಂದ ಬೇರೆ ರೈತರಿಗೂ 7 ವರ್ಷ ಆದಮೇಲೆ ಕೊಡಲಿಕ್ಕೆ ಸಹ ಅದನ್ನು ಸಹ ತೀರ್ಮಾನವನ್ನು ಮಾಡಿದ್ದೀವಿ. ಈ ಥರ ಈ ಶಾಪ್ ಏನು ರೋಗವನ್ನು ಕಂಡುಹಿಡಿತಕ್ಕಂಥ ಒಂದು ನಾವು ಆ್ಯಪ್ನು ಸಹ ಕೊಡಲಿಕ್ಕಾಗಿದೆ. ಹೀಗಾಗಿ ನಾವು ಅನೇಕ ಬದಲಾವಣೆಯನ್ನು ತಂದಿದ್ದೀವಿ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಭತ್ತಕ್ಕೆ ಪ್ರೋತ್ಸಾಹ ಧನವನ್ನು ನಮ್ಮ ಮಾಜಿ ಶಾಸಕರು ಕೇಳಿದ್ರು. ಕಳೆದ ಬಾರಿನಲ್ಲೇ ನಾನು ಬಜೆಟ್ನಲ್ಲಿ ಮೂವ್ ಮಾಡಿದ್ದೆ. ಆದರೆ 5-6 ಜಿಲ್ಲೆಗೆ ಚಿಕ್ಕಮಗಳೂರಿಗೂ ಬೇಡಿಕೆ ಇರೋದ್ರಿಂದ ಸ್ವಲ್ಪ ಹಿಂದೇಟಾಯಿತು. ಈ ಬಾರಿ ಸೀರಿಯಸ್ ಆಗಿ ಗಂಭೀರವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಹುಶಃ ಈ ಮಣ್ಣು ಟೆಸ್ಟ್ ಮಾಡ್ತಕ್ಕಂಥ ಲ್ಯಾಬ್ರೇಟರಿನ ಇಡೀ ದೇಶದಲ್ಲಿ ನಮ್ಮ ಇತ್ತೀಚಿನ 1 ವರ್ಷದಲ್ಲಿ ನಮ್ಮ ರಾಜ್ಯ ಒಂದೇ ಇವತ್ತು ಅಷ್ಟೊಂದು ಅದನ್ನು ಸಂಪೂರ್ಣವಾದಂಥ ಒಂದು ಇದನ್ನು ನಮ್ಮ ಆ ಲ್ಯಾಬರೇಟರಿನ ಇವತ್ತು ಆಧುನೀಕರಣ ಮಾಡಿರ್ತಕ್ಕಂಥದ್ದು ಇಡೀ ರಾಷ್ಟ್ರದ ಕೇಂದ್ರ ಸರ್ಕಾರ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು. ರಿವಾರ್ಡ್ ಯೋಜನೆಯಲ್ಲಿ ಮಾಡಿದ್ದೀವಿ. ಬರ ಪರಿಹಾರದಲ್ಲಿ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ ಮೂಲಕ ತಂದು ಕೊಟ್ಟಿದ್ದೀವಿ. ಮೊನ್ನೆ ಅತಿವೃಷ್ಟಿನಲ್ಲಿ ಸಹ 8,500ಕ್ಕೆ 8,500 ಪರಿಹಾರವನ್ನು ಹೆಚ್ಚು ಕೊಟ್ಟಿದ್ದೀವಿ. ಸಿರಿಧಾನ್ಯ ಸಾವಯವ ಪದ್ಧತಿಯನ್ನು ಹೆಚ್ಚು ಮಾಡಿದ್ದೀವಿ. ಜೋಡ ತಾಲೂಕನ್ನು ಸಂಪೂರ್ಣ ಸಾವಯವ ಕ್ಷೇತ್ರ ಆಗಿ ಬದಲಾವಣೆಯನ್ನು ಮಾಡಿದ್ದೀವಿ. ದೇಶಿ ತಳಿಗಳಿಗೆ ಹೆಚ್ಚು ನಮಗೆ ಪ್ರಿಯಾರಿಟಿಯನ್ನು ಕೊಟ್ಟಿದ್ದೀವಿ. ಕೆಪೆಕ್ ಮೂಲಕ 5,000 ಉದ್ಯಮಿದಾರರಿಗೆ ಬಹುಶಃ 15 ಲಕ್ಷದವರೆಗೂ ಸಹ ಸಬ್ಸಿಡಿಯನ್ನು ಈ 1 ವರ್ಷದಲ್ಲಿ ಕೊಟ್ಟಿದ್ದೀವಿ. 5 ವರ್ಷ 6,000 ಸಂಸ್ಕರಣೆಗಳಿಗೆ ಕೊಟ್ಟಿದ್ದು. ಈ ಒಂದೇ ವರ್ಷದಲ್ಲಿ 5,000ಕ್ಕೂ ಹೆಚ್ಚು ಈ ಸಂಸ್ಕರಣಾ ಘಟಕಗಳಿಗೆ 15 ಲಕ್ಷ ಸಬ್ಸಿಡಿಯನ್ನು ವಿತರಣೆ ಮಾಡಿದ್ದೀವಿ. ಬಹುಶಃ ನಾನು ಮತ್ತೆ ಯಾವಾಗಾರು ಈ ಭಾಗಕ್ಕೆ ಬಂದಾಗ ಇತರೆ ಹಲವಾರು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಒಂದು ಮಾತ್ರ, ನಮ್ಮ ಸರ್ಕಾರ ರೈತರ ಜೊತೆ ಇದೆ. ಅದು ತೋಟಗಾರಿಕೆ ಇರಲಿ ಅಥವಾ ಕೃಷಿ ಇರಲಿ, ನಮ್ಮ ಸರ್ಕಾರ ಇವತ್ತು ಕೇಂದ್ರದಲ್ಲಿ ನಮ್ಮ MSPಗೆ ಪೂರ್ಣ ಪ್ರಮಾಣದಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ತಗೊಂಡಿರು. ದುರಾದೃಷ್ಟವಶಾತು ಭಾಳ 20-30 ಸೀಟ್ ಅಂತರದಲ್ಲಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರಲಿಲ್ಲ. ಅದರಿಂದ ಆ ಒಂದು MSPಯನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇರೋದ್ರಿಂದ ಆಗಲಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿ 5 ವರ್ಷಕ್ಕೆ 3 ಲಕ್ಷ ಕೋಟಿ ರೈತರಿಗೆ ಪ್ರತಿ ಮನೆಗೆ ಹೋಗ್ತದೆ. ಕರೆಂಟ್ ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, 2,000 ಇರ್ಬೋದು, 10 kg ಅಕ್ಕಿ ಇರ್ಬೋದು, ಈ ಥರದ್ದೆಲ್ಲ. ಇದೆಲ್ಲ ಬಹುಶಃ ದೊಡ್ಡ ಒಂದು ಜನರಿಗೆ ಇದೇನು ಎಲ್ರಿಗೂ ಕೊಡ್ತಾರೆ, ನಮಗೂ ಕೊಡ್ತಾರೆ ಅನ್ಬೋದು. ಆದರೆ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಸರ್ಕಾರ. ಅದನ್ನು ಸಹ ನೀವು ಜ್ಞಾಪಕ ಮಾಡ್ಬೋದು. ಇಂದಿನ ಯಾವುದೇ ಸರ್ಕಾರ ಈ ದೊಡ್ಡ ಪ್ರಮಾಣದಲ್ಲಿ ಒಂದು ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ. ಕೆಲವು ಕಡೆ ಘೋಷಣೆ ಮಾಡಿದರೂ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆದರೆ ನಮ್ಮ ರಾಜ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರು, ನಮ್ಮ
ರಾಹುಲ್ ಗಾಂಧಿಯವರು ಖರ್ಗೆಯವರ ನಿರ್ದೇಶನದಂತೆ ಇವತ್ತು 5 ಗ್ಯಾರಂಟಿಯನ್ನು ಯಾವುದೇ ಕೊರತೆ ಇಲ್ಲದೆ ಪ್ರತಿಯೊಂದು ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನೂ ನಾನು ಕೃಷಿ ಸಚಿವನಾದ ಮೇಲೆ ಸಾಕಷ್ಟು ನಮ್ಮ ಇತಿಮಿತಿ ಮೀರಿ ಕೃಷಿಕರ ಬದಲಾವಣೆಯನ್ನು, ಕೃಷಿಕರ ಆದಾಯವನ್ನು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಪ್ರೋತ್ಸಾಹವನ್ನು, ಅನೇಕ ತಾಂತ್ರಿಕವಾದಂಥ ಆಧುನಿಕವಾದಂಥ ತಂತ್ರಜ್ಞಾನವನ್ನು ಉಪಯೋಗಿಸಿ ಯೂನಿವರ್ಸಿಟಿ ಮತ್ತು ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಕೃಷಿಕರ ಜೊತೆ ಸಂಪೂರ್ಣ ಸಂಪರ್ಕ ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮುಂದೆ ಸಹ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಉಳಿದಂಥ ಅನೇಕ ಇಲಾಖೆನಲ್ಲಿ ಆಗ್ತಕ್ಕಂಥ ಅನುಕೂಲ. ಬಟ್ ನಾನು ಶಾಸಕರು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಶಾಸಕರು ಒಳ್ಳೆಯ ಶಾಸಕರನ್ನ ನೀವೆಲ್ಲರೂ ಆಯ್ಕೆ ಮಾಡಿದ್ದೀರ. ನಾನು ಪ್ರಪ್ರಥಮವಾದಂಥ ಶಾಸಕರು ಅಸೆಂಬ್ಲಿಯಲ್ಲಿ ಭಾಳ ಅಗ್ರೆಸಿವ್ ಆಗಿ ಯಾವುದೇ ಮುಲಾಜಿಲ್ಲದೆ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ಅಥವಾ ಆಡಳಿತ ಪಕ್ಷದಲ್ಲಿ ಇಲ್ಲದೆ ಈ ಜನರ ಸಮಸ್ಯೆ ಬಂದಾಗ ನಮ್ಮಂಥ ಮಂತ್ರಿಗಳಿಗೆ ಭಾಳ ಕಠಿಣವಾದಂಥ ಶಬ್ದವನ್ನು ಉಪಯೋಗಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರದ ಜನರ ಸಮಸ್ಯೆಗೆ ನಾನು ಮಾತನಾಡ್ತಕ್ಕಂಥದ್ದನ್ನು ನೋಡಿದ್ದೀನಿ. ಅತ್ಯಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದಿಸ್ತೀನಿ. ಅವರನ್ನು ನೀವೆಷ್ಟು ಗಟ್ಟಿ ಮಾಡ್ತೀರೋ ಅಷ್ಟು ಈ ಭಾಗದ ಜನರ ಅಭಿವೃದ್ಧಿಗೆ, ನಿಮ್ಮೆಲ್ಲರ ಸಮಸ್ಯೆಗೆ ಅವರು ಮಾಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾನು ಇಲ್ಲಿ ಬರಲಿಕ್ಕೆ ಕೃಷಿ ಸಮಾಜ ಎಷ್ಟು ಮುಖ್ಯನೋ ಶಾಸಕರು ಅಷ್ಟೇ ಮುಖ್ಯ. ನಮ್ಮ ಮಂಜುನಾಥ್ ಭಂಡಾರಿಯವ್ರನ್ನ ನೀವು ನೋಡಿದ್ದೀರ. ಅವರು ಯಾವುದೇ ವೈಯಕ್ತಿಕವಾದಂಥದಕ್ಕಿಂತ ಈ ಭಾಗದ ಜನರ ಸಮಸ್ಯೆಗೆ ಇವತ್ತು ಬ್ರಹ್ಮಾವರದಲ್ಲಿ ಒಂದು ಕಾಲೇಜ್ ಬೇಕು ಅಂತೇಳಿ. ಸೊ ನನಗೆ ಕಂಟಿನ್ಯೂಸ್ ಆಗಿ ಬೇಡಿಕೆ ಇತ್ತು. ಆದರೆ ಇವತ್ತು ನನಗೆ ಭಾಳ ಮನವರಿಕೆ ಮಾಡಿಕೊಟ್ರು. ನಾನು ಆದಷ್ಟು ಬೇಗ ಅದನ್ನು ಮಾಡ್ತೀನಿ ಅನ್ನೋ ತೀರ್ಮಾನವನ್ನೇ ಇವತ್ತು ಅವ್ರಿಗೆ ಹೇಳಿದೆ. ಬ್ರಹ್ಮಾವರದಲ್ಲಿ ಈ ಭಾಗದ 3-4 ಜಿಲ್ಲೆಗೆ ಒಂದು ಕೃಷಿ ಕಾಲೇಜನ್ನು ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಇನ್ನೂ ಅನೇಕ ಈ ಭಾಗದ ಜನರಿಗೆ ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ತೋಟಗಾರಿಕೆ ಮಂತ್ರಿ ಬೇರೆ ಇದ್ರೂ ಬಹುಶಃ ಸರ್ಕಾರ ಒಂದೇ. ನಾನು ಈ ಭಾಗದ ಎಲ್ಲರ ಜನರ ರೈತರ ಪರವಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ವಾಲ್ಮೀಕಿ ಕೊರಲಿ ಮೈಕ ವಾಲ್ಮೀಕಿ ಕೊಡೋಣ ಸ್ವಲ್ಪ ಅದು ಎನ್ನ ದೊಂಡೆ ಮೇಲೆ ಉಂಟು ಐಕು ಅಂತ ಸ್ವಲ್ಪ ನನ್ನ ಗಂಟ್ಲು ಸ್ವಲ್ಪ ಚಿಕ್ಕದಿದೆ, ಅದಕ್ಕೆ ಸ್ವಲ್ಪ ಕೊಡು. ಮೈಕ್ ಫ್ರೀ ಅಲ್ಲ, ಕೊಡು. ಕರ್ನಾಟಕ ಪ್ರಾದೇಶಿಕ ಕೃಷಿ ಸಮಾಜ, ಜಿಲ್ಲಾ ಕೃಷಿ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆ ಆಯೋಜನೆ ಮಾಡಿದಂಥ ಕೃಷಿ ಮೇಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ನನ್ನ ಮಾರ್ಗದರ್ಶಕರು ಆಗಿರುವಂಥ ಚೆಲುವರಾಯಸ್ವಾಮಿಯವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಮಂಜುನಾಥ್ ಭಂಡಾರಿಯವರೇ, ಸುಳ್ಯದ ಶಾಸಕಿಯಾಗಿರುವಂಥ ಕುಮಾರಿ ಭಾಗೀರಥಿ ಮುರಳಿ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ನನ್ನ ಆತ್ಮೀಯರಾದ ವಿಜಯ್ ಕುಮಾರ್ ರೈಗಳೇ, ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರು, ಯಾಕಂತ ಹೇಳಿದರೆ ಒಬ್ಬರೊಬ್ಬರ ಹೆಸರು ಲಾವಣ್ಯ ಬಲ್ಲಾಳ್ ಅವರೇ, ಯಾರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಂಥ ಕೃಷಿ ಸಮಾಜದ ಬಂಧುಗಳು ಎಲ್ಲರೂ ಇದ್ದಾರೆ. ಯಾರ ಹೆಸರನ್ನು ಹೇಳಲಿಕ್ಕೆ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಕ್ಷಮಿಸಿ. ವೇದಿಕೆಯ ಮುಂದಿರುವಂಥ ಎಲ್ಲ ಕೃಷಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ. ಮಂತ್ರಿಗಳಿಗೆ 12:30 ಗಂಟೆಗೆ ಹೋಗಬೇಕು, ಇನ್ನು 3 ನಿಮಿಷ ಬಾಕಿ ಇದೆ. ಈಗ ಮಾತಾಡುವಾಗ ಕೃಷಿ ಸಚಿವರು ಒಂದಷ್ಟು ವಿಚಾರಗಳನ್ನು ಹೇಳಿದರು. ಕೃಷಿಯಲ್ಲಿ ಎಷ್ಟೆಷ್ಟು ಯೋಜನೆಗಳಿದೆ. ಸಚಿವರೇ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಮ್ಮವರು ಈ ಯೋಜನೆಗಳು ಸರ್ಕಾರದಿಂದ ಬೇಕಾದಷ್ಟಿದೆ. ಅದೇ ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದನ್ನು ಪಡ್ಕೊಳ್ಳೋವರೇ ಹಿಂದೆ ಇದ್ದಾರೆ. ಅದರ ಅರಿವು ತುಂಬ ಜನರಿಗೆ ಕಡಿಮೆ ಇದೆ. ಈಗ ಕೃಷಿ ಇಲಾಖೆಯಿಂದ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ನಮಗೆ ಅಡಿಕೆಗೆ ಬೇಕಾಗುವಂಥ ಪೈಪ್ ಕೊಡುವಂಥದ್ದು, ಸ್ಪ್ರಿಂಕ್ಲರ್ ಕೊಡುವಂಥದ್ದು, ನೀರು ಶೇಖರಣೆ ಮಾಡಿ ಗುಂಡಿ ಕೊಡುವಂಥದ್ದು, ಬೋರ್ವೆಲ್ನ ಯೋಜನೆ. ನಾವು ಇಲ್ಲಿ ನಮ್ಮ ಸರ್ಕಾರದಿಂದ ಸುಮಾರು 350-400 ಬೋರ್ವೆಲ್ಗಳನ್ನು 2 ವರ್ಷದಲ್ಲಿ ಕೊಟ್ಟಿದ್ದೇವೆ. 400 ಬೋರ್ವೆಲ್ಗಳನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ವರ್ಷದಲ್ಲಿ ಕೊಟ್ಟಿದ್ದೇವೆ. ಕೃಷಿಗೆ ಬೇಕಾದಷ್ಟು ಯೋಜನೆಗಳಿದ್ದಾರೆ. ನಮ್ಮ ಮಂತ್ರಿಗಳು ಆವಾಗ ಹೇಳ್ತಾರೆ,
ಅಶೋಕ್ ರೈಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇದ್ದರೆ ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ, ನನ್ನಿಂದ ಏನು ಆಗಬೇಕು ಅನ್ನೋ ಪ್ರಶ್ನೆಯನ್ನು ಯಾವಾಗಲೂ ಕೇಳ್ತಾರೆ. ನಮಗೆ ಅವರು ಫುಲ್ಲು ಶಕ್ತಿ, ನಾವು ಈಗ ಹೇಳಿದರು ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡಬೇಕಿದ್ರು ನಮಗೆ ಶಕ್ತಿ ಕೊಡೋರು ನಾವು ಮಾಡುವಂಥ ಪ್ರಶ್ನೆಗೆ ಉತ್ತರ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರೋರು ನಮ್ಮ ಕೃಷಿ ಸಚಿವರು ನಮಗೆ ಅತ್ಯಂತ ಸಹಕಾರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಿಮಗೆ ನಮ್ಮೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯರ ಪರವಾಗಿ ಮತ್ತು ಈ ಕೃಷಿ ಯೋಜನೆಯನ್ನು, ಈ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಹೆಚ್ಚಬೇಡ. ತಾಟಿ ಅಲ್ಲ ಬೊಟ್ಲೆ ಮರ್ರಿ ಆತಲ್ಲ ನಾಪುಚ ಒಂಜಿ ಬೊಟ್ಟುಗ ಬತ್ತದಿರತ್ತ ತಾಟಿ ಅಲ್ಲ ಬೊಟ್ಟು ಒಳ್ಳೆತ್ತ ಚಪ್ಪಲಾದರೂ ಹೊಡಿಬೋದಲ್ಲ ಅಂತ ಹೇಳೋದು ನಾವು ಹತ್ರ, ನಮ್ಮವ್ರ ಹತ್ರ. ಹಾಗೆ ಎಲ್ಲ ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತೇನೆ. ನಾವು ಒಂದು 2 ವಿಚಾರಗಳನ್ನು ಅವರು ನಮಗೆ ಸಹಕಾರ ಬೇಕು. ನಮ್ಮ ಮಾಜಿ ಶಾಸಕರು ಈಗ ಉಲ್ಲೇಖ ಮಾಡಿದರು, ಹವಾಮಾನ ಆಧಾರಿತ ವಿಮೆಯಲ್ಲಿ ನಮಗೆ ಸರಿಯಾಗಿ ಬಂದಿಲ್ಲ ಈ ವರ್ಷ. ಅದು ನಮ್ಮ ಚಲುವರಾಯಸ್ವಾಮಿ ಅವರ ಇಲಾಖೆಗೆ ಬರುವುದಿಲ್ಲ, ಅದು ತೋಟಗಾರಿಕಾ ಇಲಾಖೆಗೆ ನಮ್ಮ ಹವಾಮಾನ ಆಧಾರಿತ ವಿಮೆ ಏನು ಬರ್ತದೆ ನಮಗೆ ಅದು ಬರ್ತದೆ. ಅದನ್ನು ಕೂಡ ಅಧಿವೇಶನದಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಸಲ ನಮಗೆ 233 ಕೋಟಿ ರೂಪಾಯಿ ಆಲ್ರೆಡಿ ನಮಗೆ ಹವಾಮಾನ ಆಧಾರಿತ ವಿಮೆ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಅದರಲ್ಲಿ 40,000 ಜನರಿಗೆ ಇನ್ನೂ ಬರಲಿಕ್ಕೆ ಬಾಕಿ ಇದೆ. ಆದರೆ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ಸಚಿವರೇ, ಬರುವುದು ತುಂಬ ಕಡಿಮೆ ಆಗಿದೆ. ತುಂಬ ಜನ ಅದಕ್ಕೆ ನಾವು ಅವಲಂಬಿತರಾಗಿರುವಂಥವ್ರು. ತಮ್ಮ ಸಹಕಾರ ಬೇಕು. ನಮ್ಮ ತೋಟಗಾರಿಕೆ ಮಂತ್ರಿಯವರ ಹತ್ರ ಸ್ವಲ್ಪ ಅದನ್ನು ಹೇಳಿ ನಮಗೆ ಯಾರಿಗೆ ಕಡಿಮೆ ಬಂದಿದೆ, ಕಳೆದ ಸಲ ಹೋಲಿಕೆ ಮಾಡಿದರೆ ಕಳೆದ ವರ್ಷದ್ದು ಮಳೆ ಜಾಸ್ತಿ ಬಂದಿದೆ, ಹವಾಮಾನದಲ್ಲಿ ವೈಪರೀತ್ಯ ಜಾಸ್ತಿ ಆಗಿದೆ. ಆದರೆ ವಿಮಾ ಕಂಪನಿಯವರು ಏನು ಮಾಡಿದ್ದಾರೆ, ಇಲ್ಲ ಸರ್ಕಾರ ಸರಿಯಾಗಿ ಅದಕ್ಕೆ ಜೋಡಣೆ ಮಾಡಿಲ್ವಾ, ಅಲ್ಲ ಮಳೆ ಬಿದ್ದದನ್ನು ಸರಿಯಾಗಿ ಡಾಟಾ ಕೊಡಲಿಲ್ವಾ, ಇದರಿಂದಾಗಿ ನಮಗೆ ತೊಂದರೆ ಆಗಿದೆ ರೈತರಿಗೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಅನ್ನೋ ಮಾತನ್ನು ಹೇಳಿ, ಆನಂತರ ಅಡಿಕೆ ಕಮರ್ಷಿಯಲ್ ಕ್ರಾಪ್ ಇದೆ. ಇವತ್ತು ಕೂಡ ನಮಗೆ ಆಸೆ ಏನಂದರೆ ನಿಮ್ಮ ಇಲಾಖೆಗೆ ಬರಬೇಕು ಅಂತ, ಕೃಷಿಗೆ ಬರಬೇಕು. ಅಡಿಕೆ ಮತ್ತು ರಬ್ಬರ್ ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಮ್ಯಾಕ್ಸಿಮಮ್ ಜನ ಅಡಿಕೆಗೆ ಅವಲಂಬಿತರಾಗಿದೆ. ಇಲ್ಲಾಂದರೆ ಅಡಿಕೆ ಈಗಲೇ ಹಳದಿ ರೋಗ, ಬೇರೆ ಬೇರೆ ರೋಗಗಳಿಗೆ ನಾವು ತುತ್ತಾಗಿದ್ದೇವೆ. ಹೆಚ್ಚು ಕಡಿಮೆ ಆದರೆ ನಮ್ಮ ಪರಿಸ್ಥಿತಿ ಭಾರಿ ಕಷ್ಟ ಇದೆ. ಯಾಕಂತೇಳಿದ್ರೆ 5 ವರ್ಷಕ್ಕೆ ಬೇಕಾಗುವಂಥ ಸಾಲ ನಾವು ಮಾಡಿಟ್ಟಿದ್ದೀವಿ. ಯಾರು ಕೃಷಿಗೆ ಕೂಡ ನಿಮಗೆ ಗೊತ್ತಿದೆ, ನೀವು ಕೃಷಿ ಕುಟುಂಬದಿಂದ ಬಂದವರು. ಯಾರು ಕೃಷಿ ಇದ್ದವನು ಒಂದು ಸಮಾಜದಲ್ಲಿ ತೋರಿಕೆಗೆ ಸರಿಯಾಗಿದ್ದಾನೆ ಹೊರತು ಆರ್ಥಿಕವಾಗಿ ಆ ಒಂದು ಪರಿಸ್ಥಿತಿ ಯಾರ್ದು ಸರಿ ಇಲ್ಲ. ಒಂದು ಅಡ್ಜಸ್ಟ್ಮೆಂಟ್ ಜೀವನ ಬರುವಾಗಲೇ, ಇನ್ನೊಂದು ಅಡಿಕೆ ಬರುವಾಗಲೇ ಇಷ್ಟೊಂದು ಸಾಲ ಮಾಡಿಯಾಗಿರ್ತದೆ. ಒಟ್ಟು ತೋರಿಕೆಗೆ ಮರ್ಯಾದೆಯಲ್ಲಿ ಜೀವನ ಹೋಗಬೇಕು ಹೊರತು ಕಮರ್ಷಿಯಲ್ ಕ್ರಾಪ್ ಯಾರಿಲ್ಲ. ಈಗ ಅಡಿಕೆ ಕೃಷಿ ಮಾಡೋನ ಹತ್ರ ಒಂದು 5 ಲಕ್ಷ ರೂಪಾಯಿ ಮನೆಯಲ್ಲಿದೆ ಅಂತ ಯಾರ ಹತ್ರ ಇಲ್ಲ. ಎಲ್ಲ 10 ಲಕ್ಷ ಸಾಲದಲ್ಲೇ ಇರುವವರು ಹೊರತು ಯಾರು ದುಡ್ಡು ಇದ್ದವರಲ್ಲ. ಅದರಿಂದ ಇದು ಉತ್ಪತ್ತಿ ಇರುವಂಥ ಕೃಷಿ ಅಲ್ಲ, ಸಹಕಾರದಿಂದ ಅವಶ್ಯಕತೆ ಇದೆ. ನೀವು ಹೇಳಿದ್ರೆ 5,000 ಕೋಟಿ ರೂಪಾಯಿ ನಮ್ಮ ಸರ್ಕಾರ ಬಂದಾಗ ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಕೃಷಿಕರಿಗೆ ಕೊಟ್ಟಿದೆ. ಅದಕ್ಕೆ ನಾವೆಲ್ಲ ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಪಡ್ತೇವೆ. ಆದರೆ ನಾವು ಹೇಳುವಂಥದ್ದು, ಅಡಿಕೆ ಮತ್ತು ರಬ್ಬರನ್ನು ಕೃಷಿ ಇಲಾಖೆ ನಮ್ಮ ಸರ್ಕಾರ ಬಜೆಟಿನಲ್ಲಿ ಘೋಷಣೆ ಮಾಡಿದೆ. 28 ಕೃಷಿಯನ್ನು ಅದನ್ನು ಕಮರ್ಷಿಯಲ್ ಕ್ರಾಪಿಂದ ತೆಗೆದು ಕೃಷಿಗೆ ಕನ್ವರ್ಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದೆ. ಈ ವರ್ಷ ಆದರೂ ಅದನ್ನು ಕೃಷಿಗೆ ಬಂದರೆ ನಮಗೆ ಆದಷ್ಟು ಪ್ರಯೋಜನ ಆಗ್ತದಂತ ನಿಮ್ಮ ಹತ್ರ ಹೇಳಿ. ಮತ್ತು ಇನ್ನೊಂದು ನಮ್ಮ ಕೃಷಿಕರ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಕುಮ್ಕಿದು ಆಕ್ರಮ ಸಕ್ರಮ, ಮತ್ತು ನಾವು ಕೆಲವು ಜಾಗವನ್ನು ಮಾಡ್ತೇವೆ ಮಂತ್ರಿಗಳೇ. ಆದರೆ ಕುಮ್ಕಿ ಜಾಗ ಅಂತ ಇಲ್ಲಿ ತುಂಬ ಜನರದ್ದು ನಮ್ಮದು ಬೇಡಿಕೆ ಇದೆ. ನೀವು ಕೃಷಿ ಮತ್ತು ಕಂದಾಯಕ್ಕೆ ನಮಗೆ ಸ್ವಲ್ಪ ಸಹಕಾರ ಕೊಟ್ಟರೆ ಸಾಕು. ನೀವು ಬೆನ್ನು ತಟ್ಟಿದರೆ ಖಂಡಿತ ನಾವು ಮುಂದಿನ ದಿವಸಗಳಲ್ಲಿ ಆ ಕುಮ್ಕಿ ಏನಿದೆ ನಾವು ಕೃಷಿ ಮಾಡಿರೋದನ್ನು ಅದು ಸರ್ಕಾರ ನಮಗೆ ಮಾಡಿಕೊಡಬೇಕು ಅನ್ನೋ ನಮ್ಮೊಂದು ಬೇಡಿಕೆ. ಅದಕ್ಕೂ ಕೂಡ ನೀವು ನಮಗೆ ಸಹಕಾರಿಯಾಗಿ ನಿಲ್ತೀರಿ ಅನ್ನುವ ಮಾತು ನಮಗೆ ಭರವಸೆ ಇದೆ. ಯಾವಾಗಲೂ ನಮಗೆ ಸಹಕಾರ ಕೊಡುವರು. ಆ ಮಾಲಿಂಗೇಶ್ವರನ ಪುಣ್ಯದ ಮಣ್ಣಿಗೆ ನೀವು ಪುತ್ತೂರಿಗೆ ಬಂದಿದ್ರಿ, ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ, ನಮಗೂ ಕೂಡ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೆ ಅಭಿನಂದನೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸರ್, ಈ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಈ ನಮ್ಮ ಮಾಜಿ ಶಾಸಕರು ಇಬ್ಬರೂ ಹೇಳಿದರು, ಮಳೆ ಮಾಪನದ ಒಂದು ಯಂತ್ರಗಳು ಕೆಟ್ಟೋಗಿರೋದ್ರಿಂದ ಭಾಳಷ್ಟು ಈ ಇನ್ಸೂರೆನ್ಸನ್ನು ಎಫೆಕ್ಟ್ ಆಗ್ತಾಯಿದೆ ಅಂತ. ಅದನ್ನು ನಾವು ರೆವಿನ್ಯೂ ಮಿನಿಸ್ಟ್ರು ಮಾಡಬೇಕು, ಅದನ್ನು ಮಾತನಾಡಿದ್ದೀನಿ. ಕಳೆದ ಬಾರಿ ನಾನೇ ಅಸೆಂಬ್ಲಿಲಿ ಬೆಳಗಾಂನಲ್ಲಿ ಉತ್ತರ ಕೊಟ್ಟಿದ್ದೆ, ಅವ್ರು ಇರದೇ ಇದ್ದಾಗ ಅವ್ರ ಜೊತೆ ಮಾತನಾಡಿ, ಅಧಿಕಾರಿಗಳ ಜೊತೆ ಮಾತನಾಡಿ 3,000 ಬದಲಾವಣೆ ಮಾಡ್ತಕ್ಕಂಥ ಟೆಂಡರ್ನೂ ಕರೆದಿದೆ. ಆದಷ್ಟು ಬೇಗ ಮುಂದಿನ ಮಳೆ ಬರೋದ್ರೊಳಗಡೆ ಅದನ್ನು ಅಳವಡಿಸಿದ್ರೆ ಬಹುಶಃ ಈ ಭಾಗದ
ತೋಟಗಾರಿಕೆ ಎಲ್ಲ ರೈತರಿಗೆ ಇನ್ಸೂರೆನ್ಸು ಸರಿಯಾದ ರೀತಿಯಲ್ಲಿ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಏನೇನು ಪ್ರಾಬ್ಲಮ್ ಇದೆ ಅಶೋಕರ ಹತ್ರ ನಾನು ತರಿಸ್ಕೊಂಡು, ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ನಾನು ಅವ್ರ ಜೊತೆಲಿ ಚರ್ಚೆ ಮಾಡಿ ಪ್ರಯತ್ನ ಮಾಡಿ. ಹಾಲುಕರು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದಿರುವಂಥ ಕೃಷ್ಣರಾಜ ವೈಲಯ, ದ್ವಿತೀಯ ಸ್ಥಾನ ರಮ್ಯ ಬಿ, ತೃತೀಯ ಸ್ಥಾನ ನವೀನ ಸ್ವಾತಿ, ಮತ್ತು ಪ್ರೋತ್ಸಾಹ ಬ್ರಾಹ್ಮಣ ಕೃಷ್ಣರಾಜ ವಲಯ ಮತ್ತು ವಿಶ್ವನಾಥ್ ಗೌಡ ಪರನೀರು. ಹರಿ ಓಂ. ಹಾಲುಗಾರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗೆದ್ದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ, ದ್ವಿತೀಯ ಸ್ಥಾನ ಗೆದ್ದವರಿಗೆ ಈ ವಿದ್ಯುತ್ ಅವಘಡದಿಂದ 2.5 ಎಕರೆ ಅಡಿಕೆ ಗಿಡಗಳು ಸಂಪೂರ್ಣವಾಗಿ ಸುಟ್ಟೋಗಿದೆ. ಇದಕ್ಕೆ ಪರಿಹಾರ ಭಾಳ ಕಡಿಮೆ ಇರುತ್ತೆ. ಆದರೆ ಬಹುಶಃ ನಾನು ಮಾತನಾಡ್ತೀನಿ, ಮುಖ್ಯಮಂತ್ರಿಗಳಿಂದ ಡೈರೆಕ್ಷನ್ ಕೊಡಿಸಿ ಎಸ್ಕಾಮ್ನಿಂದ ಏನಾದರೂ ಒಂದಷ್ಟು ಪರಿಹಾರ ಕೊಡಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀನಿ. ಎಲ್ಲಪ್ಪ ಸರ್ ಒಬ್ಬರು ಸರ್ ಕೇಶವ ಸರ್ ಮತ್ತು ಸಾದಿಕ್ ಸರ್ ಮತ್ತು ಪುರುಷೋತ್ತಮ ಅಣ್ಣ ಬೇಗ ಕೃಷಿ ಸಲಕರಣೆ ಉತ್ಪಾದಕ ಉದ್ಯಮಿ ಪುರಸ್ಕಾರ ನಮಗೆ ಅತ್ಯುತ್ತಮವಾದಂಥ ಕೃಷಿ ಸಲಕರಣೆ ಮೂಲಕ ಕೃಷಿಕರಿಗೆ ಇವತ್ತು ವರದಾನಾಗಿರುವಂಥ ಹಲವು ಉದ್ಯಮಿಗಳಲ್ಲಿ ನಾವು ಆಯ್ದ 3 ಜನ, ವಿಶೇಷವಾಗಿ ಕೇಶವಗೌಡ ಅಮೇಗುತ್ SRK ಲ್ಯಾಡರ್ಸ್ ಪುತ್ತೂರು ಮೂಲಕವಾಗಿ ಏಣಿ ಇರ್ಬೋದು, ಟ್ರಕ್ ಇರ್ಬೋದು, ಬಹುತೇಕ ಕೃಷಿಗೆ ಪೂರಕವಾದ ಎಲ್ಲ ವ್ಯವಸ್ಥೆಗಳನ್ನು ಹಲವು ವರ್ಷಗಳಿಂದ ಒದಗಿಸಿಕೊಡ್ತಾ ಇದ್ದಾರೆ. ಇನ್ನೊಬ್ಬರು KP ಮೊಹಮ್ಮದ್ ಸಾದಿಕ್, ಅತ್ಯಂತ ಹೃದಯವಂತ ಮನುಷ್ಯ KP ಸಾದಿಕ್ ಅವರು ಆಕರ್ಷಣ್ ಇಂಡಸ್ಟ್ರೀಸ್ ಮೂಲಕವಾಗಿ ಇವತ್ತು ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಪೆಪ್ಪರ್ ಇರ್ಬೋದು, ಇದೆಲ್ಲದಕ್ಕೂ ಕೂಡ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥವರು. ಇನ್ನೊಂದು ಪುರುಷೋತ್ತಮ ಸಣ್ಣ ಹುಡುಗ, ಆತ ನಿಮಗೆ 2 ವೀಲರ್ ಗಾಡಿಯನ್ನು ಕೊಟ್ಟರೆ 3 ವೀಲರ್ ಗಾಡಿಯನ್ನಾಗಿ ಮಾಡಿ, ತೋಟದಲ್ಲಿ ಓಡಾಡುವಂಥ ಗಾಡಿಯನ್ನಾಗಿ ಮಾಡಿ, ಅದಕ್ಕೆ ಕೃಷಿಕರಿಗೆ ವರದಾನ ಆಗಿರುವಂಥ ಯೋಜನೆಯನ್ನು ತಂದುಕೊಟ್ಟವರು. 3 ಉದ್ಯಮಿಗಳನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಸ್ವಲ್ಪ ತರಾತುರಿಯಿಂದ ಅಭಿನಂದನೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಜೊತೆ ತಾವು ಮನ್ನಿಸಬೇಕು. ಈ ಗೌರವವನ್ನು ಸ್ವೀಕರಿಸಬೇಕು. ಅತ್ಯಂತ ಪ್ರೀತಿಯಿಂದ ಗೌರವವನ್ನು ಮಾಡ್ತಾ ಇರುವಂಥ ಸಚಿವರು, ಶಾಸಕರುಗಳು, ಅತಿಥಿಗಳು ಎಲ್ಲರಿಗೂ ವಿಶೇಷವಾದಂಥ ವಂದನೆಯನ್ನು ಸಲ್ಲಿಸ್ತಾ, ಕೇಶವ ಗೌಡ ಅಮೇಗುತ್ತು ತನ್ನ ಒಂದಷ್ಟು ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಇವತ್ತು ಹೇಗೆ ಬೆಳಿಬೋದು ಎನ್ನುವುದನ್ನು ತೋರಿಸಿಕೊಟ್ಟವರು ಕೇಶವಗೌಡ ಮೇಯವರು. ಇನ್ನೊಬ್ಬರು KP ಮೊಹಮ್ಮದ್ ಸಾದಿಕ್, ಉದ್ಯಮಿಯಾಗಿ ಕೃಷಿಕನಾಗಿ ಸಾಧನೆ ಮಾಡಿದವರು. ಪುರುಷೋತ್ತಂಬಿಯ ಸಣ್ಣ ಹುಡುಗ, ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ, ಮಾನ್ಯ ಸಚಿವರು ನಮ್ಮ ಕೇಳಿಕೆಯ ಮೇರೆಗೆ ಅಭಿನಂದನೆಯನ್ನು ಮಾಡಿದವರಿಗೆ ವಿಶೇಷವಾದ ಧನ್ಯವಾದ ಸಮರ್ಪಣೆ ಮಾಡ್ತಾ, ಅಣ್ಣ ಸಂಘಟಕರು ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡಬೇಕು. ಸನ್ಮಾನ್ಯ ಭರತ್ ಮುಂಡೋಡಿ ಅವರು ಕೂಡ ಹೋಗ್ತಾ ಇದ್ದಾರೆ, ತಕ್ಷಣ ಸ್ಮರಣಿಕೆಯನ್ನು ಕೊಡಬೇಕು. ಅಲ್ಲಿ ಶಾಸಕರು ಹೋಗ್ತಾ ಇದ್ದಾರೆ, ಶಾಸಕರಿಗೊಂದು ಸ್ಮರಣಿಕೆಯನ್ನು ಅಲ್ಲೇ ಕೊಡಬೇಕು ಅತಿಥಿಗಳು. ಎಲ್ಲ ಕೃಷಿಕರು ದಯವಿಟ್ಟು ಕೂತುಕೊಳ್ಳಿ. ಇನ್ನೊಂದು ಅರ್ಧ ಗಂಟೆ ನಮ್ಮ ಸಭಾ ಕಾರ್ಯಕ್ರಮ ಇದೆ. ಅಲ್ಲಿ ದೂರದಲ್ಲಿರುವಂಥ ಎಲ್ಲರೂ ಒಮ್ಮೆ ತಾವು ಎಲ್ಲ ಸ್ಟಾಲನ್ನು ಸುತ್ತಿ ಬಂದಿದ್ದೀರಿ, ತಾವು ಕೂತು ಸಹಕರಿಸಬೇಕು. 3 ದಿನಗಳ ಕಾರ್ಯಕ್ರಮಕ್ಕಾಗಿ ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಸಭಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಭರತ್ ಮುಂಡೋಡಿ ಅವರು ತೆರಳುತ್ತಾ ಇದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರು. ಒಮ್ಮೆ ಎಲ್ಲ ಬಂಧುಗಳು, ನಾವು ಭಾಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು, ಸಭಾ ಕಾರ್ಯಕ್ರಮ ಮಾಡುವಂಥದ್ದು ನಮ್ಮ ಮೂಲ ಆಶಯ. ಈ ಮುಖಾಂತರವಾಗಿ ಒಂದಷ್ಟು ಸಂದೇಶವನ್ನು ಕೊಡಬೇಕು, ನಮ್ಮ ಕಾರ್ಯಕ್ರಮದ ವಿಚಾರವನ್ನು ತಮ್ಮ ಮುಟ್ಟಿಸಬೇಕು ಎನ್ನುವಂಥ ಹಪಹಪಿ ನಮ್ಮ ಮನಸ್ಸಲ್ಲಿದೆ. ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕು. ಇನ್ನು 3-4 ಸನ್ಮಾನಗಳಿದೆ. ನಮ್ಮ ಜೊತೆ ಸುಮಾರು ಜನ ಬರಬೇಕಿತ್ತು ಇವತ್ತು. ಜಿಲ್ಲೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸುಮಾರು ಜನ ಬರುವ ಕಾರಣ ಒಂದಷ್ಟು ಗಣ್ಯರು ಆ ಭಾಗದಲ್ಲಿ ಭಾಗಿಯಾಗಿದ್ದಾರೆ. ಇದೀಗ ನಮ್ಮ ಜೊತೆ ನಮ್ಮೆಲ್ಲರಿಗೂ ಜಿಲ್ಲೆಯಲ್ಲಿ ಇರುವಂಥ ಏಕೈಕ ಅಕ್ಕ ಶಾಸಕಿ ಭಾಗೀರಥಿ ಅಕ್ಕ ನಮ್ಮ ಜೊತೆ ಇದ್ದಾರೆ.
ಪಕ್ಕದ ಸುಳ್ಯ ಕ್ಷೇತ್ರದ ಶಾಸಕರು, ಅಭಿಮಾನದಿಂದ ಹೇಳಬೇಕಾದ್ರೆ ನನ್ನ ಶಾಸಕರು, ನನ್ನ ಕ್ಷೇತ್ರದ ಶಾಸಕರು ಭಾಗೀರಥಕ್ಕೆ ಇದ್ದಾರೆ. ಅವರು ಒಂದು ಈಗ ಶುಭಾರೈಕೆಯ ನುಡಿಯನ್ನು ಮಾಡಬೇಕು. ಮತ್ತು ಸುಮಾರು ಜನ ಅತಿಥಿಗಳಿದ್ದಾರೆ, ಎಲ್ಲರೂ ವಿಚಾರವನ್ನು ಹಂಚಿಕೊಳ್ತಾರೆ. ಆ ಬಳಿಕ ಒಂದು ಸನ್ಮಾನ ಕೂಡ ಇದೆ. ಇದೀಗ ಭಾಗೀರಥಿ ಅಕ್ಕ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಅವರು ಕೂಡ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಸಮರ್ಥವಾಗಿ ವಿಧಾನಸಭೆಯಲ್ಲಿ ಎಲ್ಲವನ್ನು ಮಾತಾಡುವರು ಮತ್ತು ಎಲ್ಲ ಸಚಿವರ ಹತ್ರ ಹೋಗಿ ಕುಟ್ಟಿ ಅನುದಾನವನ್ನು ತಗೊಂಡು ಬರುವಂಥ ಶಕ್ತಿ ಉಳ್ಳಂಥ ಭಾಗೀರಥಿ ಅಕ್ಕ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಾನ್ನಿಧ್ಯದ ಮಹತ್ವಭಾರ ಪಂಚಲಿಂಗೇಶ್ವರ, ಮಹಾಲಿಂಗೇಶ್ವರ ಹಾಗೂ ಪರಿವಾರದ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾ, ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆಯ ಜಂಟಿ ನಿರ್ದೇಶಕರ ಕಚೇರಿ ಲೋಕೋಪಯೋಗಿ ಕಟ್ಟಡ ಮಂಗಳೂರು ಇದರ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲ ಪ್ರತಿಷ್ಠಾನ ಪುತ್ತೂರು ಇದರ ಸಹಯೋಗದೊಂದಿಗೆ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಸಸ್ಯ ಜಾತ್ರೆ ಎಂಬ ಕಾರ್ಯಕ್ರಮವನ್ನು ಪುತ್ತೂರಿನಂಥ ಈ ಒಂದು ಭಾಗದಲ್ಲಿ ಆಯೋಜನೆ ಮಾಡಿಕೊಂಡು ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವಂಥ ನಮ್ಮ ಗಣ ಸರ್ಕಾರದ ಸಚಿವರಾಗಿರುವಂಥ ಚೆಲುವರಾಯ ಸ್ವಾಮಿಯವರು ನಮ್ಮನ್ನು ಇಲ್ಲಿ ಮಾತನಾಡಿ ನಿರ್ಗಮಿಸಿದ್ದಾರೆ. ಈ ಭಾಗದ ಅಶೋಕ್ ರೈ ಕೂಡ ಈ ಕಾರ್ಯಕ್ರಮ ನಿರ್ಗಮಿಸಿರ್ತಾರೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರಾದಂಥ ನಿಕಟಪೂರ್ವ ಶಾಸಕರಾದಂಥ ಸಂಜೀವ ಮಟ್ಟಂದೂರವರೇ, ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ಮಹದೇವಪ್ಪನವರಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯ ರೈತಾಪಿ ಬಂಧುಗಳೇ ಹಾಗೂ ಬಂದಿರುವಂಥ ಕೃಷಿಕ ಬಂಧುಗಳೇ, ಮಾತನಾಡಲಿಕ್ಕೆ ತುಂಬ ಏನು ಮಾತನಾಡುವ ಹಾಗಿಲ್ಲ. ನಾನು ಒಬ್ಬಳು ರೈತಲು. ನನ್ನ ಕ್ಷೇತ್ರದ ಜನ, ಸುಳ್ಯ ಮತ್ತು ಪುತ್ತೂರಿನ ಭಾಗದ ಜನ ಜಾಸ್ತಿ ಇಲ್ಲಿ ಇರುವ ಕಾರಣ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲೇಬೇಕು ಎನ್ನುವ ನಿಟ್ಟಿನಲ್ಲಿ ಬಂದಿದ್ದೇನೆ. ಇವತ್ತು ಕಾರ್ಯಕ್ರಮದಲ್ಲಿ ತುಂಬ ಮಾತನಾಡುವಾಗ ನಮ್ಮೊಟ್ಟಿಗೆ ನಮ್ಮ ಈ ಕ್ಷೇತ್ರದ ಶಾಸಕರು ಕೂಡ ರಾಮ್ ಭಟ್ರು, ಅದೇ ರೀತಿ ಡಿ ವಿ ಸದಾನಂದ ಗೌಡರು, ಶಕುಂತಲಾ ಶೆಟ್ಟಿ, ಮಲ್ಲಿಕಾ ಪ್ರಸಾದ್, ಸಂಜೀವ ಮಟ್ಟಂದರು, ಅಶೋಕ್ ರೈ ಒಟ್ಟಿಗೆ ಪಳಗಿದಂಥ ಕ್ಷೇತ್ರ. ಅವರೆಲ್ಲ ಒಂದೇ ಗರಡಿಯಲ್ಲಿ ಪಳಗಿದ ಕಾರಣ ಇವತ್ತು ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಕೂಡ ಒಂದಷ್ಟು ಪ್ರಭಾವಿತರಾಗಿದ್ದಾರೆ ಎನ್ನುವುದಕ್ಕೆ ನಾನು ಇವತ್ತು ಖುಷಿ ಪಡ್ತಿದ್ದೇನೆ. ಇವತ್ತು ಅವರು ಪಕ್ಷ ಬೇರೆ ಇರಬಾದ್ರೆ ಅವರಿಗೆ ಸತ್ವ ಸಿದ್ಧಾಂತ ಮತ್ತು ಈ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಮನೋಭಾವ ಬರುವಂಥ ಸಂಸ್ಕಾರವನ್ನು ಕೊಟ್ಟಂಥ ಪಕ್ಷ ಒಂದಿದೆ, ಅದು ನಮ್ಮ ಮಾತೃ ಸಂಸ್ಥೆ. ಅವರು ಆ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅದಕ್ಕೆ ಈ ಕ್ಷೇತ್ರದ ಶಾಸಕರಾದ ಅಶೋಕ್ ರೈ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಇವತ್ತು ಈ ಕೃಷಿಕ ಸಮಾಜದ ಕಾರ್ಯಕ್ರಮವನ್ನು ಮಾಡಿದಂಥ ನಮ್ಮ ಸಂಘಟಕರಿದ್ದಾರೆ, ತಾಲೂಕು ಸಮಿತಿಯವರು, ನಮ್ಮ ಇದರಲ್ಲಿ ತುಂಬ ಮುತುವರ್ಜಿನ ವಹಿಸಿಕೊಂಡವರು ನಮ್ಮ ರಾಕೇಶ್ ರೈ ಕೆಡಿಂಜಿ ಅವರು ಮತ್ತೆ ಫೋನ್ ಮಾಡಿ ಹೇಳಿದ್ರು, ಅಕ್ಕ ಒಂದು ಗಳಿಗೆ ಬಂದು ಹೋಗಬೇಕು. ನಮ್ಮ ಅಧ್ಯಕ್ಷರು ಇದ್ದಾರೆ ಇವತ್ತು, ಇದರ ವಿಜಯಣ್ಣ ಅವರ ತಂಡ, ಅದೇ ಹೇಳಿದೆ, ಅವರ ತಂಡ ಇವತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಯಾವಾಗ ನೋಡಿದರೂ ಮಂಗಳೂರಲ್ಲಿ ಎಲ್ಲ ಕಾರ್ಯಕ್ರಮ ನಡೀತದೆ. ಅದು ರೈತರ ಭಾಗದ ರೈತರು ಇರುವಂಥ ಕ್ಷೇತ್ರದಲ್ಲಿ ಆಗಬೇಕೆನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿಕೊಂಡು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಪುತ್ತೂರಿನಂಥ ಭಾಗದಲ್ಲಿ ಮಾಡಿದ್ದಾರೆ. ಇದೆಲ್ಲ ಕೇಂದ್ರ ಬಿಂದು ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿಗೆ, ಬಂಟ್ವಾಳಕ್ಕೆ ಮಧ್ಯದಲ್ಲಿರುವಂಥ ಭಾಗ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಇವತ್ತು ನಿಕಟಪೂರ್ವ ಶಾಸಕರು ಅವರ ನಿರಂತರ ಚಟುವಟಿಕೆಯಲ್ಲಿ ಈಗಲೂ ಇದ್ದಾರೆ. ಅವರು ಸರ್ಕಾರ ಇರುವಾಗ ಈ ಕ್ಷೇತ್ರಕ್ಕೆ ಅನುದಾನ ತಂದದಕ್ಕೆ ಲೆಕ್ಕ ಇಲ್ಲ. ಎಲ್ಲಿ ಗಲ್ಲಿಗಳಲ್ಲಿ ರೋಡುಗಳು ಕಾಂಕ್ರೀಟ್ಕರಣ ಆಗಿದೆ. ಇವತ್ತು ಕೂಡ ಅವರು ವಿಶ್ರಮಿಸದೆ, ನಾನು ಮಾಜಿ ಅನ್ನೋದನ್ನು ಬಿಟ್ಟು ನಾನು ಈಗಲೂ ಸಕ್ರಿಯರಾಗಿದ್ದುಕೊಂಡು ಈ ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಸಂಜೀವ ಮಟ್ಟಂದೂರವರು. ಆ ನಿಟ್ಟಿನಲ್ಲಿ ನೀವೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದೀರಿ, ಎಲ್ಲ ರೈತರು ಕೂಡ ಸಾಥ್ ಕೊಟ್ಟಿದ್ದೀರಿ. ಇವತ್ತು ಕೃಷಿಯಿಂದಾಗಿ ನಾವು ಎಲ್ಲ ರೈತರು, ಕೃಷಿಕರು, ಒಂದು ಕಡೆಯಿಂದ ಹಳದಿ ರೋಗ ಬಂದಿದೆ, ಒಂದು ಕಡೆಯಿಂದ ಎಲೆ ಚುಕ್ಕಿ ರೋಗ ಬಂದಿದೆ. ನಮ್ಮ ಅರಂತೋಡು, ಮಂಡೆಕೋಳು, ಸುಳ್ಯ ಭಾಗದವರಿಗೆ ಪ್ರಾಣಿಗಳ ಹಾವಳಿ, ಆನೆ ದಾಳಿಯಿಂದ ಈ ಅಡಿಕೆಯನ್ನು ಬಿಟ್ಟು ಏನಾದರೂ ಬೇರೆ ಕೃಷಿ ಮಾಡುವಂತೇಳಿ ಅದನ್ನು ಕೂಡ ಆನೆಗಳು ಬಂದು ನಾಶ ಮಾಡಿದೆ. ಕಡವೆ ಒಂದು ಕಡೆಯಿಂದ ಬಂದು ನಾಶ ಮಾಡ್ತದೆ. ಒಟ್ಟು ನಮ್ಮ ರೈತರು ಬದುಕಲಿಕ್ಕೆ ತುಂಬ ಕಷ್ಟ ಇದೆ. ಈ ಸಲ ಮಳೆ 6 ತಿಂಗಳು ಬರುವ ಮಳೆ 8 ತಿಂಗಳು ನಿರಂತರ ಮಳೆ ಬಂದು ಮಳೆಯಿಂದಾಗಿ ಇದ್ದ ಬೆಳೆಗಳು ಕೂಡ ಹಾನಿಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೈತ ಸಂಕಷ್ಟದಲ್ಲಿರುವ ಕಾಲದಲ್ಲಿ ಇವತ್ತು ಈ ಒಂದು ಸಮ್ಮೇಳನವನ್ನು ಮಾಡಿ, ಕೃಷಿ ಮೇಳವನ್ನು ಮಾಡಿ
ಸರ್ಕಾರಕ್ಕೆ ನಮ್ಮ ಏನು ಕಷ್ಟ, ನಮ್ಮ ಭಾವನೆಗಳನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸಮಾವೇಶ ಮಾಡಿದೆ. ಒಟ್ಟು ಜನ ಬಂದು ಜಾತ್ರೆ ಮಾಡಲಿಕ್ಕೆ ಈ ಸಮಾವೇಶ ಖಂಡಿತ ಅಲ್ಲ. ನಮ್ಮ ಹವಾಹಾಲನ್ನು ಹೇಳಿಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕಾಗಿದೆ. ಆ ವೇದಿಕೆಯನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ಈ ಸಮಸ್ಯೆಯನ್ನು ಇಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ನಮ್ಮ ಮಾಲಿಂಗೇಶ್ವರ ದೇವರ ಎದುರಿನಲ್ಲಿ ಇವತ್ತು ಮಾಡ್ತಿದ್ದೇವೆ. ಎಲ್ಲದಕ್ಕೂ ನಾವು ದೇವರನ್ನು ಪ್ರಾರ್ಥನೆ ಮಾಡುವಂಥ ಆ ಮಾಲಿಂಗೇಶ್ವರ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಮ್ಮ ಈ ಒಂದು ರೈತರ ಏನು ಕಷ್ಟ ಇರ್ಬೋದು, ಇವತ್ತು ಬೆಳೆ ವಿಮೆ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂಥ ಬೆಳೆ ವಿಮೆ ಕಳೆದ ವರ್ಷದವರೆಗೆ ಸರಿಯಾಗಿ ಬಂದಿದೆ. ಅವ ರೈತ ಏನು ಕಟ್ಟಿದಾನ ಅವನಿಗೆ ಡಬ್ಬಲ್ ಅನುದಾನ ಬಂದಿದೆ. ಈ ಸಲ ಬೆಳೆ ವಿಮೆಯಲ್ಲಿ ಏನು ಅದರಲ್ಲಿ ಮಧ್ಯವರ್ತಿಗಳ ಏನು ಹೊಂದಾಣಿಕೆಯ ಪ್ರಭಾವದಿಂದಲ ಅಥವಾ ಏನು ಇವತ್ತು ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತುಂಬ ಕಡಿಮೆ ಅನುದಾನ ಬಿಡುಗಡೆಯಾಗಿದ್ದು ನಮಗೆಲ್ಲ ಬೇಸರ ತಂದಿದೆ. ನಾವು ಅದರ ಬಗ್ಗೆ ಕೂಡ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಿ ಮಾತನಾಡಿದ್ದೇವೆ. ಎಲ್ಲ ಶಾಸಕರು ಕೂಡ ಇವತ್ತು ನಮ್ಮಲ್ಲಿ 8 ಜನ ಶಾಸಕರಲ್ಲಿ ಒಬ್ಬರು ವಿಧಾನಸಭಾ ಕ್ಷೇತ್ರದ ಸಭಾಧ್ಯಕ್ಷರಾದರೂ ಉಳಿದ 7 ಜನ ಕೂಡ ಏಕ ಧ್ವನಿಯಿಂದ ಇದರ ರೈತರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದೇವೆ. ಮುಂದಿನ ದಿನದಲ್ಲಿ ಈ ರೀತಿಯ ವ್ಯತ್ಯಾಸಗಳು ಆಗದಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮಗೂ ಇದೆ, ನಮಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಇದರ ಬಗ್ಗೆ ಒಂದು ಒಳ್ಳೆಯ ಅಧ್ಯಯನ ಮಾಡಿ ಮುಂದಿನ ದಿನಕ್ಕೆ ಬೆಳೆ ವಿಮೆ ಅಥವಾ ಯಾವುದೇ ರೈತನ ಸಂಕಷ್ಟಕ್ಕೆ ಯೋಜನೆಗಳನ್ನು ರೈತರೇ ಹಾಕಿಕೊಳ್ಬೇಕು. ಮೇಲೆ ಕೂತ ಎಲ್ಲೋ ಕೂತ ರೈತ ಅಲ್ಲದವನು, ಕಂಪ್ಯೂಟರಲ್ಲಿ ಕಲಿತಂಥ ರೈತ ಇವತ್ತು ವಿಜ್ಞಾನಿ ಆಗಿರ್ಬೋದು, ಅವನಿಗೆ ಈ ರೈತರ ಭಾವನೆ ಗೊತ್ತಿಲ್ಲ. ಗದ್ದೆಯಲ್ಲಿ ಉಳುಮೆ ಮಾಡಿದಂಥ ರೈತನಿಗೆ ಭತ್ತ ಎಷ್ಟು ಭತ್ತವನ್ನು ಬಿತ್ತಿದರೆ ಮತ್ತೆ ಎಷ್ಟು ಬೆಳೆ ಬರ್ಬೋದು ಅಂತ ಆ ರೈತನಿಗೆ ಗೊತ್ತಿದೆ. ಅದಕ್ಕೆ ನಾವು ಮೀಟರ್ ಅಳತೆ ಮಾಡಬೇಕಾಗಿಲ್ಲ. ಅಡಿಕೆ ಸಸಿಯನ್ನು ನೋಡಿ ಇವತ್ತು ಈ ಅಡಿಕೆಯಲ್ಲಿ ಇಷ್ಟು ಅಡಿಕೆ ಆಗ್ಬೋದು ಎನ್ನುವ ಭಾವನೆ ನಮ್ಮ ಹಿರಿಯರು ಕಂಡುಕೊಂಡಿದೆ. ಅವ್ರಿಗೆ ಯಾರು ವಿಜ್ಞಾನಿಗಳಲ್ಲ, ಅವರ ಜ್ಞಾನಶಕ್ತಿ, ಹಿರಿಯರ ಹಾಕಿಕೊಟ್ಟಂಥ ಜ್ಞಾನಶಕ್ತಿಯಿಂದ ಕಲಿತುಕೊಂಡು ಬಂದು ಇವತ್ತು ಕೃಷಿಯನ್ನು ಅನುಭವಿಸಿ ಬಂದಿದ್ದಾರೆ. ಅಂಥ ರೈತರೆಲ್ಲರಿಗೂ ನಾನು ಇವತ್ತು ಒಳ್ಳೆಯ ದಿನ ನಮಗೆ ಬರಲಿ, ಈ ಮುಖಾಂತರ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಿಮಗೆ ರೈತರಿಗೆ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ರೈತರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಮುಂದೆಯೂ ನಿಮ್ಮ ಜೊತೆ ನಾವು ಖಂಡಿತ ಇದ್ದೇವೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದಗಳು. ಸ್ಫೂರ್ತಿಯ ಮಾತುಗಳನ್ನಾಡಿದಂಥ ಶಾಸಕರಾಗಿರುವಂಥ ಕುಮಾರಿ ಭಾಗೀರಥಿ ಮುರಳಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಾವು ಒಂದಷ್ಟು ಹೊತ್ತು ಸಚಿವರ ಬಿಡುವಿಲ್ಲದ ಕಾರ್ಯಕ್ರಮದ ಪ್ರಯುಕ್ತ ನಾವು ಕೂಡ ಒಂದಷ್ಟು ಅವರಷ್ಟೇ ಒತ್ತಡದಲ್ಲಿ ನಾವು ಕಾರ್ಯಕ್ರಮದಲ್ಲಿ ಕೂಡ ಒತ್ತಡದಲ್ಲಿದ್ದೇವೆ. ಈಗ ಒಂದಷ್ಟು ನಿಟ್ಟುಸಿರನ್ನು ಬಿಟ್ಟು ಆರಾಮವಾಗಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸುವ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ, ನಮ್ಮ ಈಗಾಗಲೇ ಉಲ್ಲೇಖ ಮಾಡಿದರು, ನಮ್ಮ ಕೃಷಿ ಮೇಳ ಆಯೋಜನೆ ಆಗಬೇಕು ಅಂತಿದ್ರೆ ನೇತೃತ್ವವನ್ನು ತಗೊಂಡವರು ನಮ್ಮ ಜಿಲ್ಲೆಯ ಕೃಷಿಕ ಸಮಾಜದ ಅಧ್ಯಕ್ಷರು ವಿಜಯಕುಮಾರ್ ರೈಗಳು. ಅವರು ಜಿಲ್ಲೆಯ ಅಧ್ಯಕ್ಷರಾದರೂ ಕೂಡ ಪುತ್ತೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಇಲ್ಲಿಂದ ಪ್ರತಿನಿಧಿಯಾಗಿ ಜಿಲ್ಲೆಗೆ ಹೋಗಿ ಅಧ್ಯಕ್ಷರಾದವರು. ಲಕ್ಕಿ ಅಧ್ಯಕ್ಷರು ನಾವೆಲ್ಲ ಪದಾಧಿಕಾರಿ ತಂಡ. ಅವರು ಇವತ್ತು ಆರಂಭದಲ್ಲಿ ನಮ್ಮೆಲ್ಲರನ್ನ ಸ್ವಾಗತಿಸುವಂಥ ಕಾರ್ಯಕ್ರಮವನ್ನು ಅವರು ಮಾಡಬೇಕಿತ್ತು. ಆದರೆ ಅವರು ಹೇಳಿದ್ರು ಹಿರಿಯರಿಗೆ ಅವಕಾಶವನ್ನು ಕೊಟ್ಟರು. ಅವರು ಈಗ ಅಧ್ಯಕ್ಷರಿಗೆ ಒಂದಷ್ಟು ಆಶಯ ಇದೆ, ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಅವರ ಮನಸ್ಸಲ್ಲಿ ಇತ್ತು. ಹಾಗಾಗಿ ಅಧ್ಯಕ್ಷರು ಈಗ ನಿರಾಳರಾಗಿದ್ದಾರೆ. ಕಾರ್ಯಕ್ರಮದ ಒಂದಷ್ಟು ಒತ್ತಡ ಈಗ ಮುಗಿದಿದೆ. ಆ ನಿರಾಳತೆಯಿಂದ ತನ್ನ ಒಂದೆರಡು ಆಶಯದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಇದೀಗ ವೇದಿಕೆ ನಮ್ಮ ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ಜಿಲ್ಲೆಯ ಅಧ್ಯಕ್ಷರು, ಪುತ್ತೂರಿನ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ರೈ ಕೋರಂಗ ಅವರಿಗೆ. ಜಿಲ್ಲಾ ಕೃಷಿಕ ಸಮಾಜ, ಸ್ವಲ್ಪ ವಯಸ್ಸು ಕೊಡಿ, ಸ್ವಲ್ಪ ವಾಲ್ಯೂಮ್ ಕೊಡಿ. ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ಆಶ್ರಯದಲ್ಲಿ ಇವತ್ತು ಪುತ್ತೂರಿನ ಈ ಮಣ್ಣಿನಲ್ಲಿ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಾಗಿ ಕ್ಷೇತ್ರದ ದೇವರಾದ ಮಹಾಲಿಂಗೇಶ್ವರನ ಪಾದಕ್ಕೆ ಪ್ರಣಾಮವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಇದರ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂಥ ನಗರದ ಮಹಾದೇವಪ್ಪನವರೇ, ಸುಳ್ಯದ ಶಾಸಕಿ ಅಕ್ಕ ಶ್ರೀಮತಿ ಭಾಗೀರಥಿ ಮುರಳಿ ಅವರೇ, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ನಿಕಟಪೂರ್ವ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ್ ಗೌಡ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ,
ಕೃಷಿಕ ಸಮಾಜದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷರುಗಳೇ, ರಾಜ್ಯ ಪ್ರತಿನಿಧಿಗಳೇ, ರಾಕೇಶ್ ರೈ ಅವರು ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಜಿಲ್ಲೆಯ ಅಧ್ಯಕ್ಷರು ಸ್ವಾಗತ ಮಾಡಬೇಕಿತ್ತು, ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು, ಆದರೆ ಅದನ್ನೆಲ್ಲ ಹಿರಿಯರಿಗೆ ಬಿಟ್ಟು ಕೊಟ್ಟರು. ಹೌದು, ಪ್ರೋಟೋಕಾಲ್ ಪ್ರಕಾರ ರಾಕೇಶ್ ರೈ ಕಿಡಿಂಜಿ ಅವರು ಹೇಳಿದ್ದು ಸತ್ಯ. ಆದರೆ ಪ್ರಪ್ರಥಮ ಬಾರಿಗೆ ಜಿಲ್ಲೆಯ ಅಧ್ಯಕ್ಷನಾಗಿ ಜಿಲ್ಲಾ ಕೃಷಿಕ ಸಮಾಜದ 30 ವರ್ಷಗಳ ಇತಿಹಾಸದಲ್ಲಿ ಇಂಥ ಕಾರ್ಯಕ್ರಮ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಸ್ತಾ ಇರುವುದು ನನಗೆ ಅತ್ಯಂತ ಆತ್ಮತೃಪ್ತಿಯನ್ನು ತಂದುಕೊಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ನಮಗೆ ನೀಡಿದಂಥ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಮಂಜುನಾಥ್ ಗೌಡರಿಗೆ ನಾನು ಮೊಟ್ಟ ಮೊದಲಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಂಜುನಾಥ ಗೌಡರು ಒಂದು ಕನಸನ್ನು ಇಟ್ಟಿದ್ದರು. ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ 4 ವಿಭಾಗ ಇದೆ. ಅದರಲ್ಲಿ ನಮ್ಮದು ಮೈಸೂರು ವಿಭಾಗ ಬರ್ತದೆ. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತದೆ. ಈ 8 ಜಿಲ್ಲೆಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ 6 ಲಕ್ಷ ರೂಪಾಯಿಗಳ ಅನುದಾನವನ್ನು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ನೀಡ್ತದೆ. ಈ ಒಂದು ಕಾರ್ಯಕ್ರಮವನ್ನು 8 ಜಿಲ್ಲೆಗಳಲ್ಲಿ ಯಾರಾದರೂ ಒಬ್ಬರು ಮಾಡಬೇಕು ಎನ್ನುವಂಥ ಮಾತನ್ನು ಪ್ರಥಮ ಸಭೆಯಲ್ಲಿ ಅವರು ಉಲ್ಲೇಖ ಮಾಡಿದಾಗ, ಯಾರು ಪ್ರಥಮವಾಗಿ ಕಾರ್ಯಕ್ರಮವನ್ನು ನಡೆಸಲು ಮುಂದೆ ಬರ್ತಾರೋ ಅವರಿಗೆ ಈ ಕಾರ್ಯಕ್ರಮವನ್ನು ನೀಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ನಾವು ಎನಿಸಿದೇನಂತ ಹೇಳಿದರೆ, ಅಧ್ಯಕ್ಷರು ಮಂಜುನಾಥ್ ಗೌಡರು ಕೂಡ ಮೈಸೂರು ವಿಭಾಗದವರು, ಅವರು ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರು. ನಾವೇನಿಸಿದೇನಂತ ಹೇಳಿದರೆ, ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷರೇ ಒಬ್ಬರು ಈ ವಿಭಾಗದಲ್ಲಿರುವಾಗ ಈ ಕಾರ್ಯಕ್ರಮ ಖಂಡಿತ ಅವರು ಮಾಡ್ತಾರೆ ಅನ್ನುವಂಥ ನಂಬಿಕೆ ಇತ್ತು. ಆದರೂ ಒಂದು ನೋಡೋಣ ಅಂತ ಒಂದು ಪತ್ರವನ್ನು ಬರೆದು ನಾನು ಪ್ರಥಮವಾಗಿ ಮಂಜುನಾಥ್ ಗೌಡರಿಗೆ ನೀಡಿದಾಗ ಅವರು ರಾತ್ರಿ ಫೋನ್ ಮಾಡಿ ನನಗೆ ಹೇಳಿದರು, ವಿಜಯಣ್ಣ, ನಾನು ಹೇಳಿದ ಪ್ರಕಾರ ಮೊದಲ ಕಾರ್ಯಕ್ರಮವನ್ನು ನಡೆಸಲು ನೀವು ಪ್ರಥಮವಾಗಿ ಮುಂದೆ ಬಂದಿದ್ದೀರಿ, ಈ ಕಾರ್ಯಕ್ರಮವನ್ನು ನಿಮಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಮಂಜುನಾಥ್ ಗೌಡರು ಹೇಳಿದರು. ನನಗೆ ಅತ್ಯಂತ ಭಾವುಕ ಕ್ಷಣ. ಅವರ ಜಿಲ್ಲೆಯನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ನಾನು ಆ ಕಾರ್ಯಕ್ರಮವನ್ನು ನಡೆಸಲು ಮುಂದೆ ಬಂದಾಗ ಅದನ್ನು ಹೃದಯಪೂರ್ವಕವಾಗಿ ನನಗೆ ಬಿಟ್ಟು ಕೊಟ್ಟಿದ್ದರು. ನಿಮಗೆ ಮತ್ತೊಮ್ಮೆ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನನಗೆ ತುಂಬ ತೃಪ್ತಿ ಇದೆ. ಪ್ರಪ್ರಥಮ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮ ನನ್ನ ನಾಡಿದ್ದು ಜನವರಿ 16ಕ್ಕೆ ನಾನು ಅಧ್ಯಕ್ಷನಾಗಿ 1 ವರ್ಷ ಆಗ್ತದೆ. ನನ್ನ ಅಧ್ಯಕ್ಷಾವಧಿಯ 1 ವರ್ಷದ ಮೊದಲು ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನನಗೆ ಎಲ್ಲ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ನಮ್ಮ ಆಡಳಿತ ಮಂಡಳಿಯವರು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚು ಮಾತಿಲ್ಲ. ಇನ್ನು ಮುಂದಿನ 4 ವರ್ಷದಲ್ಲಿ ನಾವು ಇಂಥ ಕೃಷಿಕ ಸಮಾಜವನ್ನು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಮಾಡುವಂಥ ಒಂದು ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಖಂಡಿತ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಈ ಇದಕ್ಕೆ ನನಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಮಾತನ್ನು ಹೇಳುತ್ತಾ, ಇಂಥ ಒಂದು ಕಾರ್ಯಕ್ರಮಕ್ಕೆ 4 ತಿಂಗಳಿನಿಂದ ನಮ್ಮ ಓಡಾಟ, ನಮ್ಮ ಕೃಷಿಕ ಸಮಾಜದ ಆಡಳಿತ ಮಂಡಳಿ ತುಂಬ ಹಿರಿಯರಿದ್ದಾರೆ, ಆದರೆ ತುಂಬ ಪ್ರಭಾವಿಗಳವರು. ನಾವು ಸ್ವಲ್ಪ ಕಿರಿಯರು ಅಂತ ಹೇಳಿದರೆ ನಾನು ರಾಕೇಶ್ ರೈ ಕಿಡಿಂಜಿ, ಕುಸುಮಾಧರ್ ಇರ್ಬೋದು, ಮಹೇಶ್ ಅಣ್ಣ ಇರ್ಬೋದು. ಆದರೆ ನಾವು ಅತ್ಯಂತ ಮೊಂಡು ಧೈರ್ಯದಿಂದ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಇಳಿದಿದ್ದೇವೆ. ನನ್ನೊಟ್ಟಿಗೆ ಬೆನ್ನಿಗೆ ಬೆನ್ನೆ ನಿಂತು ನನಗೆ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಈ ಕಾರ್ಯಕ್ರಮದಲ್ಲಿ ಒತ್ತಡ ಬೀಳದ ಹಾಗೆ ನನಗೆ ಬೆನ್ನ ಹಿಂದೆ ನಿಂತವರು ರಾಕೇಶ್ ರೈ ಅವರು, ಕಿಡಿಂಜಿ ಅವರನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲೇಬೇಕಾಗ್ತದೆ. ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಂದಿನ 3 ದಿನ ನಡೆಯುವಂಥ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ದೇವರ ದಯದಿಂದ ನಡೆಯುತ್ತದೆ ಎನ್ನುವಂಥ ವಿಶ್ವಾಸ ನನಗಿದೆ. ಈ 3 ದಿನ ಕೂಡ ಈ ಕಾರ್ಯಕ್ರಮದಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಬೇಕು. ವಿಶೇಷವಾಗಿ ನಮ್ಮ ರಾಜ್ಯ ಪ್ರತಿನಿಧಿಗಳಾದ ಪದ್ಮನಾಭ ರೈ ಅವರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ತರಲಿಕ್ಕೆ ರಾಜ್ಯದಲ್ಲಿ ಅವರ ಪ್ರಭಾವವನ್ನು ಬಳಸಿಕೊಂಡಿದ್ದೇನೆ. ಹಾಗೂ ವಿಶೇಷವಾಗಿ ರಾಜು ಪೂಜಾರಿಗಳಿರ್ಬೋದು, ಅವರು ಸನ್ಮಾನ್ಯ ನಮ್ಮ ಮಾಜಿ ಶಾಸಕರಾದ ಸೊರಕೆಯವರ ಮಾವ, ಅವರು ಕೂಡ ತುಂಬ 86 ವರ್ಷ ಆದರೂ ಕೂಡ ನಮ್ಮೊಟ್ಟಿಗೆ ಅತ್ಯಂತ ಲವಲವಿಕೆಯಿಂದ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೊಟ್ಟಿಗೆ ಅವರು ಬಂದಿದ್ದಾರೆ. ಹಾಗೆ ಮಹೇಶ್ ಅಣ್ಣ ಇರ್ಬೋದು, ಸಂಪತ್ ಸಾಮ್ರಾಜ್ ಅವರು ಬರಲಿಕ್ಕೆ ಆಗಲಿಲ್ಲ, ಆದರೆ ಅವರ ಹೆಸರನ್ನು ಎಲ್ಲೆಲ್ಲಿ ಬಳಸಿಕೊಳ್ಬೇಕು ಅಲ್ಲಿ ನಾವು ಬಳಸಿದ್ದೇವೆ. ವಿಶೇಷವಾಗಿ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು
ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟರು. ಪೂಜ್ಯ ಕಾವಂದರಿಯನ್ನು ನಾವು ಪ್ರಥಮವಾಗಿ ಭೇಟಿಯಾದಾಗ ಅತ್ಯಂತ ನಮ್ಮನ್ನು ಹುರಿದುಂಬಿಸಿದವರು ಮಾನ್ಯ ಕಾವಂದರು. ಅವರೇ ಕೂಡ ಈ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಳಲೇಬೇಕು. ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಕೂಡ ನನ್ನ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಹಾಗೂ ನಮ್ಮೊಟ್ಟಿಗೆ ಈ ಮಹೋತಬಾರ್ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಈಶ್ವರ ಭಟ್ ಪಂಜಿಗುಡ್ಡೆ ಇರ್ಬೋದು, ಅವರ ತಂಡ ವಿನಯನ ಇರ್ಬೋದು, ಮಹಾಬಲರೈಗಲ್ ಇರ್ಬೋದು, ಸುಭಾಸನ್ನ ಇರ್ಬೋದು, ಇವರೆಲ್ಲ ಈ ತಂಡ ಕೂಡ ನಮಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಕ್ಷೇತ್ರದ ಶಾಸಕರು ಸನ್ಮಾನ್ಯ ಅಶೋಕ್ ರೈ ಅವರು, ಈ ಮೇಳದ ಗೌರವಾಧ್ಯಕ್ಷರು, ಇವರಿಗೂ ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಪ್ರಥಮವಾಗಿ ಅವರಲ್ಲಿ ಹೇಳಿದಾಗ ನಮ್ಮನ್ನು ತುಂಬ ಹುರಿದುಂಬಿಸಿ ನನ್ನ ಸಂಪೂರ್ಣ ಸಹಕಾರವನ್ನು ನೀಡ್ತೇನೆ ಎನ್ನುವಂಥ ಮಾತನ್ನು ನಮ್ಮ ಕ್ಷೇತ್ರದ ಶಾಸಕರಾದ ಅಶೋಕ್ ರೈ ಅವರು ಕೂಡ ನೀಡಿದೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸುದ್ದಿ ಅರಿವು ಕೇಂದ್ರದ ಡಾಕ್ಟರ್ UP ಶಿವಾನಂದರು ಕೂಡ ನಮಗೆ ಒಳ್ಳೆಯ ಸಲಹೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೂ ಈ ಸ್ಟಾಲ್ಗಳನ್ನು ಸಂಘಟನೆ ಮಾಡಿದಂಥ ಗುಡ್ಲದ ಭರತರಾಜ್ ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ವರ್ಷದಲ್ಲಿ ಕೂಡ ಪುತ್ತೂರಲ್ಲಿ ಕೃಷಿ ಮೇಳ ಖಂಡಿತ ಇರ್ತದೆ. ಹಾಗೂ ನಾವು ಜಿಲ್ಲೆಯಿಂದ ಮುಂದಿನ ಪ್ರತಿ ವರ್ಷ ಕೂಡ ಬೇರೆ ಬೇರೆ ತಾಲೂಕುಗಳಲ್ಲಿ ಈ ಕೃಷಿ ಮೇಳವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿದ, ಮುಂದಿನ 3 ದಿನ ನಡೆಯುವಂಥ ಈ ಮೇಳದಲ್ಲಿ ತಾವೆಲ್ಲ ಸಂಪೂರ್ಣವಾಗಿ ಸಹಕರಿಸಬೇಕು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಸನ್ಮಾನಗೊಂಡ ಎಲ್ಲ ಉದ್ಯಮಿಗಳಿರ್ಬೋದು, ರೈತರಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಿರ್ಬೋದು, ಇವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈಗ ಇನ್ನೊಂದು ಸನ್ಮಾನ ಬಾಕಿ ಇದೆ. ನಮ್ಮ ಜಿಲ್ಲಾ ಕೃಷಿಕ ಸಮಾಜದಿಂದ ದೀರ್ಘಕಾಲದಿಂದ ಪ್ರತಿನಿಧಿಸುವಂಥ 4 ಹಿರಿಯರನ್ನು ಈ ವೇದಿಕೆಯಲ್ಲಿ ನಾವೀಗ ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗೂ ಮತ್ತೊಮ್ಮೆ ನಮ್ಮ ಜಿಲ್ಲಾ ಕೃಷಿಕ ಸಮಾಜದ ಎಲ್ಲ ಇಡೀ ತಂಡಕ್ಕೆ ಪುತ್ತೂರು, ಕಡಬ, ಬೆಳ್ತಂಗಡಿ, ಸುಳ್ಯ, ಮೂಡುಬಿದ್ರೆ, ಉಳ್ಳಾಲ ಈ ತಾಲೂಕಿನ ಎಲ್ಲ ಅಧ್ಯಕ್ಷರು ಹಾಗೂ ಜಿಲ್ಲಾ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮ್ಮ ಬೆಂಬಲ ನನಗೆ ಹೀಗೆ ಸದಾ ಇರಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು. ಈಗ ಮಾತಾಡಿದ ಕಾರಣ ವಿಜಯ ನನಗೆ ಭಾಳ ಆಶಯದ ಮಾತನ್ನು ಪೂರ್ತಿಯಾಗಿ ಮಾತಾಡಲಿಕ್ಕೆ ಆಯಿತು. ನಿರಾಳತೆಯಿಂದ ಮಾತಾಡಿದರು. ಅವರು ಕೂಡ ಭಾಳಷ್ಟು ದಿನಗಳಿಂದ ಈ ಕೃಷಿ ಮೇಳದ ಯಶಸ್ಸಿಗಾಗಿ ರಾತ್ರಿಯಾಗಲೂ ನಿರಂತರವಾಗಿ ಕೆಲಸವನ್ನು ಮಾಡಿದವರು, ಕನಸನ್ನು ಕಂಡವರು. ಅವರ ಕನಸು ನನಸಾಗಿದೆ. ಒಂದು ಖುಷಿಯ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಈ ಸಂದರ್ಭವನ್ನು ಬಳಸಿಕೊಳ್ತಾ ಇದ್ದೇನೆ. ನಾವು 250ರಷ್ಟು ಸ್ಟಾಲನ್ನು ಮಾಡುವಾಗ ಹೆದರಿಕೆ ಇರ್ತದೆ, ಖಾಲಿ ಇದ್ದರೆ ಚಂದ ಕಾಣಲಿಕ್ಕಿಲ್ಲ ಅಂತೇಳಿ. ಈಗ ರೈತ ಕುಡ್ಲ ಪ್ರತಿಷ್ಠಾನದ ಭರತರಾಜ್ ಅದರ ಎಲ್ಲ ಜವಾಬ್ದಾರಿ ತಗೊಂಡರು, ಭರತರಾಜ್, ಸುಹಾಸ್ ಮತ್ತು ಅವರ ತಂಡ. ಈಗ ಸುಹಾಸ್ ಅವರು ಬಂದು ಹೇಳಿದರು, ಎಲ್ಲವೂ ಕೂಡ ಸ್ಟಾಲ್ಗಳು ಭರ್ತಿಯಾಗಿದೆ, ಇನ್ನಷ್ಟು ಬೇಡಿಕೆ ಇದೆ. ಹಾಗಾಗಿ ಅದು ಯಶಸ್ಸಿಗೆ ಒಂದು ಉದಾಹರಣೆ ಅಂತ ಹೇಳುತ್ತಾ, ನಮಗೆ ಊಟದ ವ್ಯವಸ್ಥೆಯನ್ನು ಮಹೋತಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅನ್ನಛತ್ರದಲ್ಲಿ ಮಾಡಲಾಗಿದೆ. ಆದರೆ ಈಗ ಹೋದರೆ ಅಲ್ಲಿ ಭಾಳ ರಶ್ ಇದೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತ ಅಲ್ಲಿಂದ ಸೂಚನೆ ಬಂದಿದೆ. ಒಂದು ಅರ್ಧ ಗಂಟೆ ಬಿಟ್ಟು ನಾವೆಲ್ಲ ಜೊತೆಯಾಗಿ ಊಟಕ್ಕೆ ಹೋಗುವ ಅಂತ ಹೇಳ್ತಾ, ಇದೀಗ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಹಿರಿಯ ಪದಾಧಿಕಾರಿಗಳಿಗೆ ಅಭಿನಂದನಾ ಸಭೆಯ ಕಾರ್ಯಕ್ರಮವನ್ನು ಚಂದ್ರ ಕೋಲ್ಚಾರ್ ನಮ್ಮ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರು ನಿರ್ವಹಿಸ್ತಾರೆ. ಆತ್ಮೀಯರೇ, ಪ್ರಥಮವಾಗಿ ಪಿ ಪದ್ಮನಾಭ ರೈ ಕಲ್ಲಡ್ಕ ಹಿರಿಯ ಕೃಷಿಕರು ದಯವಿಟ್ಟು ತಾವು ನಮ್ಮ ಒಂದು ಸನ್ಮಾನದ ತಯಾರಿಗೆ ಬಂದು ಪಿ ಪದ್ಮನಾಭ ರೈ ಕಲ್ಲಡ್ಕ ಹಿರಿಯ ಕೃಷಿಕ ಸಮಾಜದ ನಿರ್ದೇಶಕರು ದಯವಿಟ್ಟು ತಾವು ಈ ಒಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಟ್ವಾಳ ತಾಲೂಕಿನ ಅಂತಾಡಿ ಗ್ರಾಮದ ತುಂಬಕೋಡಿ ನಿವಾಸಿ ಪಂಜಪ್ಪ ರೈ ಮತ್ತು ಮುನ್ಯಾಳ್ಕೋಡು ಪರಮೇಶ್ವರ ರೈ ದಂಪತಿಗಳ ಪುತ್ರರಾಗಿ ಜನಿಸಿರುವ ಇವರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿ, ಕೃಷಿ ಉತ್ಪನ್ನ ಮಾರಾಟ ಸಮಿತಿಯ ಅಧ್ಯಕ್ಷರಾಗಿ, ರೋಟರಿ ಕ್ಲಬ್ ಬಂಟ್ವಾಳ ಟೌನ್ ಇದರ ಅಧ್ಯಕ್ಷರಾಗಿ, ನೆಟ್ಲ ಸದಾಶಿವ ದೇವಸ್ಥಾನದ ಆಡಳಿತ ಮಂಡಳಿ ಉಪಾಧ್ಯಕ್ಷ, ಮಂಡಲ ಪಂಚಾಯತ್ನ ಮಾಜಿ ಸದಸ್ಯರಾಗಿ, APMCಯ ಮಾಜಿ ಅಧ್ಯಕ್ಷರಾಗಿ, ರೋಟರಿ ಕ್ಲಬ್ಬಿನ 331 ಗವರ್ನರ್ ಆಗಿ, ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷರಾಗಿ 1994 ನಿರಂತರವಾಗಿ ರಾಜ್ಯ ಪ್ರತಿನಿಧಿಯಾಗಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷದ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿದ ಅನುಭವ
ಇವರು ಕೃಷಿಕರು ಹೌದು. ಅಡಿಕೆ, ತೆಂಗು, ಭತ್ತ, ಕಾಳುಮೆಣಸು, ಕೋಳಿ ಫಾರ್ಮ್ಸ್, ಹೈನುಗಾರಿಕೆ ಹಾಗೂ ಇನ್ನಿತರ ಕೃಷಿಯನ್ನು ಯಶಸ್ವಿಯಾಗಿ ಕಂಡರು. ತಮ್ಮ ಭತ್ತ ಕೃಷಿ ಸಾಧನೆಯಾಗಿ 2002ರಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಬಾರಿಗೆ ತಾವು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಬೀಸರ ಹೃದಯ ಭಾಗದಲ್ಲಿ ತಾಲೂಕು ಕೃಷಿಕ ಸಮಾಜಕ್ಕೆ ನಿವೇಶನವನ್ನು ಕಾದಿರಿಸಿ ಸುಮಾರು 95 ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣಗೊಂಡಿದ್ದು ಈಗಾಗಲೇ ಕಟ್ಟಡವನ್ನು ಉದ್ಘಾಟನೆಗೊಂಡಿರುತ್ತದೆ. APMC ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬಂಟ್ವಾಳ APMCಗೆ ಸರ್ಕಾರದಿಂದ 7 ಲಕ್ಷ ಜಮೀನನ್ನು ಕಾಯ್ದಿರಿಸಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂಥ ಪದ್ಮನಾಭ ರೈ ಇವರು ನಮ್ಮ ಇಂದಿನ ಈ ಒಂದು ವಿಶೇಷವಾಗಿ ವಲಯ ಮಟ್ಟದ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದ ಮುತುವರ್ಜಿ ವಹಿಸಿ ಈ ಒಂದು ವಲಯದ ಒಂದು ಸಮಾವೇಶನ ಮಾಡೋದಕ್ಕೆ ಇವರು ಕಾರಣೀಭೂತರು. ಇವರೇ ನಮ್ಮ ಪದ್ಮನಾಭ ರೈಗಳು. ಎರಡನೇದು PK ರಾಜು ಪೂಜಾರಿ, ಕಾಶಿಭಟ್ಟ, ಹಿರಿಯ ಕೃಷಿಕ ಸಮಾಜದ ನಿರ್ದೇಶಕರು, ಬೆಳ್ತಂಗಡಿ ತಾಲೂಕಿನ ಪಟ್ಟಣದವರಾದ ಇವರು ತಮ್ಮ ಎಲ್ಲ ಯೋಚನೆಗಳನ್ನು ಹಲವಾರು ದೇವಸ್ಥಾನಗಳು, ಎಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿದು ಮೂಡಬಿದಿರೆ ಶ್ರೀ ಗುರುನಾರಾಯಣ ಸೇವಾ ಸಂಘದ ಅಧ್ಯಕ್ಷರಾಗಿ, ಸೀತಾರ್ಡಿ ಗುರುನಾರಾಯಣ ಸೇವಾ ಸಂಘದ ಅಧ್ಯಕ್ಷರಾಗಿ, ಸೇವಾ ಸಹಕಾರಿ ಸಂಘ ಪದಾಡಿ ಇದರ ಅಧ್ಯಕ್ಷರಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ಸೇವೆಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ತಮ್ಮ ನಿಸ್ವಾರ್ಥ ಸೇವೆಗೆ ಹಲವಾರು ಸಂಘ ಸನ್ಮಾನ ಗೌರವ ಲಭಿಸುವ ನಿಮ್ಮ ಸಾಮಾಜಿಕ ಕಳವಳಿಯ ಮನೋಧರ್ಮಕ್ಕೆ ಸಂದ ಗೌರವವಾಗಿದೆ. ಪ್ರಸ್ತುತ ಇವರು ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಧರ್ಮಸ್ಥಳ ಸುದ್ದಿ ಮಾಹಿತಿ ಟ್ರಸ್ಟ್ ಕೇಂದ್ರ ಪುತ್ತೂರು ಇದರ ಸಹಯೋಗದಿಂದ 26ನೇ ಈ ಒಂದು ವಲಯ ಮಟ್ಟದ ಇದರಲ್ಲಿ ವಿಶೇಷವಾಗಿ ಹಿರಿಯರ ಒಂದು ಕೃಷಿಕ ಸಮಾಜದ ನಿರ್ದೇಶಕರಾದ ಇವರನ್ನು ತಮ್ಮೆಲ್ಲರ ಮುಖಾಂತರ ಇವತ್ತು ನಾವು ಜಿಲ್ಲಾ ಕೃಷಿಕ ಸಮಾಜದ ಮುಖಾಂತರ ಗೌರವವನ್ನು ನೀಡುತ್ತಿದ್ದೇವೆ. ಇನ್ನೋರ್ವ ಹಿರಿಯ ಕೃಷಿಕ ಕೃಷ್ಣರಾಜ ಹೆಗ್ಡೆ ಅವರು ಮೂಡಬಿದಿರೆ ತಾಲೂಕು ಕಳ್ಳಬೆಟ್ಟು ಗ್ರಾಮ ಕರಿಂಜಗುತ್ತು ಅನಂತ ಹೆಗ್ಡೆ ಮತ್ತು ಗುಣವತಿ ಎಂಬ ದಂಪತಿಗಳ ಪುತ್ರರಾಗಿ 57 ಜನಿಸಿದ್ದಾರೆ. ಸದ್ಯಕ್ಕೆ ಅವರು ಕಾರ್ಕಳ ತಾಲೂಕು ಪಂಚಾಯತ್ನ ಸದಸ್ಯರಾಗಿ SDCC ಬ್ಯಾಂಕ್ ನಿರ್ದೇಶಕರಾಗಿ, ಜನತಾ ಬಜಾರ್ ಮಂಗಳೂರು ನಿರ್ದೇಶಕರ, ಮಾರ್ಕೆಟಿಂಗ್ ಸೊಸೈಟಿ ಕಾರ್ಕಳ ಇದರ ಅಧ್ಯಕ್ಷರಾಗಿ, APMC ಮಂಗಳೂರು ಇದರ ಅಧ್ಯಕ್ಷರಾಗಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಲ್ಲಬಿಟ್ಟು ಇದರ ಅಧ್ಯಕ್ಷರಾಗಿ, ಮೂಡಬಿದಿರೆ ಸಮಿತಿ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ನಿರ್ದೇಶಕರಾಗಿ, ದಕ ಭಾರತೀಯ ಜನತಾ ಪಾರ್ಟಿಯ ವಕ್ತಾರರಾಗಿ, ಮೂಡಬಿದಿರೆ ಜೈಲ್ ಮಿಲನ್ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಸದಸ್ಯರಾಗಿ ಆಧುನಿಕ ಕೃಷಿಯಲ್ಲಿ ಅಧ್ಯಯನಕ್ಕಾಗಿ ಚೀನಾ ಮತ್ತು ಇಸ್ರೇಲ್ ಭೇಟಿ ನೀಡಿರುತ್ತಾರೆ. ಪ್ರಸ್ತುತ ಇವರ ಸಾಧನೆಗಾಗಿ ದಕ ವಲಯ ಮಟ್ಟದ ಈ ಒಂದು ಸಮಾವೇಶದಲ್ಲಿ ದಕ ಜಿಲ್ಲಾ ಕೃಷಿಕ ಸಮಾಜದ ವತಿಯಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳ ಮತ್ತು ಸನ್ಮಾನವನ್ನು ನೀಡುತ್ತಿದ್ದೇವೆ.
ಸನ್ಮಾನವನ್ನು ಸ್ವೀಕರಿಸಿದಂಥ ಸನ್ಮಾನ್ಯ PK ರಾಜು ಪೂಜಾರಿಗಳು, ಕೃಷ್ಣರಾಜ ಹೆಗಡೆ ಅವರು, ಪದ್ಮನಾಭ ರೈ ಕಲ್ಲಡ್ಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಸುಳ್ಯ ಕ್ಷೇತ್ರದ ನೆಚ್ಚಿನ ಶಾಸಕರು ಇದೀಗ ತುರ್ತು ಕಾರ್ಯಕ್ರಮದ ಮಧ್ಯೆ ಬಂದು ಸೇರಿಕೊಂಡು ನಮ್ಮ ಜೊತೆ ಒಂದಷ್ಟು ಹೊತ್ತು ಇದ್ದು ಅವರ ವಿಚಾರವನ್ನು ಹಂಚಿಕೊಂಡು ತೆರಳುತ್ತಾ ಇದ್ದಾರೆ. ಅವರಿಗೆ ವಿಜಯಕುಮಾರ್ ರೈಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಮಾನ್ಯ ಸಂಜೀವ ಮಠಂದೂರು ಅವರು ನಮ್ಮ ಕಾರ್ಯಕ್ರಮದ ಸಂಚಾಲಕರು, ಭಾಳಷ್ಟು ಶ್ರಮವನ್ನು ತಗೊಂಡಿದ್ದಾರೆ ಸಂಜೀವಣ್ಣ. ನಾವೆಲ್ಲ ಅನುಭವದಲ್ಲಿ ಹಿಂದೆ ಇದ್ದರೂ ಕೂಡ ಅವರ ಅನುಭವ ನಮ್ಮ ಹಿಂದೆ ಇದ್ದು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಂಜೀವಣ್ಣನ ಅನುಭವ ಭಾಳಷ್ಟು ಇದೆ ಅಂತ ಹೇಳ್ತಾ ಸಂಜೀವಣ್ಣ ಈಗ ಕಿರಿಯ ಶಾಸಕಿಯನ್ನು ಇದೀಗ ಗೌರವಿಸ್ತಾ ಇದ್ದಾರೆ. ಇದೀಗ ನಮ್ಮನ್ನು ಒಂದಷ್ಟು ಜನ ಅಲ್ಲಿ ಇರುವ ರೈತರು ಬಂದಂಥ ಎಲ್ಲ ಆಹ್ವಾನಿತ ಬಂಧುಗಳು ಸಭಾಂಗಣದಲ್ಲಿ ಕೂತು ಸಹಕರಿಸಬೇಕು. ನಮ್ಮ ಸಂಘಟಕರಾದರು ಸುಕುಮಾರಣ್ಣ ಸ್ವಲ್ಪ ಅಲ್ಲಿ ಕೂತು ಸಹಕರಿಸಬೇಕು. ಸಂಘಟಕರು ಸಭಾಂಗಣದಲ್ಲಿ ಕೂತು ಸಹಕರಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟವರು ನಮ್ಮ ಪ್ರದೇಶ ಕೃಷಿಕ ಸಮಾಜದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಮಂಜುನಾಥ SR ಅವರು. ನಮ್ಮ ಜಿಲ್ಲಾ ಅಧ್ಯಕ್ಷರು ವಿಜಯಣ್ಣ ಉಲ್ಲೇಖ ಮಾಡಿದರು. ಭಾಳ ಸೌಮ್ಯ ಸ್ವಭಾವದ ವ್ಯಕ್ತಿ, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ವ್ಯಕ್ತಿ. ನಮ್ಮ ಜೊತೆ ನಿನ್ನೆಯೇ ಬಂದು ಅತಿಥಿಯಾಗಿ ಸೇರಿಕೊಂಡಿದ್ದಾರೆ, ವೇದಿಕೆಯಲ್ಲಿದ್ದಾರೆ. ಅವರು ಇದೀಗ ತಮ್ಮ ಮನದಾಳದ 2 ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕ್ಷಮಿಸಿ, ನಿಜವಾದಂಥ ಸನ್ಮಾನ ಸಲ್ಲಬೇಕಾಗಿರುವಂಥದ್ದು ಈ ವ್ಯಕ್ತಿಗೆ ಅಂತೇಳಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ರೈಗಳ ಆಶಯದ ಮಾತನ್ನು ಈಗ ಅವರು ಸಾಕಾರಗೊಳಿಸ್ತಾ ಇದ್ದಾರೆ. ಆಗ ಉಲ್ಲೇಖ ಮಾಡಿದರು, ನನ್ನ ಮನಸ್ಸು ತುಂಬಿ ಬಂತು ಅವರು ಒಪ್ಪಿಗೆ ಕೊಡುವಾಗ. ಅವರ ಮಂಡ್ಯ ಜಿಲ್ಲೆಯನ್ನು ಬಿಟ್ಟು, ಅವರು ಪ್ರತಿನಿಧಿಸ್ತಾ ಇರುವಂಥ ಮಂಡ್ಯ ಜಿಲ್ಲೆಯನ್ನು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಕೃಷಿ ಮೇಳವನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಬಹುಶಃ ನಮಗೆ ಅಲ್ಲಿನ ದೊಡ್ಡ ಮೊತ್ತದ ಸಹಾಯಧನವನ್ನು ಕೂಡ ಕೊಡುವಲ್ಲಿ ಅವರು ಸಹಕಾರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಬರುತ್ತದೆ. ಇದೀಗ ಮಂಜುನಾಥ ಗೌಡ SR ನಿಕಟಪೂರ್ವ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಆಡಳಿತ ಅಧ್ಯಕ್ಷರು, ಇದೀಗ ನಮ್ಮಿಂದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಮಂಜುನಾಥ ಗೌಡ SR ನಿಕಟಪೂರ್ವ ಅಧ್ಯಕ್ಷರು, ನಿಕಟಪೂರ್ವ ಆಡಳಿತ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ. ಸನ್ಮಾನ್ಯ ಮಂಜುನಾಥ ಗೌಡ SR ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. बोलो भारत माता की। ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸಂಜೀವ್ ಮಠಂದೂರ್ ಅವರೇ, ನಮ್ಮ ರಾಜ್ಯ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾಗಿರ್ತಕ್ಕಂಥ ನಗರದ ಮಹಾದೇವಪ್ಪನವರೇ, ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಜವಾಬ್ದಾರಿ ತಗೊಂಡು ಮಾಡಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯಕುಮಾರ್ ರೈ ಅವರೇ, ಶಿವಮೊಗ್ಗ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರೇ, ನಮ್ಮ ದಾವಣಗೆರೆ ನಮ್ಮ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಪಟೇಲ್ ಅವರೇ,
ಚಿಕ್ಕಸ್ವಾಮಣ್ಣ ಅವರೇ, ಚಾಮರಾಜನಗರ ಜಿಲ್ಲಾಧ್ಯಕ್ಷರು, ನಮ್ಮ ಹಾಸನ ಜಿಲ್ಲೆ ಪ್ರತಿನಿಧಿಸ್ತಾ ಇರತಕ್ಕಂಥ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ಶಿವೇಗೌಡ್ರೆ, ನಮ್ಮ ಚಾಮರಾಜನಗರ ಜಿಲ್ಲಾ ಪ್ರತಿನಿಧಿಸ್ತಾ ಇರತಕ್ಕಂಥ ನಮ್ಮ ರಾಜ್ಯ ನಿರ್ದೇಶಕರಾಗಿರ್ತಕ್ಕಂಥ ರಾಘವೇಂದ್ರ ನಾಯ್ಡು ಅವರೇ, ನಮ್ಮ ಚಂದ್ರಣ್ಣವರೇ, ನಮ್ಮ ಅಶೋಕ್ ಕುಮಾರ್ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕಣ್ಣವರೇ, ಈ ಒಂದು ಕಾರ್ಯಕ್ರಮ ಜೋಡೆತ್ತಿನ ಹಾಗೆ ಕೆಲಸ ಅಶೋಕಣ್ಣವ್ರ ಜೊತೆ ಕೈ ಜೋಡಿಸಿ ನಮ್ಮ ದಕ್ಷಿಣ ಕನ್ನಡ ಪ್ರತಿನಿಧಿಸ್ತಾ ಇರತಕ್ಕಂಥ ನಮಗೆ ಆತ್ಮೀಯರು ಆಗಿರ್ತಕ್ಕಂಥ ಪದ್ಮನಾಭ ರೈ ಅವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಇನ್ನೂ ಅನೇಕ ಗಣ್ಯರೇ, ಒಂದು ಕಡೆ ಮೈಸೂರು ವಿಭಾಗ ಮಟ್ಟದ ಕಾರ್ಯಕ್ರಮ ಎಲ್ಲಿ ಯಶಸ್ವಿ ಆಗ್ತಿತ್ತೋ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡಿದಾಗ ನಿಜವಾಗ್ಲೂ ಯಶಸ್ವಿ ಕಾರ್ಯಕ್ರಮ ಮನಸ್ಸು ನನಗೂ ಎಲ್ಲ ಒಂದು ಕಡೆ ಬಂತು. ನಿನ್ನೆ ಸಂಜೆ ಬಂದಾಗ ತುಂಬ ಖುಷಿಯಾಯಿತು ನನಗೆ. ಇದೊಂದು ಕಾರ್ಯಕ್ರಮ ಇಲ್ಲಿ ಹಾಸನದಲ್ಲಿ ಕಡಿಮೆ ಜನ ಸ್ಟಾರ್ಟಿಂಗ್ ಇದ್ದರು, ಇವಾಗ ಕಡಿಮೆ ಇರ್ಬೋದು. ಆದರೆ ಸ್ಟಾಲ್ಗಳಿದೆಯಲ್ಲ, ಸ್ಟಾಲ್ಗಳ ಹತ್ರ ಜನಗಳಿದ್ದಾರೆ. ಈ ಒಂದು ಪ್ರಯೋಜನವನ್ನು ರೈತರು ನಿಜವಾಗ್ಲೂ ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಒಂದು ಕಡೆ ಕೃಷಿ ಸಮಾಜದ ಇತಿಹಾಸದಲ್ಲಿ ಒಂದು ವಿಭಾಗ ಮಟ್ಟದ ಕೃಷಿ ಮೇಳ 3 ದಿನದ ಕಾರ್ಯಕ್ರಮ ಏನಾದರೂ ಯಶಸ್ವಿಯಾಗಿ ಏನಾದರೂ ಆಗ್ತಾಯಿದ್ರೆ ನನ್ನ ಐಡಿಯಾ ಇದು ದಕ್ಷಿಣ ಕನ್ನಡ ಪುತ್ತೂರು ತಾಲೂಕಿನಲ್ಲಿ ಆಗ್ತಾಯಿದೆ ಅನ್ನೋ ಭಾವನೆ ನನಗಿದೆ. ಎಲ್ಲ ಒಂದು ಕಡೆ ನಾವು ಕೃಷಿ ಸಮಾಜದವರು ಬರೀ ನಾವು ಕುತ್ಕೊಂಡ್ವಿ, ಮೀಟಿಂಗ್ ಮಾಡಿದ್ವಿ, ಓದ್ವಿ ಅನ್ನೋದು ಒಂದೇ ನಮ್ಮ ಉದ್ದೇಶ ಅಲ್ಲ ಅನ್ನೋದನ್ನು ಇವತ್ತು ತೋರಿಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಕೃಷಿ ಸಮಾಜದ ಉದ್ದೇಶ ರೈತರ ಸಮಸ್ಯೆಯನ್ನು ಸರ್ಕಾರದ ಮಧ್ಯೆ ನಾವು ಏನು ಕೊಂಡಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಅದು ಸಾರ್ಥಕತೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಎಲ್ಲ ಒಂದು ಕಡೆ ನಮ್ಮದು ಉಪಸಮಿತಿನಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಕೃಷಿ ಅಭಿವೃದ್ಧಿ ಒಂದು ಉಪಸಮಿತಿ ಇದೆ ನಮ್ಮಲ್ಲಿ. ನಾವು ಬರೀ ಚರ್ಚೆ ಮಾಡ್ತಾ ಇದ್ದೀವಿ, ಏನಾದರೂ ಕಾರ್ಯಗಳನ್ನ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನ ಆಯೋಜನೆ ನಾವು ಮಾಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನೇ ಈ ವಿಷಯನ ಪ್ರಸ್ತಾಪ ಮಾಡಿದೆ. ಆ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಇಲ್ಲ ಇದು ತುಂಬ ಒಳ್ಳೆಯ ಸಲಹೆ, ವಿಭಾಗ ಮಟ್ಟದಲ್ಲಿ ಸ್ಟಾರ್ಟಿಂಗಿಂದ 4 ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 4 ವಿಭಾಗ ಇದೆ. 4 ವಿಭಾಗದಲ್ಲಿ ಒಂದೊಂದು ವಿಭಾಗದಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡೋಣ. ಆ ಕಾರ್ಯಕ್ರಮದ ನಂತರ ಆ ಯಶಸ್ಸು ಯಾವ ಥರ ಇರುತ್ತೆ ಮುಂದುವರಿಯೋಣ ಅಂಥೇಳಿ ಒಂದು ಸಲಹೆ ಕೊಟ್ಟೆ, ಅದನ್ನು ಅಕ್ಸೆಪ್ಟ್ ಮಾಡಿದ್ರು. ಅವತ್ತಿನ ಸಂದರ್ಭದಲ್ಲಿ ಮೊದಲು ಯಾರಾದರೂ ಲೆಟ್ರು ಕೊಟ್ಟರೆ, ಅವತ್ತು ನಾನು ಪ್ರಸ್ತಾಪ ಮಾಡಿದ ದಿನವೇ ಲೆಟ್ರು ಕೊಟ್ಟಂಥವ್ರು ನಮ್ಮ ಜಿಲ್ಲಾಧ್ಯಕ್ಷರು, ನನಗೆ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ವಿಜಯ್ ಕುಮಾರ್ ರೈ ಅವರು. ಆ ಲೆಟ್ರು ಕೊಟ್ಟಂಥ ಒಂದು ಪರಿಣಾಮ ಇವತ್ತು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಆಗಿದೆ. ನಿಜವಾಗ್ಲೂ ನನಗೆಲ್ಲೋ ಸಂತೋಷ ಇದೆ. ಆ ಕಾರ್ಯಕ್ರಮ ಮೈಸೂರು ವಿಭಾಗ ಮಟ್ಟದ್ದು ಯಾವುದೋ ನಮ್ಮ ಬೇರೆ ವಿಭಾಗ ಮಟ್ಟದ್ದು ಬೇರೆ ಜಿಲ್ಲೆನಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ಈ ಕಡೆ ಕೃಷಿ ಮೇಳಗಳೇ ಕಡಿಮೆ ಅಂತ ನಾನು ಕೇಳ್ಪಟ್ಟೆ. ಅದರಲ್ಲೂ ಯಶಸ್ವಿಯಾಗಿ ಅವರು ಶ್ರಮ ವಹಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ, ಆ ರೂವಾರಿಗಳಿರ್ತಾರಲ್ಲ ಅದರಲ್ಲಿ ಎಫರ್ಟ್ ಇಲ್ದಲೇ ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಜಿ ಶಾಸಕರು ಸಹ ಇದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅಂತಲೂ ಅದೆಲ್ಲ ಹೇಳಿದ್ರು. ಆಮೇಲೆ ನಮ್ಮ ಕೃಷಿ ಸಚಿವರು ತುಂಬ ರೈತರ ಬಗ್ಗೆ ಕಾಳಜಿ ಉಳ್ಳಂಥವರು. ಇಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ನಮ್ಮ ಪದ್ಮಣ್ಣ ಆಗ್ಬೋದು, ಅಶೋಕಣ್ಣ ಆಗ್ಬೋದು ಹೋಗಿ ಕೇಳ್ಕೊಂಡಾಗ ಅಲ್ಲಿಂದ ಅವ್ರಿಗೆ ಬೇರೆ ಪ್ರೋಗ್ರಾಮ್ಗಳು ಫಿಕ್ಸ್ ಆಗಿದ್ರು ಸಹ ಅದನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಗಮಿಸಿದ್ದಾರೆ. ಅವ್ರಿಗೂ ಎಲ್ಲ ಒಂದು ಕಡೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು ತುಂಬ ಪ್ರೀತಿ ತುಂಬಾ ನಾನು ಹಿಂದೆ ಬಂಟ್ವಾಳಕ್ಕೆ ಬಂದಿದ್ದೆ, ಬಂಟ್ವಾಳ ಕಟ್ಟಡ ಉದ್ಘಾಟನೆ ಬಂದಾಗಲೂ ಸಹ ತುಂಬ ಪ್ರೀತಿಯಿಂದ ಕಂಡಿದ್ದೀರಾ. ಈಗ ಮತ್ತೆ ಈ ಕೃಷಿ ಮೇಳಕ್ಕೆ ಬಂದಾಗಲೂ ತುಂಬ ಪ್ರೀತಿಯಿಂದ ಕಂಡಿದ್ದೀರಾ. ನಮಗೆ ಒಂದು ಉದ್ದೇಶ, ನಮ್ಮ ಕನಸಿದ್ದದ್ದು ಎಲ್ಲ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಕೃಷಿ ಸಮಾಜ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಒಂದೇ ನನ್ನ ಆಶಯ ಇದ್ದದ್ದು. ಅದರಂತೆ ಕೆಲಸಗಳು ನಡೀತಾ ಇದೆ. ಈಗ ಬಂದಿರತಕ್ಕಂಥ ಆಡಳಿತಾಧ್ಯಕ್ಷರು ಸಹ ಅವರು ತುಂಬ ಅನುಭವಿಗಳು ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದಂಥ ಸನ್ಮಾನ್ಯ ಮಂಜುನಾಥ ಗೌಡ SR, ನಿಕಟಪೂರ್ವ ಆಡಳಿತಾಧ್ಯಕ್ಷರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ, ತಮಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂಥ ಉನ್ನತ ಜವಾಬ್ದಾರಿಗಳು ನಿಮಗೆ ಒಲಿದು ಬರಲಿ, ಅದನ್ನು ನಿರ್ವಹಿಸುವಂಥ ಶಕ್ತಿ ಚೈತನ್ಯವನ್ನು ಮಹತೋಬರ ಮಾಲಿಂಗೇಶ್ವರ ದೇವರು ಕರುಣಿಸಲಿ ಎನ್ನುವಂಥ ಪ್ರಾಂಜಲ ಮನಸ್ಸಿನ ಪ್ರಾರ್ಥನೆಯೊಂದಿಗೆ ತಮಗೆ ಶುಭಾಶಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಭಾಳಷ್ಟು ಜನ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಕೆಲವರನ್ನಂತಾದರೂ ಗುರುತಿಸಬೇಕು ಅನ್ನುವಂಥದ್ದು ನಮ್ಮ ಜಿಲ್ಲೆಯ ಅಧ್ಯಕ್ಷರ ಆಶಯ. ಜಾನುವಾರು ಪ್ರದರ್ಶನದ ಜೊತೆಗೆ ಕಂಬಳದ ಕೋಣಗಳ ಪ್ರದರ್ಶನದ ನೋಡುವಂಥ ಅವಕಾಶ ಇದೆ. ಕಂಬಳದ ಕೋಣವನ್ನು ತರುವಂಥದ್ದು ಹೆಚ್ಚಿನವರು ಇಂಥ ಪ್ರದರ್ಶನಕ್ಕೆ ತರಲಿಕ್ಕೆ ಒಪ್ಪುವುದಿಲ್ಲ. ಯಾಕೆಂತ ಕೇಳಿದರೆ ಕಂಬಳದ ಕೋಣಗಳಿಗೆ ಆ ರೀತಿಯಾದಂಥ ವ್ಯವಸ್ಥೆಗಳು ಬೇಕು, ಅದು ಓಟದ ಕೋಣಗಳು. ಆದರೂ ಕೂಡ ಕೃಷಿಕ ಸಮಾಜದ ಮತ್ತು ಕೃಷಿಕರ ಮೇಲಿನ ಪ್ರೀತಿಯಿಂದ ಅವರಿಗೆ ಅದನ್ನು ಪ್ರದರ್ಶನಕ್ಕೆ ತೋರಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಕಂಬಳದ ಕೋಣದ ಮಾಲೀಕರಾಗಿರುವಂಥ ಬಾಳಪ್ಪ ಪೂಜಾರಿ ಬಾಲಾಯ ಅದನ್ನು ತಂದಿದ್ದಾರೆ. ಅವರು ಇಲ್ಲಿದ್ದಾರೆ, ದಯವಿಟ್ಟು ಒಮ್ಮೆ ಅವರು ವೇದಿಕೆಗೆ ಬರಬೇಕು. ನಮ್ಮಿಂದ ಒಂದು ಕಿರು ಶಾಲಿನ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಬಾಳಪ್ಪ ಪೂಜಾರಿ ಬಾಲಯ್ಯ ಕಂಬಳದ ಕೋಣಗಳ ಪ್ರದರ್ಶನಕ್ಕಾಗಿ ಅವರೇ ಅದನ್ನು ತಂದು ಇಲ್ಲಿ ಜಾನುವಾರು ಪ್ರದರ್ಶನದ ಬಳಿ ಅದನ್ನು ನಮಗಾಗಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂಥ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಅವರು ಶಾಲು ಮತ್ತು ಸ್ಮರಣಿಕೆಯ ಗೌರವವನ್ನು ಸ್ವೀಕಾರ ಮಾಡಬೇಕು. ನಮ್ಮ ಆಡಳಿತ ಅಧ್ಯಕ್ಷರು ಹಿರಿಯರು ಆದರಣೀಯರು ಆಗಿರುವಂಥ ನಗರದ ಮಹಾದೇವಪ್ಪ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಕಂಬಳದ ಓಟದಲ್ಲಿ ತಮಗೆ ತಮ್ಮ ಕೋಣಗಳಿಗೆ ಯಶಸ್ಸು ಮುಂದಿನ ದಿನಗಳಲ್ಲಿ ಲಭಿಸಲಿ ಎನ್ನುವಂಥ ಪ್ರಾರ್ಥನೆ ಹಾರೈಕೆಯನ್ನು ಮಾಡುತ್ತಾ ಮಹತೋಬರ ಮಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಎನ್ನುವಂಥ ಆಶಯವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ನಮ್ಮ ಜೊತೆ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶುಭಾಶಯವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಂಡಿದ್ದೆವು. ಈಗ ಬರುತ್ತೇನೆ ಅಂತ ತಿಳಿದಿದ್ದಾರೆ, ಬರಬಹುದು ಎನ್ನುವಂಥ ನಿರೀಕ್ಷೆಯ ಜೊತೆಗೆ ಇನ್ನೊಂದು ಸಂಸ್ಥೆ ನಮ್ಮ ಜೊತೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿರುವಂಥದ್ದು ಪೂಜ್ಯ ಕಾವಂದರು ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅವರತ್ತ ನಾವು ಭೇಟಿಯಾದಾಗ ಸಂಪೂರ್ಣ ಸಹಕಾರವನ್ನು ನೀಡಿ ನಮಗೆ ಅವರು ಏನು ನಿಗದಿಪಡಿ ನಾವು ನಿರೀಕ್ಷೆಗಿಂತಲೂ ಹೆಚ್ಚಿನ ಸಹಕಾರದ ಮೊತ್ತವನ್ನು ನಮಗೆ ಈಗಾಗಲೇ ಜಮಾ ಮಾಡಿದ್ದಾರೆ ಮತ್ತು ಅತ್ಯುತ್ತಮ ಸುಂದರವಾದ ಸ್ಟಾಲನ್ನು ಕೂಡ ಇಲ್ಲಿ ಎದುರು ನೋಡ್ಬೋದು, ಅದನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರ ಧರ್ಮಸ್ಥಳ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಮೂಲಕವಾಗಿ ಧರ್ಮಸ್ಥಳ ಯೋಜನೆಯ ಮೂಲಕವಾಗಿ ಸೂಚನೆಯನ್ನು ಕೊಟ್ಟು ದಿನಕ್ಕೆ 2-3 ತಾಲೂಕಿನ ಎಲ್ಲ ಬಂಧುಗಳು ಇದಕ್ಕೆ ಬರುವ ಹಾಗೆ ವಾಹನದ ಅವರಿಗೆ ಕೃಷಿ ಅಧ್ಯಯನ ಪ್ರವಾಸದ ಫಂಡನ್ನು ಕೂಡ ಅದಕ್ಕೆ ಡೈವರ್ಟ್ ಮಾಡಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲ ಜವಾಬ್ದಾರಿಯನ್ನು ತಗೊಂಡವರು ಬಾಬು ನಾಯ್ಕರು ವೇದಿಕೆಯಲ್ಲಿ ಇದ್ದರು. ಇದೀಗ ನಮ್ಮ ಜೊತೆ ವೇದಿಕೆಯಲ್ಲಿರುವರು ಸನ್ಮಾನ್ಯ ಮನೋಜ್ ಮಿನೇಜಸ್ ಅವರು, ಪ್ರಾದೇಶಿಕ ನಿರ್ದೇಶಕರು, ಕೃಷಿ ವಿಭಾಗ, ಕೇಂದ್ರ ಕಚೇರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, BC ಟ್ರಸ್ಟ್ ಧರ್ಮಸ್ಥಳ. ಅವರು 2 ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಆ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ಳುತ್ತಾ, ಇಲ್ಲಿ ಇರುವಂತಹ ಎಲ್ಲ ನನ್ನ ಆತ್ಮೀಯ ಹಾಗೂ ಗೌರವಾನ್ವಿತ ರೈತ ಬಾಂಧವರೇ, ಒಂದೇ ಸೂರಿನ ಅಡಿಯಲ್ಲಿ ರೈತರಿಗೆ ಬೇಕಾಗುವಂತಹ ಅಂದರೆ ಉಳುಮೆಯಿಂದ ಮೊದಲುಗೊಂಡು ಮಾರುಕಟ್ಟೆವರೆಗೆ ಬೇಕಾಗುವಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ದೊಡ್ಡ ಪ್ರಯತ್ನವನ್ನು ಇವತ್ತು ಜಿಲ್ಲಾ ಕೃಷಿಕ ಸಮಾಜ ಮಾಡಿದೆ. ಈ ಮೂಲಕ ಎಲ್ಲ ರೈತಾಪಿ ಬಂಧುಗಳು ಇಲ್ಲಿ ಬಂದು ಅವರಿಗೆ ಅಗತ್ಯ ಇರುವಂತಹ ಸವಾಲುಗಳನ್ನು, ಸಮಸ್ಯೆಗಳನ್ನು, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಇಲ್ಲಿ ಕಂಡುಕೊಂಡು ಹೋಗುವಂತಹ ಒಂದು ಸುಂದರ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದೆ. ನಾವು ಒಂದು ಕಳೆದ 2002ನೇ ಇಸ್ವಿಯಲ್ಲಿ ನಮ್ಮ ಪೂಜ್ಯರ ಒಂದು ಕನಸಿನ ಕೂಸು ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರಿಗೆ ಪಾದಾರ್ಪಣೆಗೊಂಡಿತು. ಆಗ ನಾನು ಇಲ್ಲಿ ಕೃಷಿ ಅಧಿಕಾರಿಯಾಗಿ 3 ವರ್ಷ ನಾನು ಕೆಲಸ ಮಾಡಿದ್ದೆ. ನಾನು ಅದರ ಹಿಂದೆ ಕೆಲ ಬಸ್ಸುಗಳಲ್ಲಿ ಬೋರ್ಡ್ ನೋಡ್ತಾ ಇದ್ದೆ, ಪುತ್ತೂರದ ಮುತ್ತುಗಳು ಅಂತ. ಅದು ಪುತ್ತೂರದ ಮುತ್ತುಗಳು ಬಸ್ಸಿನಲ್ಲಿ ಮಾತ್ರ ಅಲ್ಲ, ಇಲ್ಲಿ ಬಂದಾಗ ನಮಗೆ ಅದು ಗೊತ್ತಾಯಿತು, ಪುತ್ತೂರದ ಇಲ್ಲಿರುವಂಥ ಎಲ್ಲ ಮುತ್ತುಗಳೇ ಅಂತೇಳಿ. ಹಾಗಾಗಿ ಪೂಜ್ಯರು ಏನು ಕನಸಿತ್ತೋ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಅಷ್ಟೇ ವೇಗವಾಗಿ ಹರಡಲಿಕ್ಕೆ ನಮಗೆ ಸಹಕಾರಿಯಾಯಿತು. ಅದಕ್ಕೆಲ್ಲ ಕಾರಣ ನಮ್ಮ ಪುತ್ತೂರದ ಈ ಎಲ್ಲ ಮುತ್ತುಗಳು ಅಂತ ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇಲ್ಲಿ ನಾವು ಮಾಡುವಂಥ ಹೊಸ ಪ್ರಯೋಗಗಳು ಏನೇ ಇರಲಿ, ಇಲ್ಲಿ ಮಲ್ಲಿಗೆ ಕೃಷಿಯನ್ನು ಆರಂಭಿಸಿದ್ವಿ, ಎರೆಗೊಬ್ಬರ, ಹೈನುಗಾರಿಕೆ, ಭತ್ತ ನಾಟಿ ಯಂತ್ರಶ್ರೀ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಆರಂಭಿಸಿದ್ವಿ. ಆದರೆ ಯಾವುದೇ ಕಾರ್ಯಕ್ರಮವನ್ನು ನಾವಿಲ್ಲಿ ಪ್ರಾರಂಭಿಸಿದ್ರು ಕೂಡ ಅದು ಯಶಸ್ಸೇ ಸರಿ ಅಂತ ನಮಗೆ ಆಗ ಗೊತ್ತಾಗಿತ್ತು. ಏನೇ ಆರಂಭ ಮಾಡಿದ್ರು ಕೂಡ ನಮಗೆ ಅದಕ್ಕೆ ಯಶಸ್ಸು ಸಿಗ್ತಾ ಇತ್ತು. ಭಾಳ ಚೆನ್ನಾಗಿ ನಮಗೆ ರೈತರು ಸ್ಪಂದನೆಯನ್ನು ಕೊಡ್ತಾಯಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಇಲ್ಲಿ ಈ ಒಂದು ದೊಡ್ಡ ಮಟ್ಟದ ಕೃಷಿ ಮೇಳವನ್ನು ನಾನು ಖಂಡಿತವಾಗಿ ಇದನ್ನು ರಾಜ್ಯ ಮಟ್ಟದ ಕೃಷಿ ಮೇಳ ಅಂತೇಳಿ ನಾನು ಹೇಳಲಿಕ್ಕೆ ನಾನು
ಆಶೆ ಪಡ್ತೇನೆ. ಯಾಕೆ ಹೇಳಿದರೆ ಇಷ್ಟು ಒಂದು ಸುವ್ಯವಸ್ಥಿತವಾಗಿ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲರಿಗೂ ಮಾಹಿತಿ ಕೊಡುವಂತಹ ಪ್ರಯತ್ನ ಇಲ್ಲಿ ಆಗಿದೆ. ಬಹು ಮುಖ್ಯವಾಗಿ ಆಗ ನಮ್ಮ ಸಂಜೀವ್ ಸರ್ ಅವರು ನಮ್ಮ ಮನವಿಗಳನ್ನು ಕೊಟ್ಟರು ನಮ್ಮ ಮಾನ್ಯ ಸಚಿವರಿಗೆ. ಖಂಡಿತವಾಗಿ ಇದು ಒಂದು ಉಲ್ಲೇಖಾರ್ಹ ವಿಷಯ. ಯಾಕೆ ಅಂತ ಹೇಳಿದರೆ ಇಂತಹ ಕೃಷಿ ಮೇಳಗಳು ಆದ ಸಂದರ್ಭದಲ್ಲಿ ಕೇವಲ ಸ್ಟಾಲ್ಗಳನ್ನು ನೋಡಿ ಅಥವಾ ಏನೋ ಸಂಜೆ ಕಾರ್ಯಕ್ರಮ ನೋಡಿ ಊಟ ಮಾಡುವುದಕ್ಕೆ ಮಾತ್ರ ಸೀಮಿತ ಅಲ್ಲ. ಇಲ್ಲಿ ಆಗುವಂತಹ ಚಿಂತನ ಮಂತ್ರಗಳನ್ನು ಉಲ್ಲೇಖಿಸಿ ಅದು ಸರ್ಕಾರಕ್ಕೂ ಕೂಡ ಆ ಒಂದು ವಿಷಯಗಳು ಗೊತ್ತಾಗಬೇಕು, ಅಲ್ಲಿ ಕೂಡ ಅಲ್ಲಿ ಹೋಗಿ ಮುಟ್ಟಬೇಕು, ವಿಧಾನಸೌಧಕ್ಕೆ ಹೋಗಿ ಮುಟ್ಟಬೇಕು ಹೇಳುವಂಥದ್ದು ಕೂಡ ಈ ಕೃಷಿ ಮೇಳದ ಬಹುದೊಡ್ಡ ಭಾಗವಾಗಿರ್ತದೆ. ಹಾಗಾಗಿ ಅವರು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ ಮತ್ತು ನಾಳೆವರೆಗೆ ಕೆಲವು ಗೋಷ್ಠಿಗಳು ಇಲ್ಲಿ ಆಗಲಿಕ್ಕಿದೆ. ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇವತ್ತು ಆ ಗೋಷ್ಠಿಗಳಲ್ಲಿ ಗೇರು ಬೆಳೆಯ ಬಗ್ಗೆ ಒಂದು ಉಲ್ಲೇಖ ಇದೆ, ಕಾಫಿ ಬಗ್ಗೆ ಉಲ್ಲೇಖ ಇದೆ, ನಂತರ ತೋಟಗಾರಿಕೆಯಲ್ಲಿ ಜಲಾನಯನವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಹೇಳೋ ಬಗ್ಗೆ ಉಲ್ಲೇಖ ಇದೆ. ಈ 3 ವಿಷಯಗಳು ನಮ್ಮ ಒಂದು ಈ ಜಿಲ್ಲೆಗೆ ಬಹಳ ಪೂರಕವಾದದ್ದು. ಯಾಕೆ ಹೇಳಿದರೆ ಗೇರು ಬೆಳೆಯನ್ನು ರೈತರು ಇವತ್ತು ಬಹುತೇಕ ದೂರ ಮಾಡ್ತಾ ಇದ್ದಾರೆ. ಪೋಷಣೆ ಒಂದೆಡೆ ಆದರೆ ರಕ್ಷಣೆ ಇನ್ನೊಂದೆಡೆ ಸಮಸ್ಯೆ. ಹಾಗಾಗಿ ಈ ಗೇರು ಬೆಳೆ ಉಳಿಬೇಕಾದರೆ ಖಂಡಿತವಾಗಿ ನಾವು ಸಹಕಾರ ಕೊಡಲೇಬೇಕು. ಎರಡನೇದು ಕಾಫಿ. ಆಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದರು, MLA ಅವರು ಹೇಳಿದರು, ಎಲ್ಲ ಕಡೆ ಕೂಡ ಹಳದಿ ರೋಗ ಬರ್ತಾ ಇದೆ, ಚುಕ್ಕೆ ರೋಗ ಬರ್ತಾ ಇದೆ ಅಂತೇಳಿ. ಕಾಫಿ ಇದಕ್ಕೊಂದು ಏನು ಒಂದು ಬೆಂಬಲ ಬೆಳೆಯಾಗಿ ಖಂಡಿತವಾಗಿ ಮೂಡಿ ಬರಬಹುದೇನೋ. ಯಾಕಂದರೆ ಹೋದ ತಿಂಗಳಲ್ಲಿ ಸುಳ್ಯದಲ್ಲಿ ಒಂದು ಕಾನ್ಫರೆನ್ಸ್ ಮಾಡಿದರು, ಕಾಫಿ ಬಗ್ಗೆ ಉಲ್ಲೇಖ ಮಾಡಿದರು. ಕಾಫಿಯನ್ನು ಹೇಗೆ ಇಲ್ಲಿ ಪರಿಚಯಿಸಬಹುದು ಕೂಡ ಈ ಬಗ್ಗೆ ಒಂದು ಚಿಂತನ ಮಂಥನಗಳು ಆಗಿದ್ದಾವೆ. ಜೊತೆಗೇನೆ ಜಲಾನಯನ ಕೂಡ ಅಷ್ಟೇ ಬಹಳ ಮುಖ್ಯವಾಗಿದೆ. ಎಲ್ಲರೂ ಕೈಗೊಟ್ಟಿದ್ದೆ ಆದರೆ, ಎಲ್ಲರೂ ಸಹಕಾರ ಕೊಟ್ಟಿದ್ದೆ ಆದರೆ ಈ ಜಲಾನಯನ ಕೂಡ ನಮಗೆ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಇಲ್ಲಿ ಈ ಒಂದು ವಿಭಾಗದಲ್ಲಿ ನಮಗೆ ಮಾಡಿಕೊಳ್ಳಿ ಖಂಡಿತವಾಗಿ ನಮಗೆ ಸಾಧ್ಯ ಆಗ್ತದೆ. ಜೊತೆಗೇನೆ ಈ ಎಲ್ಲ ಕೃಷಿ ತೋಟಗಾರಿಕೆ ಜೊತೆಗೇನೆ ಹೈನುಗಾರಿಕೆ ಕೂಡ ಇವತ್ತು ಬಹಳ ಪೂರಕವಾಗಿದೆ. ನಾವು ಹೋದ ತಿಂಗಳಲ್ಲಿ ಡಿಸೆಂಬರ್ 20ನೇ ತಾರೀಕು ನಮ್ಮ ಉಪ್ಪಿನಂಗಡಿ ಸಮೀಪ KMFನವರು ಹೆಣ್ಣು ಕರುಗಳ ಪ್ರದರ್ಶನ ಅಂತೇಳಿ ಮಾಡಿದರು. ರೈತರಿಗೆ ಬಹಳ ಮುಖ್ಯ ಇವತ್ತು ಈ ಹೆಣ್ಣು ಕರುಗಳ ಒಂದು ಜನ್ಮ, ಅವುಗಳನ್ನು ಸಾಕಣೆ ಮಾಡುವಂತಹದ್ದು, ಅವುಗಳನ್ನು ವೃದ್ಧನೆ ಮಾಡುವಂತಹದ್ದು. ಇದು ಕೂಡ ಈ ಒಂದು ನೆಲೆಯಲ್ಲಿ ಚಿಂತನ ಮಂಥನಗಳು ಆಗಬೇಕು ಅಂತೇಳಿ ನಾನು ಬಯಸ್ತೇನೆ. ಜೊತೆಗೇನೆ ಈ ಒಂದು ದೊಡ್ಡ ಮಟ್ಟದ ಒಂದು ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜಿಸಿ ನಾನು ಆಗಲೇ ಹೇಳಿದ ಹಾಗೆ ಉಳುಮೆಯಿಂದ ಮೊದಲುಗೊಂಡು ಮಾರುಕಟ್ಟೆಯವರಿಗೆ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಒಂದೇ ಸೂರಿನಡಿಯಲ್ಲಿ ಮಾಡಲು ಪ್ರಯತ್ನ ಮಾಡಿದಂತಹ ಜಿಲ್ಲಾ ಕೃಷಿಕ ಸಮಾಜಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಖಂಡಿತವಾಗಿ ನಾವಲ್ಲಿ ಸ್ಟಾಲ್ಗಳಲ್ಲಿ ನೋಡ್ಬೋದು, ಸ್ವಸಹಾಯ ಸಂಘದ ತುಂಬ ಸದಸ್ಯರು ಅವರ ಉತ್ಪನ್ನಗಳನ್ನು ಮಾರುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಖಂಡಿತವಾಗಿ ಈ ಸ್ವಸಹಾಯ ಸಂಘಗಳಿಗೆ ಕೂಡ ನಾವು ಮಾರುಕಟ್ಟೆ ಕಲ್ಪಿಸಲಿಕ್ಕೆ ಇನ್ನಷ್ಟು ಅವಕಾಶಗಳನ್ನು ಕೊಡ್ಬೋದು ಅಂತೇಳಿ ಖಂಡಿತವಾಗಿ ನಾನು ಭಾವಿಸಿಕೊಂಡು ಈ ಒಂದು ಅವಕಾಶ ಕೊಟ್ಟಕ್ಕಾಗಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ನಾನು ಆ ಜಿಲ್ಲಾ ಕೃಷಿ ಸಮಾಜಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಅವಕಾಶಕ್ಕೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಹರಿ ಓಂ. ಪುತ್ತೂರಿನ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ, ಪುತ್ತೂರಿನ ಜನರ ಬಗ್ಗೆ ಅತ್ಯಂತ ಪ್ರೀತಿಯ ಅಭಿಮಾನದ ಮಾತುಗಳನ್ನು ಆಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆ ಒಂದು ಎಲ್ಲ ಸಹಕಾರದ ಅಭಯವನ್ನು ನೀಡಿದಂಥ ಸನ್ಮಾನ್ಯ ಮನೋಜ್ ಮಿನಿಜೆಸ್ ಅವರು, ಪ್ರಾದೇಶಿಕ ನಿರ್ದೇಶಕರು ಕೃಷಿ ವಿಭಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ತಮಗೆ ಮತ್ತು ತಮ್ಮ ಮೂಲಕವಾಗಿ ಇಡೀ ತಂಡಕ್ಕೆ ಸುಮಾರು ದಿನದಿಂದ ಅವರ ತಂಡದವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಬಾಲಕೃಷ್ಣನ ಇರ್ಬೋದು, ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರು ಕೂಡ ನಮ್ಮ ಜೊತೆ ಸಹಯೋಗದಲ್ಲಿದ್ದಾರೆ. ಅವರು ಪಂಜುಗುಡ್ಡೆ ಈಶ್ವರ ಭಟ್ರು ಮಾತಾಡಬೇಕು ಅಂತೇಳಿ ಹೇಳಿದಾಗ ಹೋಗಿ ಬರ್ತೇನೆ ಅಂತ ಹೇಳಿದರು. ಈಗ ಪುನಃ ಫೋನ್ ಮಾಡಿದೆ. ಆಗ ಅವರು ಹೇಳಿದರು, ದಾಲ ಪೊಡಿ ಹೊಡ್ಚಿ ಎನ್ನ ಪೂರ್ತಿ ಸಹಕಾರವನ್ನು ಏನು ಮಸ್ತ್ ಜನ ಒಣಸುಗುಳ್ಳಿ ರಕ್ಲ ವ್ಯವಸ್ಥೆ ಮಲ್ಪ ಏನು ಆ ಮೂಲಕ ಸಹಕಾರ ಕೊರಪೆ ಅಂತ ಅವರು ಹೇಳಿದ್ದಾರೆ. ಅವರ ಆ ಒಂದು ವಿಶೇಷವಾದ ಬದ್ಧತೆಯ ಸಹಕಾರಕ್ಕಾಗಿ ಕೂಡ ಅವರ ಮೂಲಕವಾಗಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮತ್ತು ದೇವಸ್ಥಾನದ ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾದಂಥ ಅಭಿವಂದನೆಯನ್ನು ಸಲ್ಲಿಸ್ತೇವೆ. ಸುದ್ದಿ ಮಾಹಿತಿ ಟ್ರಸ್ಟ್ ಅರಿವು ಕೇಂದ್ರದವರು ಕೂಡ ಸಹಯೋಗ ಇದ್ದಾರೆ. ಅವರು ಏನಾದರೂ ನಮಿತಾ ಅವರು ವೇದಿಕೆಯಲ್ಲಿದ್ದಾರೆ, ಅವರ ಪ್ರತಿನಿಧಿಯಾಗಿ ಶಿವಾನಂದ್ ಅವರು ಬರಲಿಲ್ಲ, ಬೆಂಗಳೂರಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾರೆ, ನಾಳಿದ್ದು ಜೋಡಿಸ್ಕೊಳ್ತಾರೆ. ಅವರು ಏನಾದರೂ ವಿಚಾರವನ್ನು ಹಂಚಿಕೊಳ್ತಾರೆ ಅಂತ ಕೇಳುವಾಗ ನಮಿತಾ ಹೇಳಿದರು, ಇಲ್ಲ ನಮ್ಮದು ಪೂರ್ತಿ ಸಹಕಾರ ಇದೆ, ನಮ್ಮ ಶುಭಾಶಯವನ್ನು ನೀವೇ ತಿಳಿಸಿಬಿಡಿ, ಮುಂದಿನ ದಿನಗಳಲ್ಲಿ ಡಾಕ್ಟರ್ UP ಶಿವಾನಂದ್ ಅವರು ಮಾತಾಡುತ್ತಾರೆ, ವೇದಿಕೆಯಲ್ಲಿ ಮಾತಾಡಬಹುದು ಅಂತ ಹೇಳ್ತಾ ಅವರ ಸಹಕಾರಕ್ಕಾಗಿ ಅವರು ಕೂಡ ಬಹಳಷ್ಟು ವಿಶೇಷವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದ. ಭರತ್ರಾಜ್ ಅವರು ಮಾತಾಡಲಿಕ್ಕೆ ನಾವು ಕರೆದಾಗ ಅವರು ಸ್ಟಾಲಲ್ಲಿ ಇದ್ದಾರೆ. ನಮ್ಮ ರೈತ ಕುಡ್ಲ ಪ್ರತಿಷ್ಠಾನ ಸುಹಾಸ್ ಮರಿಕೆ ಅವರು ಸ್ಟಾಲ್ನ ವ್ಯವಸ್ಥೆಯಲ್ಲಿ ಇದ್ದಾರೆ. ಅವರಿಗೆ ಕೂಡ ವಿಶೇಷವಾದ ಧನ್ಯವಾದ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೀಗ ಸಚಿವರು ಶಾಸಕರೆಲ್ಲ ತೆರಳಿದ ಬಳಿಕ ಯಾರು ಈ ಸಭೆಗೆ ಗುರಿಕಾರರು ಅಂತ ಕೇಳಿದರೆ, ಸರ್ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಅದು ನಮಗೆ ನಗರದ ಮಹಾದೇವನೇ ಗುರಿಕಾರ. ನಮಗೆ ಇಡೀ ನಗರದ ಮಹಾದೇವ ಗುರಿಕಾರ ಮೇಲೆ ವಹಿಸಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಗರದ ಮಹಾದೇವಪ್ಪ. ಅವರು ಮಾತಾಡೋದಕ್ಕಿಂತ ಮುಂಚೆ ಮಹಾದೇವನಿಗೆ ಒಂದು ನಮ್ಮ ಕಿರು ಕಾಣಿಕೆ, ಸನ್ಮಾನದ ಕಿರು ಕಾಣಿಕೆಯನ್ನು ಕೊಟ್ಟು ಆಮೇಲೆ ಅವರು ಮಾತಾಡಿಸಬೇಕು ಅಂತೇಳಿ ನಮ್ಮ ಆಶಯ. ಹಾಗಾಗಿ ಕಿರು ಗೌರವವನ್ನು ಸ್ವೀಕರಿಸಬೇಕು. ಇತ್ತೀಚೆಗೆ ತಾನೇ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತ ಅಧ್ಯಕ್ಷರಾಗಿ ನಿಯೋಜನೆಗೊಂಡವರು, ಹಿರಿಯರು, ಆದರಣೀಯರು. ಅವರು ಕೂಡ ಸಾಮಾನ್ಯರೇನಲ್ಲ,
ಘಟಾನುಘಟಿಯ ಮುಂದೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ತೀವ್ರವಾದಂಥ ಪೈಪೋಟಿಯನ್ನು ಕೊಟ್ಟಂಥ ಒಬ್ಬ ಜನನಾಯಕ ಇದೀಗ ನಮ್ಮಿಂದ ಅಭಿಮಾನದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಗರದ ಮಹಾದೇವನಿಗೆ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜಾತ್ರಾ ಗದ್ದೆಯಲ್ಲಿ ಅವರ ಸನ್ನಿಧಿಯಲ್ಲಿ ಗೌರವದ ಸನ್ಮಾನ, ಅಭಿಮಾನದ ಅಭಿನಂದನೆ. ಪುತ್ತೂರಿನ ಒಡೆಯ ಮಹಾದೇವ ಮಹಾಲಿಂಗೇಶ್ವರನ ಈ ಸನ್ನಿಧಿಯಲ್ಲಿ ನಗರದ ಮಹಾದೇವ ಅವರಿಗೆ ಆಶೀರ್ವಾದ ಪೂರ್ವಕವಾದಂಥ ಗೌರವಾರ್ಪಣೆ ಈ ವೇದಿಕೆಯಲ್ಲಿ ನಡೆದಿದೆ. ಇದೀಗ ಸನ್ಮಾನ್ಯ ನಗರದ ಮಹಾದೇವಪ್ಪ ಅವರು ಅತಿಥಿ ನೆಲೆಯಲ್ಲಿ ಮತ್ತು ಸಭಾಧ್ಯಕ್ಷರ ನೆಲೆಯಲ್ಲಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಹಾಗೂ ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಜಿಲ್ಲೆ ಜೊತೆಗೂಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ BC ಟ್ರಸ್ಟ್ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಹಾಗೂ ಸುದ್ದಿ ಅರಿವು ಕೇಂದ್ರ, ರೈತ ಕುಡ್ಲ ಪ್ರತಿಷ್ಠಾನ ಪುತ್ತೂರು ಇವರ ಸಹಯೋಗದಿಂದ ಇವತ್ತು ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಇವತ್ತು ಪುತ್ತೂರಿನಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಶೋಕ್ ಕುಮಾರ್ ಶಾಸಕರಾದಂಥ ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಇದೀಗ ತಾನೇ ನಿರ್ಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಕೃಷಿ ಸಚಿವರು ಗೆಳೆಯರು ಆಗಿರ್ತಕ್ಕಂಥ ಕೃಷಿ ಸಚಿವರಾದಂಥ ಹೇಳ್ತೀನಿ ಒಂದು ನಿಮಿಷ, ಚಲುವರಾಯ ಸ್ವಾಮಿಯವರೇ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥ ಶಾಸಕರಾದಂಥ ಭಗೀರಥಿ ಮರಳ್ಳೆ ಅವರೇ, ವಿಶೇಷವಾಗಿ ಸಂಜೀವ್ರವರೇ, ಮಾಜಿ ಶಾಸಕರಾದಂಥ ಸಂಜೀವ್ರವರೇ, ವಿಶೇಷವಾಗಿ ವಿಭಾಗ ಮಟ್ಟದ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಧೈರ್ಯ ತುಂಬಿದಂಥ ಗೆಳೆಯರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರೆ, ಶಿವಮೊಗ್ಗ ಕೃಷಿ ಸಮಾಜದ ಅಧ್ಯಕ್ಷರಾದ ನಾಗರಾಜರವರೇ, ಮೈಸೂರು ವಿಭಾಗ ಮಟ್ಟ ಅಂತಂದು ಹೇಳಿದರೆ 7 ತಾಲೂಕುಗಳ 7 ಜಿಲ್ಲೆಗಳು ಬರ್ತದೆ. 7 ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಚಿಕ್ಕಸ್ವಾಮಿ ಅವರೇ, ನಾಯ್ಡು ಅವರೇ, ಅಶೋಕ್ ಅವರೇ, ದಾವಣಗೆರೆ ಕೃಷಿ ಸಮಾಜದ ಅಧ್ಯಕ್ಷರಾದ ಪಾಟೀಲ್ರವರೇ, ವಿಶೇಷವಾಗಿ ಶಿವಮೊಗ್ಗ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಚಂದ್ರಣ್ಣವರೇ, ಈ ಜೊತೆಗೆ ಏನು ನನ್ನ ಗೆಳೆಯ ಹೋರಾಟಗಾರರಾದಂಥ ನಮ್ಮ ಪದ್ಮನಾಭರವರೇ, ಮತ್ತೊಬ್ಬರು ಇದೆಲ್ಲಕ್ಕೂ ರೂವಾರಿಯಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಗೆಳೆಯರಾಗಿರ್ತಕ್ಕಂಥ ವಿಜಯಕುಮಾರ್ರವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಶಿವೇಗೌಡ್ರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಇದೀಗ ತಾನೇ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಸಮಾಜಕ್ಕೆ ಮೊದಲನೇದಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದು ಹೇಳಿದರೆ ರೈತರು ಇಲ್ಲದೇ ಇರೋ ಜಿಲ್ಲೆ ಅಂತ ತಿಳಿದಿದ್ದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಹೆಚ್ಚು ಜನ ರೈತರಿದ್ದಾರೆ, ರೈತರು ಕೆಲಸ ಮಾಡ್ತಾ ಇದ್ದಾರೆ, ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾರೆ ಅನ್ನೋದು ಅರ್ಥ ಆಯಿತು. ನಾನು ಮಂತ್ರಿಗಳನ್ನು ಕಂಡಾಗ ಹೇಳಿದೆ, ಪುತ್ತೂರಿಗೆ ನೀವು ಬರಬೇಕು ಅಂತ ಕೇಳಿದಾಗ ಅವ್ರಿಗೆ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರು ಕೃಷಿಯಿಂದ ವಿಮುಖ ಆಗುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಮ್ಮೇಳನವನ್ನು, ವಿಭಾಗ ಮಟ್ಟದ ಸಮ್ಮೇಳನವನ್ನು ಒಪ್ಕೊಂಡು ಮಾಡೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಜಯಕುಮಾರ್ ಮತ್ತು ರಮಾನಾಥ್, ನಮ್ಮ ಪದ್ಮನಾಭ ರೈ ಸ್ನೇಹಿತರು. ಆದ್ದರಿಂದ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿದೆ. ಆಯಿತು ಅಂತ ಒಪ್ಕೊಂಡು ಬಂದರು. ಭಾಳ ಅದ್ಭುತವಾಗಿ ನಮ್ಮ ಕೃಷಿ ಸಚಿವರು ತುಂಬ ಚೆನ್ನಾಗಿ ನಿಮಗೆ ಮನದಟ್ಟ ಆಗುವ ಹಾಗೆ ಮಾತನಾಡಿದ್ದಾರೆ ಅಂತಂದು ನಾನು ತಿಳ್ಕೊಂಡಿದ್ದೇನೆ. ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕೃಷಿ ಸಚಿವರಾದಂಥ ಕೃಷಿ ಸಚಿವರು ಎಲ್ಲ ಸೇರಿ ಇವತ್ತು ಕೃಷಿಗೆ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕೆಲವು ವಿಶೇಷ ಅನುಭವ ಆಯಿತು. ಎಲ್ಲ ಕಡೆಗೂ ವಿಜ್ಞಾನಿಗಳು ಓದಿ MSc PhD ಮಾಡಿದಂಥವರು ವಿಜ್ಞಾನಿಗಳಾಗಿದ್ದರೆ ಇಲ್ಲಿ ರೈತರೇ ವಿಜ್ಞಾನಿಗಳು. ಇದು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಒಬ್ಬೊಬ್ಬ ರೈತರನ್ನು ಮಾತಾಡಿದಾಗ ಅವರ ಅನುಭವಗಳನ್ನು ನನ್ನ ಜೊತೆ ಹಂಚ್ಕೊಂಡ್ರು. ನಾವು ಸಹ ಎಲ್ಲೋ ಒಂದು ಕಡೆ ಹೇಳ್ತೀವಿ, ರೈತರ ಅನುಭವ ಕಟ್ಕೊಂಡು ವ್ಯವಸಾಯ ಮಾಡೋದ್ರ ಮೂಲಕ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ತೋರಿಸ್ಕೊಟ್ಟಿದ್ದಕ್ಕೆ ನಿಜವಾಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾವು ಬಂದಾಗೆಲ್ಲ ಒಂದು 10-20 ಸ್ಟಾಲ್ ಇರ್ತವೆ ಅಂತ ತಿಳಿದಿದ್ವಿ. ಇಲ್ಲಿ 100-200 ಸ್ಟಾಲ್ ಇದ್ದು ನೋಡಿದರೆ ಎಷ್ಟು ಜನರಲ್ಲಿ ಉತ್ಸಾಹ ಇದೆ ವ್ಯವಸಾಯದ ಬಗ್ಗೆ ಅನ್ನೋದನ್ನು ಕಾಣಿಸ್ತದೆ ಅಂತಂದು ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ 3 ಬೆಳೆ ಮುಖ್ಯವಾಗಿರ್ತಕ್ಕಂಥವು: ಅಡಿಕೆ, ಕಾಳುಮೆಣಸು, ಕೋಕೋ, ರಬ್ಬರ್, ಇತರೆ ಬೆಳೆಗಳು. ಇವತ್ತೇನಾಗಿದೆ ಅಂದರೆ ಬೆಳೆಗಳಿಗೆ ದೊಡ್ಡ ಅನಾಹುತ ಕಾಯ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅದರಲ್ಲೂ ವಿಶೇಷವಾಗಿ ಅಡಿಕೆಗೆ ಇವತ್ತು ಎಲೆ ಚುಕ್ಕಿ ರೋಗ ಬಂದು ಸಂಪೂರ್ಣ ನಾಶ ಆಗುವಂಥ ಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾನು ಶಿವಮೊಗ್ಗ ಜಿಲ್ಲೆಯವನು. ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಇಲ್ಲಿ ಅಶೋಕ್ ಇದ್ದಾರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ರೋಗ ಬಂದ ಮೇಲೆ ಅನೇಕ ತೋಟಗಳು ಹಾಳಾಗಿ ಹೋಗಿದೆ. ಇದಕ್ಕೆ ಪರಿಹಾರ ಕೊಡಿಸ್ಬೇಕು ಅನ್ನೋದು ಮಾತನ್ನು ಶಾಸಕರು ಮತ್ತು ಮಾಜಿ ಶಾಸಕರು ಒಟ್ಟಾಗಿ ನಮ್ಮ ಕೃಷಿ ಸಚಿವರಿಗೆ ಒತ್ತಾಯ ಮೂಲಕ ಹೇಳಿದ್ದಾರೆ. ಅದು ನಿಜವಾಗಲೂ ಸಂತೋಷ ಪಡುವಂಥ ವಿಚಾರ. ಅಡಿಕೆ ಬೆಳೆ ಭಾಳ ಜನ ತಿಳ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 10 ಗುಂಟೆ, 20 ಗುಂಟೆ, 1 ಎಕರೆ, 2 ಎಕರೆ ಸಣ್ಣ ಪುಟ್ಟ ರೈತರೇ ಹೆಚ್ಚು ಇರ್ತಕ್ಕಂಥ ಜಾಗ ಇದು. ಎಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ. ಈ ಅಡಿಕೆ ಬೆಳೆ ನಾಶ ಆದರೆ ಆರ್ಥಿಕ ಸ್ಥಿತಿ ಅತ್ಯಂತ ಅಧೋಗತಿಗೆ ಹೋಗುತ್ತೆ ರೈತರದು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತರೆ ಬೆಳೆಗಳನ್ನು ನಾನಾಗಲಿ ನಿಮ್ಮ ದಕ್ಷಿಣ ಕನ್ನಡವನ್ನು ನೆನೆಸ್ಕೊಳ್ಳೋದು ಒಂದು ಕಾರಣಕ್ಕೋಸ್ಕರ. ಒಂದು ಕಾಲದಲ್ಲಿ ಅಡಿಕೆ ಬೆಳೆ ಬಿದ್ದೋಗಿತ್ತು. 12,000 ರೂಪಾಯಿ ಇದ್ದಂಥದ್ದು 6-7 ಸಾವಿರಕ್ಕೆ ಇಳಿದೋಗಿತ್ತು. ಆಗ ಕೋಕೋವನ್ನು ಪರಿಚಯ ಮಾಡಿಸಿದವರು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನೋದು ಹೆಮ್ಮೆಯಿಂದ ಹೇಳ್ತೀನಿ. ನಾನೂ ಸಹ ಕಾಳುಮೆಣಸನ್ನು ಬೆಳಿತೀನಿ, ಅಡಿಕೆ ಬೆಳಿತೀನಿ ಮತ್ತು ಕೋಕೋ ಬೆಳಿತೀನಿ. ಆದ್ದರಿಂದ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಲ್ಲದರಲ್ಲೂ ಮುಂದು ಅನ್ನೋದನ್ನು ಹೆಮ್ಮೆಯಿಂದ ಹೇಳೋದಕ್ಕೆ, ಮೊದಲೆಲ್ಲ ಬರೀ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾತ್ರ ಮುಂದಿದ್ರಿ ಅಂತ ತಿಳ್ಕೊಂಡಿದ್ವಿ. ಆದರೆ ರೈತರ ಹಿತ ಕಾಪಾಡೋದಲ್ಲಿ ರಾಜ್ಯದಲ್ಲಿ ಮೊದಲನೆಯವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅದು ಹೆಮ್ಮೆ ಪಡೋಂಥ ವಿಚಾರ ಅನ್ನೋವನ್ನು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಇವತ್ತು ಏನು ನಮ್ಮ ಕೃಷಿ ಮೇಳಗಳು, ಈಗ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಏನಾಗ್ತಾ ಇದೆ ಅಂದರೆ ನಮ್ಮ ಕೃಷಿ ಸಮಾಜ ಸೀಮಿತವಾಗಿತ್ತು. ಈಗ ಮಂಜುನಾಥ್ ಗೌಡರೆಲ್ಲ ವಿವರವಾಗಿ ಹೇಳಿದ್ದಾರೆ. ನಾವು ಕೃಷಿ ಸಮಾಜವನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಭದ್ರವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಇವತ್ತೇನು ನಾವು ಇಲ್ಲಿ ಬಂದಿದ್ದಕ್ಕೆ ನನಗೆ ಅತ್ಯಂತ ಸಂತೋಷ ಆಗಿದೆ. ಭಾಳ ಜನ ನನ್ನ ಹಳೆ ಸ್ನೇಹಿತರು, ಯಾಕೆಂದರೆ ನಾನು ರಾಜಕೀಯದಲ್ಲಿ ಬಂದವನು ಭಾಳ ವರ್ಷಗಳ ಕಾಲ.
ಈಗ ಸ್ವಲ್ಪ ಕಡಿಮೆ ಆಗಿತ್ತು. ಈಗ ವ್ಯವಸಾಯದ ಕಡೆ ಮುಖ ಆಗಿದ್ದೇನೆ ನಾನು. ಆದರೂ ಸಹ ಹಳೆ ನೆನಪುಗಳನ್ನು ಹೇಳೋದಕ್ಕೆ ಹೇಳಿದ್ದಕ್ಕೆ ನನಗೆ ನೆನಪಾಗುತ್ತೆ. ನನ್ನನ್ನು ರಾಜಕೀಯಕ್ಕೆ ತಂದವರು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯ ಮುಖಂಡರುಗಳು. ಆದ್ದರಿಂದ ದೊಡ್ಡ ದೊಡ್ಡವ್ರ ವಿರುದ್ಧ ಎಲೆಕ್ಷನ್ ಮಾಡೋದಕ್ಕೆ ಆಯಿತು. ಅದು ಎಲೆಕ್ಷನಲ್ಲಿ ಸೋತೆ. ಅದೇನೇ ಇರ್ಬೋದು, ಕೃಷಿ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಿ ಕೆಲಸ ಮಾಡೋಣ. ಅದರಲ್ಲೂ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಮೇಳಗಳನ್ನು ಮಾಡಿ ಎದ್ದು ಹೋಗ್ತಾ ಇರ್ತೀವಿ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಏನಪ್ಪ ಅಂತಂದು ಹೇಳಿದರೆ 3 ದಿವಸ ಕೃಷಿ ಮೇಳವನ್ನು ಅರೇಂಜ್ ಮಾಡಿದ್ದೀರಿ. ರೈತರು ಬರೋದಕ್ಕೆ ನೋಡೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೃಷಿ ಗೋಷ್ಠಿಗಳನ್ನು ಏರ್ಪಡಿಸಿದಿರಿ. ಕೃಷಿಗೆ ಗೋಷ್ಠಿಗಳನ್ನು ನಾವು ಏರ್ಪಡಿಸಿದ್ರೆ ವಿಜ್ಞಾನಿಗಳು ಕರೆಸಿ ಕೃಷಿ ಗೋಷ್ಠಿಗಳನ್ನು ಏರ್ಪಡಿಸ್ತೀವಿ. ಆದರೆ ಇಲ್ಲಿ ಹಾಗಾಗಿಲ್ಲ. ಇಲ್ಲಿ ಯಾರನ್ನ ಕರೆದು ಕೃಷಿ ಗೋಷ್ಠಿಗಳನ್ನು ಏರ್ಪಡಿಸ್ತಾ ಇದ್ದೀರಿ ಅಂದರೆ ನಮ್ಮ ರೈತ ವಿಜ್ಞಾನಿಗಳನ್ನು ಕರೆದು ಕೃಷಿ ಗೋಷ್ಠಿಗಳನ್ನು ಏರ್ಪಡಿಸ್ತಾ ಇದ್ದೀರಿ. ಸರಿಯಾದ ಮಾಹಿತಿ ಸಿಗಬೇಕಾದ್ರೆ ಕೃಷಿ ಗೋಷ್ಠಿಯಲ್ಲಿ ರೈತರು ಏನು ಪ್ರಗತಿಪರ ರೈತರು ಅವರು ಮಾತಾಡಿದರೆ ಮಾತ್ರ ಅದಕ್ಕೆ ಶಕ್ತಿ ಬರುತ್ತೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ತಾನೇ ಭಾಳ ಸಂತೋಷ ಪಡುವಂಥ ವಿಚಾರ, ನಾವು ಬರೇ ಕೃಷಿಕರನ್ನು ಮಾತ್ರ ಸನ್ಮಾನ ಮಾಡ್ತಿದ್ವಿ ಬೇರೆ ಕಡೆ. ನಿಮ್ಮಲ್ಲಿ ವಿಶೇಷವಾಗಿ ಕೃಷಿ ಕಾರ್ಮಿಕರನ್ನು ಸಹ ಸನ್ಮಾನ ಮಾಡಿದಿರಿ. ಅವರಿದ್ದರೆ ತಾನೇ ನಾವು ಕೃಷಿ ಉಳಿತಕ್ಕಂಥದ್ದು. ಆ ದೃಷ್ಟಿಯಿಂದ ನಾನು ಬಂದಾಗ ಒಂದು ಸಹಕಾರ ಸಂಘದ ಅಧ್ಯಕ್ಷರು ಹೇಳ್ತಾ ಇದ್ರು, ನಾವು 12 ವರ್ಷದಿಂದ ಅಧ್ಯಕ್ಷರಾಗಿದ್ದೀವಿ, ನಾವು ಹೊಸ ಯೋಜನೆಯನ್ನು ಹಾಕಿದ್ದೇವೆ. ನಾವು ಮದ್ದು ಕೊಡೋದಕ್ಕೆ 12 ಜನ ತಯಾರು ಮಾಡಿದ್ದೀವಿ ಅಂದ್ರೆ. ನಮ್ಮ ಕಡೆ ಮದ್ದು ಅಂದರೆ ಔಷಧಿ ಕೊಡೋಕ್ಕೆ ಅಂತ ತಿಳ್ಕೊಂಡಿದ್ದೀರಿ. ನೀವು ಅಡಿಕೆಗೆ ಮದ್ದು ಕೊಡೋಕ್ಕೆ, ಔಷಧಿಯನ್ನು ಹೊಡೆಯೋದಕ್ಕೆ ಮದ್ದು ಅಂತಂದು ಕೇಳಿದಾಗ ಅದಕ್ಕೂ ಸಹ ಔಷಧಿ ಹೊಡೆಯುವ ಒಂದು ಶಕ್ತಿಯನ್ನು, ಏನು ಬೋರ್ಡೋ ಮಿಕ್ಸ್ಚರನ್ನು ಹೊಡೆಯೋದಕ್ಕೆ ತರಬೇತಿನ ಕೊಟ್ಟು ಸೊಸೈಟಿಯಲ್ಲಿ ಇಟ್ಕೊಂಡು ಸಮಗ್ರವಾಗಿ ರೈತರ ಸೇವೆ ಮಾಡುವಂಥ ಸೊಸೈಟಿ ನಿಮ್ಮ ಜಿಲ್ಲೆಯಲ್ಲಿ ಬಿಟ್ಟರೆ ಎಲ್ಲೂ ನಾನು ನೋಡೇ ಇಲ್ಲ. ನಿಮ್ಮ ವ್ಯವಸ್ಥೆಗೆ ನಾನು ನಿಜವಾಗೂ ಧನ್ಯವಾದವನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ, ಇವತ್ತು ನಮ್ಮ ರೈತರು ಈ ಕಡೆ ಬಂದು ನೋಡ್ಕೊಂಡು, ನಿಮ್ಮ ಸಹಕಾರ ಸಂಘಗಳನ್ನು ನೋಡ್ಕೊಂಡು ನಾವು ಆ ರೀತಿ ಆಗಬೇಕು ಅನ್ನೋ ಆಲೋಚನೆಯನ್ನು ಮಾಡಿದರೆ ಮಾತ್ರ ನಾವೇನಾದರೂ ಸಾಧನೆ ಮಾಡಲಿಕ್ಕಾಗುತ್ತೆ. ಈ ವಿಷಯವನ್ನು ಜಿಲ್ಲೆ ಮಟ್ಟ ಬೇರೆ ಬೇರೆ ಜಿಲ್ಲೆಯಲ್ಲಿ ಹೋದಾಗ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ, ಈಗಾಗಲೇ ಸಮಯ ಆಗಿದೆ. ಈ ಸಮಯ ಇಷ್ಟೊಂದು ಅಭಿಮಾನದಿಂದ ಕರೆದು ನಿನ್ನೆ ನಾವು ಬಂದಾಗ ಆದರ ಆತಿಥ್ಯ ಮಾಡಿ ಮಾಜಿ ಶಾಸಕರು ಅವರು ಇಲ್ಲೇ ಇದ್ದರು, ಅವರು ಶಾಸಕರು ಅಲ್ಲದೆ ಇದ್ದರು, ಇಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಆಲೋಚನೆ ಇದೆಯಲ್ಲ, ಮಾಜಿ ಶಾಸಕರು ಮತ್ತು ನಮ್ಮ ಹಾಲಿ ಶಾಸಕರು ಅವರು ಸಹ ತುಂಬ ಶ್ರದ್ಧೆಯಿಂದ ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಭಾಳ ಸಂತೋಷ. ಈ ಕಾರ್ಯಕ್ರಮ 2 ದಿವಸ ಚೆನ್ನಾಗಿ ನಡೀಲಿ. ರೈತರು ಹೆಚ್ಚೆಚ್ಚು ಭಾಗವಹಿಸಿ, ಈ ಗೋಷ್ಠಿಯಲ್ಲಿ ಭಾಗವಹಿಸಿ ರೈತರ ವಿಚಾರವನ್ನು ತಿಳ್ಕೊಂಡು ತಾವು ಕೃಷಿ ಕಡೆಗೆ ಮುಖ ಮಾಡಬೇಕು ಅನ್ನೋ ಆಲೋಚನೆಯಿಂದ ನಾನು ಅವರಿಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ನಗರದ ಮಹಾದೇವಪ್ಪ ಆಡಳಿತ ನಿರ್ದೇಶಕರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಅವರು ಅತ್ಯಂತ ಸುಂದರವಾಗಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ಎಲ್ಲವನ್ನು ಕೂಡ ಕವರ್ ಮಾಡಿ ಮಾತಾಡಿದ್ದಾರೆ. ಭಾಳ ನಿನ್ನೆ ಬಂದರೂ ಕೂಡ ಎಲ್ಲವನ್ನು ಸ್ಟಡಿ ಮಾಡಿಕೊಂಡಿದ್ದಾರೆ, ಎಲ್ಲವನ್ನು ವಿವರವಾಗಿ ನಮ್ಮ ಜೊತೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ನಗರದ ಮಹಾದೇವಪ್ಪ ಮತ್ತು ಮಂಜುನಾಥ್ ಸರ್ ಅವರು ಎಲ್ಲ ಜಿಲ್ಲೆಯ ಅಧ್ಯಕ್ಷ ಪದಾಧಿಕಾರಿಗಳನ್ನು ಗುರುತಿಸಿದ್ರು. ನಮಗೆ ಅವರ ಪರಿಚಯ ಇಲ್ಲ, ಅವರಿಗೆ ಅದು ಬದ್ಧತೆ. ಅವರಿಗೆ ಯಾಕಂತ ಹೇಳಿ ಅವರ ಜೊತೆ ಕೆಲಸ ಮಾಡೋರು ಬಿಡಲಿಲ್ಲ, ನಮಗೆ ಅವರ ಪರಿಚಯ ಇಲ್ಲ, ನೀವು ಕ್ಷಮಿಸಬೇಕು. ಆದರೆ ಅಧ್ಯಕ್ಷರುಗಳು, 2 ಅಧ್ಯಕ್ಷರುಗಳು ಅದನ್ನು ನಿಮ್ಮನ್ನು ಸರಿದೂಗಿಸಿದ್ದಾರೆ, ನಿಮ್ಮನ್ನು ಕೂಡ ಪರಿಚಯಿಸಿದ್ದಾರೆ. ತಮಗೆ ಕೂಡ ಎಲ್ಲ ಜಿಲ್ಲೆಯ 8 ಜಿಲ್ಲೆಯ ನಮ್ಮ ಜಿಲ್ಲೆಯ ಅಧ್ಯಕ್ಷರನ್ನು ಬಿಟ್ಟು 7 ಜಿಲ್ಲೆಯ ಅಧ್ಯಕ್ಷ ರಾಜ್ಯ ಪ್ರತಿನಿಧಿಗಳಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ, ನಾವು ಈ ಕಾರ್ಯಕ್ರಮ ಮಾಡಬೇಕಿದ್ರೆ ನಮಗೆ ವಿಶೇಷವಾಗಿ ಇಲಾಖೆಗಳ ಸಹಕಾರ ಇದೆ ಇರೋದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾಗಿರುವಂಥ ಹೊನ್ನಪ್ಪ ಜಿ ಗೌಡ ಅವರ ಬಹುಶಃ ಆಗ ಬಂದಿದ್ದರು ಕಾಣ್ತದೆ, ಈಗ ಕಾಣಿಸ್ತಾ ಇಲ್ಲ. ಅವರಿಗೆ ವಿಶೇಷವಾದಕ್ಕೆ ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಪುತ್ತೂರು ಉಪವಿಭಾಗದ ಉಪನಿರ್ದೇಶಕರು ಶಿವಶಂಕರ್ ದಾನೆಗೊಂಡರ್ ಅವರು ಕೂಡ ಇಡೀ ಗೋಷ್ಠಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ರೈತರನ್ನ ವ್ಯವಸ್ಥೆ ಮಾಡಿ ಕೊಟ್ಟಿರೋರು ಅವರು, ಮತ್ತು ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಸಹಾಯಕ ನಿರ್ದೇಶಕರಾಗಿರುವಂಥ ಚೆಲುವರಂಗಪ್ಪ ಅವರ ಚೆಲುವಿನ ತರವೇ ಕೆಲಸವನ್ನು ಚೆಂದಾಗಿ ಮಾಡುವವರು, ಅವರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ವಿಶೇಷವಾಗಿ ಅವರನ್ನು ನೆನಪಿಸಿಕೊಳ್ತಾ ಇದ್ದೇವೆ.
ಇದ್ದೇನೆ. ತೋಟಗಾರಿಕೆ ಇಲಾಖೆಯ ಹಿರಿಯ ನಿರ್ದೇಶಕರು ರೇಖಾ ಮತ್ತು ಅವರ ತಂಡ, ಕೃಷಿ ಇಲಾಖೆ ಎಲ್ಲ ಅಧಿಕಾರಿ ಯಶಸ್ವಿ ಇರ್ಬೋದು, ಎಲ್ಲ ಅವರ ಅಧಿಕಾರಿಗಳ ತಂಡ, ಮತ್ತು DCR ಗೇರು ಸಂಶೋಧನಾ ಇಲಾಖೆ ಮೊಟ್ಟೆದಡಕ ಅದರ ಅಧಿಕಾರಿಗಳು, CPCRI ಅಧಿಕಾರಿಗಳು ಮತ್ತು ಎಲ್ಲ ಕೃಷಿ ಸಖಿಯರು, ವಿಶೇಷವಾಗಿ ಇಷ್ಟು ಜನ ಬರಬೇಕಿದೆ. ಕೃಷಿ ಸಖಿಯರ ಪ್ರಯತ್ನ ಶ್ರಮ ಇದೆ ಅಂತ ಹೇಳ್ತಾ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ, ನಮ್ಮ ಕಾರ್ಯಕ್ರಮದ ಆರಂಭ ಮಾಡುವಾಗ ಒಂದಷ್ಟು ಸಮಯ ಇತ್ತು. ಆಗ ಆ ಗ್ಯಾಪನ್ನು ತುಂಬಿಸಲಿಕ್ಕೆ ಯಾರು ಅಂತ ಕೇಳಿದಾಗ ಕೋರಂಗದವರೇ ನಮ್ಮ ವಿಜಯ್ ಕುಮಾರ್ ಕೋರಂಗ ಅವರಿಗೆ ಸಾಥ್ ಕೊಟ್ಟವರು. ಜಯದೀಪ್ ರೈ ಕೋರಂಗ ಒಬ್ಬ ಒಳ್ಳೆಯ ಪ್ರತಿಭೆ. ಅವರ ತಂಡ ಹಾಡುವ ಮುಖಾಂತರವಾಗಿ ನಮ್ಮನ್ನು ಬಂದಂಥ ಎಲ್ಲ ಕೃಷಿಕರನ್ನು ರಂಜಿಸಿದ್ದಾರೆ. ಅವರು ಇದ್ದರೆ ದಯವಿಟ್ಟು ವೇದಿಕೆಗೆ ಬಂದು ವೇದಿಕೆಯಲ್ಲಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜಯದೀಪ್ ರೈ ಮತ್ತು ಅವರ ತಂಡ ಇದ್ರೆ ಬರಬೇಕು, ಇಲ್ಲಾಂತಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ನಮ್ಮ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನಮ್ಮ ಜಿಲ್ಲೆಯ ಮತ್ತು ತಾಲೂಕಿನ ಕೃಷಿಕ ಸಮಾಜದ ಪದಾಧಿಕಾರಿಗಳು ಡಾಕ್ಟರ್ ಸುರೇಶ್ ಕೂಡೂರು ರಾಘವೇಂದ್ರ ಅವರು ಮತ್ತು ತಾರನಾಥ ಕಾಯರಗ ನಮ್ಮ ಕೃಷಿಕ ಸಮಾಜದ ಅವರು ಬರಬೇಕು. ನಾವು ವಿಶೇಷವಾಗಿ ನಾವು ಮತ್ತೆ ಅದನ್ನು ಇವತ್ತು ಉಲ್ಲೇಖ ಮಾಡಲಿಕ್ಕಿಲ್ಲ ಅಂತಿದ್ರೆ ಅದು ಮಾಡಲೇಬೇಕು. ನಾವು ಎಲ್ಲರೂ ನಮ್ಮನ್ನು ಉಲ್ಲೇಖ ಮಾಡಿದ್ದು ಏನಂತ ಕೇಳಿದ್ರೆ ಅತ್ಯಂತ ವ್ಯವಸ್ಥಿತವಾಗಿ ಸ್ಟಾಲ್ಗಳಾಗಿದೆ ಅಂತೇಳಿ ಎಲ್ಲ ಅತಿಥಿಗಳಿಗೆ ಕೃಷಿಕ ಸಮಾಜದ ಪದಾಧಿಕಾರಿಗಳು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅತ್ಯಂತ ವ್ಯವಸ್ಥಿತವಾಗಿ ಸ್ಟಾಲ್ ಪೆಂಡಾಲ್ ಆಕರ್ಷಕವಾಗಿ ಆಗಬೇಕು ಅಂತಿದ್ರೆ ಇವತ್ತು ನೋಡಿ ಹೇಳಲಿಕ್ಕೆ ನಮಗೆ ಕೊರತೆ ಹೇಳಲಿಕ್ಕೆ ಅಥವಾ ಮೆಚ್ಚುಗೆ ಮಾತಾಡಲಿಕ್ಕೆ ಸುಲಭ. ಆದರೆ ಡಿಸೆಂಬರ್ 25ಕ್ಕೆ ನಾವು ಇಲ್ಲಿ ಚಪ್ಪರ ಮುಹೂರ್ತ ಮಾಡಿದ್ದು. ಡಿಸೆಂಬರ್ 25ಕ್ಕೆ ಚಪ್ಪರ ಮುಹೂರ್ತ ಮಾಡಿದ್ದು. ಅದರ ಚಪ್ಪರ ಮುಹೂರ್ತದ ಕಂಬ ಅಲ್ಲೇ ಇದೆ, LED ಹಿಂಭಾಗದಲ್ಲಿ ಇದೆ. ಅವತ್ತಿನಿಂದ ಇವತ್ತು ನನಗೆ ಪ್ರಾರಂಭ ಆಗಿ ಇಲ್ಲೇ ಇದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಪದ್ಮಾಂಬ ಶಾಮಿಯಾನ ಸರ್ವಿಸಸ್ನ ಸುರೇಶ್ ರೈ ಸೂಡಿಮುಳ್ಳು ಅವರು ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರ ತಂಡದ ಜೊತೆ. ಅವರು ವೇದಿಕೆಗೆ ಬಂದು ವೇದಿಕೆಯಲ್ಲಿರುವಂಥ ನಗರದ ಮಹದೇವಪ್ಪ ಅವರಿಂದ ಸ್ಮರಣಿಕೆ ಮತ್ತು ಸಾಲನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅವರ ಸುರೇಶ್ ರೈಗಳ ಶ್ರಮವನ್ನು ನಾವು ಹೇಳಿದರೆ ಬಹಳಷ್ಟು ಕಡಿಮೆ. ಯಾವುದು ಬೇಕು ಅಂತ ಹೇಳಿದ ತಕ್ಷಣ ರಾತ್ರಿ ಹಗಲು ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು. ಸುರೇಶ್ ರೈ ಸೂಡಿಮುಳ್ಳವರು ಸಾಲು ಬರಲಿ. ಸುರೇಶ್ ರೈ ಸೂಡಿಮುಳ್ಳು ಮತ್ತು ಅವರ ತಂಡ, ಮತ್ತು ಸೌಂಡ್ಸಿನವರು ಇದ್ದಾರೆ, ಲೈಟಿಂಗ್ಸ್ನವರು ಎಲ್ಲ ಅದು ಸುರೇಶ್ ಅವರ ತಂಡದಲ್ಲಿದ್ದಾರೆ. ರೈತ ಕುಟ್ಲ ಪ್ರತಿಷ್ಠಾನದವರು ಇದ್ದಾರೆ, ಅವರು ಇದ್ದರೆ ಒಮ್ಮೆ ಬರಬೇಕು. ಯಾರು ಭರತ್ ರಾಜ್ ಇದ್ದಾರೆ ಅಥವಾ ಸುಹಾಸ ಆದ್ರೆ ಬನ್ನಿ, ಒಮ್ಮೆ ಒಂದು ಸ್ಮರಣಿಕೆ ಮತ್ತು ಶಾಲನ್ನು ಸ್ವೀಕಾರ ಮಾಡಬೇಕು. ಶಿವಮೊಗ್ಗ ತಾಲೂಕಿನ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವಂಥ ಚಂದ್ರಪ್ಪ ಇದ್ದಾರೆ, ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ರೈತ ಕುಟ್ಲ ಪ್ರತಿಷ್ಠಾನದ ಪರವಾಗಿ ಸುಹಾಸ್ ಅವರು ರಾತ್ರಿ ಬಹುತೇಕ ನಿನ್ನೆ ರಾತ್ರಿ 4 ಗಂಟೆವರೆಗೆ ಭರತ್ ರಾಜ್ ಅವರಲ್ಲಿ ನೀರನ್ನು ಹೊತ್ತಿದ್ದಾರೆ. ಇಲ್ಲಿ ಪಂಪು ಕೈಗೊಟ್ಟಿದ್ದು ಅವರು ಶಾಲ್ ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇಡೀ ಸ್ಟಾಲನ್ನು ಇಷ್ಟೆಲ್ಲ ಸೆಟ್ ಮಾಡುವಂಥ ಎಲ್ಲ ಕೆಲಸವನ್ನು ತಗೊಂಡವರು ಭರತ್ ರಾಜ್, ಸುಹಾಸ್ ಮತ್ತು ಅವರ ಇಡೀ 4-5 ಜನರ ಯುವಕರ ತಂಡ. ಒಂದು ಸ್ಮರಣಿಕೆ ಕೊಡಿ. ಶಿವಮೊಗ್ಗದ ಅಧ್ಯಕ್ಷರಲ್ಲ, ಶಿವಮೊಗ್ಗದ ಅಧ್ಯಕ್ಷರಿಗೆ ಕೊಡಿ. ಇದೀಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ಸಮಾಜದ ಕೋಶಾಧಿಕಾರಿಗಳು, ಸುಳ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾಗಿರುವಂಥ AT ಕುಸುಮಾಧರ ಅವರು ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಆ ಬಳಿಕ ನಾವೆಲ್ಲರೂ ಕೂಡ ದೇವಸ್ಥಾನದ ಅನ್ನಛತ್ರಕ್ಕೆ ತೆರಳಬೇಕು, ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಇದೆ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಶ್ರೀ ಧರ್ಮಸ್ಥಳ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಪುತ್ತೂರು, ರೈತ ಕುಡ್ಲ ಪ್ರತಿಷ್ಠಾನ ರೀ ಪುತ್ತೂರು ಇದರ ಸಹಯೋಗದೊಂದಿಗೆ ನಡೆಯತಕ್ಕಂಥ ಈ 10, 11, 12ನೇ ತಾರೀಕು 3 ದಿವಸಗಳ ಕಾಲ ನಡೆಯುವಂಥ ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ಹಾಗೂ ಗೌರವಾಧ್ಯಕ್ಷರು, ಈ ಒಂದು ಕೃಷಿ ಮೇಳದ ಗೌರವಾಧ್ಯಕ್ಷರು, ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಉದ್ಘಾಟನೆ ಮಾಡಿದಂಥ ಚೆಲುವರಾಯ ಸ್ವಾಮಿ ಕೃಷಿ ಸಚಿವರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರು, ಇವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಕುಮಾರಿ ಭಾಗೀರಥಿ ಮುರುಳಿಯ ಶಾಸಕರು, ಸುಳ್ಯ ವಿಧಾನಸಭಾ ಕ್ಷೇತ್ರ, ಇವರಿಗೂ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಇರತಕ್ಕಂಥ ಈ ಒಂದು ಸಭೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರತಕ್ಕಂಥ ನಗರದ ಮಹಾದೇವ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ, ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್.
ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿರತಕ್ಕಂಥ ಮಂಜುನಾಥ ಗೌಡ SR ನಿಕಟಪೂರ್ವ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ನಿಮಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವೇದಿಕೆಯಲ್ಲಿ ಇದ್ದು ಈ ಒಂದು ಕೃಷಿ ಮೇಳವನ್ನು ಬಹಳ ಯಶಸ್ವಿಯಾಗಿ ನಡೆಸಲಿಕ್ಕೆ 2 ತಿಂಗಳಿಂದ ಪ್ರಯತ್ನವನ್ನು ಮಾಡಿ ಈಗ ಕೊನೆಗೆ ಹಂತಕ್ಕೆ ನಾವು ತಲುಪಿದ್ದೇವೆ. ಇದರ ಮುಂದಾಳತ್ವವನ್ನು ವಹಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯಕುಮಾರ್ ರೈ ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜ, ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ಕೃಷಿ ಮೇಳದ ಸಂಯೋಜಕರಾಗಿ ಸಂಗ್ರಹ ಮತ್ತು ಇನ್ನಿತರ ವಿಷಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿರಂತರವಾಗಿ ಈ ಕೃಷಿ ಮೇಳದ ಯಶಸ್ವಿಗೆ ಓಡಾಡುತ್ತಿರುವಂಥ ಮಾಜಿ ಶಾಸಕರು ಹಾಗೂ ಈ ಒಂದು ಕೃಷಿ ಮೇಳದ ಸಂಯೋಜಕರಾದಂಥ ಶ್ರೀಯುತ ಸಂಜೀವ ಮಠಂದೂರು ನಿಮಗೆ ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮದ ಒಟ್ಟು ಅತಿಥಿಗಳನ್ನು ಇಲ್ಲಿಗೆ ಕರ್ಕೊಂಡು ಬರಲಿಕ್ಕೆ ಮತ್ತು ಈ ಕೃಷಿ ಮೇಳದ ಯಶಸ್ವಿಗೆ ಓಡಾಡ್ತಿದ್ದಂಥ ನಮ್ಮ ರಾಜ್ಯ ಕೃಷಿಕ ಸಮಾಜದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿರುವಂಥ ಶ್ರೀಯುತ ಪದ್ಮಾಭ ರೈ ನಿಮಗೂ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ಇರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕ ಸಮಾಜದ ಉಪಾಧ್ಯಕ್ಷರಾದಂಥ ಚಂದ್ರ ಕೋಲ್ಚಾರ್ ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ನಮಿತಾ ದಿಲೀಪ್ ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಅರಿವು ಕೇಂದ್ರ ಇವರಿಗೆ, AP ಶಿವೇಗೌಡ ಹಾಸನ ಜಿಲ್ಲಾ ಅಧ್ಯಕ್ಷರು, ಚಿಕ್ಕಸ್ವಾಮಿ ಚಾಮರಾಜನಗರ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರು ಹಾಗೂ ಶಿವಪ್ರಸಾದ್ ಪ್ರೊಫೆಸರ್ ಮೂಡಿಗೆರೆ, ಅಶೋಕ್ DL ಚಿಕ್ಕಮಗಳೂರು ಜಿಲ್ಲೆಯ ಅಧ್ಯಕ್ಷರು, ರಾಘವೇಂದ್ರ ನಾಯ್ಡು ರಾಜ್ಯ ಪ್ರತಿನಿಧಿಗಳು ಚಾಮರಾಜನಗರ ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಹಾಗೂ ವೇದಿಕೆಯ ಮುಂದೆ ಇರತಕ್ಕಂಥ ಎಲ್ಲ ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ರಾಜ್ಯ ಪ್ರತಿನಿಧಿಗಳು ಹಾಗೂ ಎಲ್ಲ ತಾಲೂಕುಗಳ ಕೃಷಿಕ ಸಮಾಜದ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ದಿನ ಸನ್ಮಾನ ಸ್ವೀಕರಿಸಿದ ಪ್ರಗತಿಪರ ಕೃಷಿಕರು, ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಯಂತ್ರೋಪಕರಣಗಳಲ್ಲಿ ಸಂಶೋಧನೆ ಮಾಡಿ ಸಾಧನೆಗೈದಂಥ ಪ್ರಮುಖರು ಹಾಗೂ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿಕ ಸಮಾಜದಲ್ಲಿ ಕೆಲಸ ಮಾಡಿ ಈಗ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದಂಥ 3 ಜನ ಹಿರಿಯ ನಿರ್ದೇಶಕರು, ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರಚಾರವನ್ನು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಮಾಡಲಿರತಕ್ಕಂಥ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಸಹಕರಿಸುವಂಥ ಎಲ್ಲ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಬೆಳಗ್ಗೆ ನಮಗೆ ಹಾಡನ್ನು ಹಾಡಿ ಮನರಂಜಿಸಿದಂಥ ಜಯದೀಪ್ ರೈ ಕೋರಂಗ ಇವರ ತಂಡಕ್ಕೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೂ ಎಲ್ಲ ರೀತಿಯಲ್ಲಿ ಸಹಕರಿಸುವಂತಹ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಒಂದು ಕೃಷಿ ಮೇಳಕ್ಕೆ ನಮಗೆ ರಕ್ಷಣೆಯನ್ನು ಒದಗಿಸಿ ಸಹಕರಿಸುವಂತಹ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೂ ಎಲ್ಲ ರೀತಿಯಲ್ಲಿ ಸಹಕರಿಸುವಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ, ಎಲ್ಲಿಯಾದರೂ ಧನ್ಯವಾದ ಹೇಳಲಿಕ್ಕೆ ಬಿಟ್ಟು ಹೋದರೆ ನಮ್ಮನ್ನು ಕ್ಷಮಿಸಿ. ಮತ್ತೆ ಈ 3 ದಿವಸಗಳ ಕಾಲ ನಮ್ಮೊಂದಿಗೆ ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ ಇಂದು ಬಂದಂಥ ಎಲ್ಲ ರೈತಾಪಿ ಜನಗಳು ಹಾಗೂ ಕೃಷಿಕರು ಹಾಗೂ ರೈತರು ಇವತ್ತು ಇಲ್ಲಿ ಕೃಷಿ ಮೇಳದಲ್ಲಿ ಏನೇನಿದೆ ವಿಶೇಷಗಳಿದೆ ಅದೆಲ್ಲವನ್ನು ನಮ್ಮ ಊರುಗಳಿಗೆ ಕೊಂಡು ಹೋಗಿ ಅದನ್ನು ಪ್ರಚಾರ ಮಾಡಿ ಹೆಚ್ಚು ಜನರು ಬರುವ ಹಾಗೆ ತಾವು ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತಾ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಧನ್ಯವಾದ ಸಮರ್ಪಣೆಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಧನ್ಯವಾದವನ್ನು ನೆರವೇರಿಸಿಕೊಟ್ಟಂಥ AT ಕುಸುಮಾದವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುವಂಥ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರೂ ದೇವಸ್ಥಾನದ ಅನ್ನಛತ್ರದಲ್ಲಿ ಪ್ರಸಾದ ರೂಪದ ಭೋಜನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. 2:30 ಗಂಟೆಗೆ ಸರಿಯಾಗಿ ಇಲ್ಲಿ ಗೋಷ್ಠಿಗಳು ಪ್ರಾರಂಭ ಆಗ್ತದೆ. ಇವತ್ತು ಗೇರು ಕೃಷಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಸಹಾಯಕದ ಜೊತೆಗೆ ಗೇರು ಕೃಷಿ ಮತ್ತು ತಾಂತ್ರಿಕತೆಗಳು ಈ ಗೋಷ್ಠಿಯಲ್ಲಿ ಎಲ್ಲರೂ ಕೂಡ ಸೇರಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ವಿಶೇಷವಾಗಿ ಪ್ರಶಸ್ತಿ ಪುರಸ್ಕೃತ ಗೇರು ಕೃಷಿಕರಾಗಿರುವಂಥ ಕಡಮಜರ ಸುಭಾಶ್ರೀಗಳು ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ.
DCRನ ಗೇರು ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಬರಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಈ ಗೋಷ್ಠಿಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ವಂದನೆಗಳನ್ನು ಮಾಡಿದಂಥ ರಾಕೇಶ್ ರೈ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.